ಹರೇ ಕೃಷ್ಣ ಮಾತಾಜಿ, ನೀವು ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಮಾಡ್ತಾರೆ. ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ. ಶ್ಲೋಕ 1. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತ ಅಧಿದೈವಂ ಕಿಮುಚ್ಯತೆ. ಶ್ಲೋಕ 2. ಅಧಿಯಜ್ಞಃ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ಲೋಕ 3. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಾಂ. ಶ್ಲೋಕ 4. ಆದಿಭೂತ ಅಕ್ಷರೋ ಭಾವ ಪುರುಷಶ್ಚಾದಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾವರಂ. ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಸ್ತ್ರತ್ಯ ಸಂಶಯಃ. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನ್ ಅನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸಿ ಸಂಶಯಂ. ಶ್ಲೋಕ 8. ಅಭ್ಯಾಸಯೋಗಯುಕ್ತೇನ ಚೈತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಶ್ಲೋಕ 9. ಕವಿಂ ಪುರಾಣಮನುಶಾಸಿತಾರ ಮನೋರಣೀಯಂ ಸಮನ್ಸ್ಮರೇದ್ ಸರ್ವಸ್ಯ ದಾತಾರಮಚಿಂತ್ಯ ರೂಪ ಮಾದಿತ್ಯ ವರ್ಣಂ ತಮಸಾ ಪರಸ್ತಾತ್. ಶ್ಲೋಕ 10. ಪ್ರಯಾಣ ಕಾಲೇ ಮನಸಾ ಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವಿತರಾಗ ಯದ್ದಿಶ್ಚಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಶ್ಲೋಕ 12. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಯ ಚ ಮೂರ್ಧ್ವರ್ಧಾಯಾತ್ಮನಾ ಪ್ರಾಣ ಆಸ್ವಿತೋ ಯೋಗಧಾರಣಂ. ಶ್ಲೋಕ 13. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ಮನುಸ್ಮರಂ ಯಾ ಪ್ರಯಾತಿ ತ್ಯಜನ್ ದೇಹಂ ಸಾ ಯಾತಿ ಪರಮಂ ಗತಿ. ಶ್ಲೋಕ 14. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಾಂ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಾಂ ಸಂಸಿದ್ಧಿಂ ಪರಮಾಂ ಗತಿಂ. ಶ್ಲೋಕ 16. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಶ್ಲೋಕ 17. ಸಹಸ್ರಯುಗ ಪರ್ಯಂತ ಮಹರ್ಯದ್ ಬ್ರಾಹ್ಮಣೋ ವಿದು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹ ರಾತ್ರವಿದೋ ಜನಃ. ಶ್ಲೋಕ 18. ಅವ್ಯಕ್ತಾದ್ವ್ಯಕ್ತಯ ಸರ್ವ ಪ್ರಭವಂತ್ಯ ಹರಾಗಮೆ
रात्र्यागमे प्रलीयन्ते तत्रैव व्यक्तसंज्ञगे ಶ್ಲೋಕ 19 ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಾ ಪಾರ್ಥ ಪ್ರಭವತ್ಯಾಹರಾಗಮೇ ಶ್ಲೋಕ 20 ಪರಸ್ತಸ್ಮಾತ್ ಭಾವೋನ್ಮೋ ವ್ಯಕ್ತ್ಯೋ ವ್ಯಕ್ತ್ಯಾತ್ಸನಾತನ ಯ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ ಶ್ಲೋಕ 21 ಅವ್ಯಕ್ತೋಕ್ಷರ ಇತ್ಯುಕ್ತ ಸಮಾಮಾಹು ಪರಮಾಂ ಗತಿ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ ಶ್ಲೋಕ 22 ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾಂ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಶ್ಲೋಕ 23 ಯತ್ರ ಕಾಲೇ ತ್ವನಾರುತ್ತಿ ಮಾರುತ್ತಿಂ ಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ಶ್ಲೋಕ 24 ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಃ ಶ್ಲೋಕ 25 ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಶ್ಲೋಕ 26 ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿ ಮನ್ಯಾ ವರ್ತತೆ ಪುನಃ ಶ್ಲೋಕ 27 ನೈತೆ ಸ್ಮೃತಿ ಪಾರ್ಥ ಜಾನನ್ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಶ್ಲೋಕ 28 ವೇದೇಶ್ಚು ಯಜ್ಞೇಶ್ಚು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಹರೇ ಕೃಷ್ಣ ಮಾತಾಜಿ 28 ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರತ್ರ ಜಪಮಾಲೆ ಇದೆ ತಗೋಬಹುದು. ವಿಡಿಯೋ ಆನ್ ಮಾಡ್ಕೊಂಡು ನೀವು ಮಾಡ್ಬೋದು, ಆದ್ರೆ ಮ್ಯೂಟ್ ಅಲ್ಲೇ ಮಾಡಿ. ಇಲ್ದೇ ಇರೋರು ನನ್ನ ಜೊತೆಲೆ ಮಾಡಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ ಅತಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ,
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna Hare Hare, Hare Rama, Rama Rama, Hare Hare, Hare Krishna, Krishna Krishna Hare Hare,
हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे,
ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಮತ್ತೆ ಮಂಗಳೂರು ಇಸ್ಕಾನ್ ನಾಮನಿಷ್ಠ ಪ್ರಭುಜಿಯವರು ಆಯೋಜಿಸಿರುವ ಭಗವದ್ಗೀತೆಯ 18 ದಿನಗಳ ಭಗವದ್ಗೀತೆ ಕೋರ್ಸಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಇವತ್ತಿನ ಅಧ್ಯಾಯ 8 ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಿನ್ನೆಯ ಅಧ್ಯಾಯನ ಒಂದು ಸತಿ ನೆನಪಿಸ್ಕೊಂತಾ ಮುಂದೆ ಹೋಗೋಣ. ನಿನ್ನೆಯ ಅಧ್ಯಾಯದ ಹೆಸರು ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ. ನೆನೆಯ ಅಧ್ಯಾಯದ ಹೆಸರು ನೆನಪಿಲ್ವಾ? ಈಗ ತಾನೇ ನಾನು ಸ್ಕ್ರೀನ್ ಬರ್ತಿದೆ ಅನ್ಕೋತೀನಿ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೀನ್ ಬರ್ತಿತ್ತಾ? ಪರಾತ್ಪರ ಜ್ಞಾನ ಮಾತಾಜಿ. ಯೋಗ. ಪರಾತ್ಪರ ಜ್ಞಾನ, ಜ್ಞಾನ ವಿಜ್ಞಾನ ಯೋಗ. ಅಂದ್ರೆ ನಾವು ಈಗ ಭಕ್ತಿ ಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದೀವಿ. ಆ ಒಂದು ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅದರಲ್ಲಿ ಪರಾತ್ಪರ ಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಪರಾತ್ಪರ ಯೋಗದಲ್ಲಿ ನಾವು ಏನೆಲ್ಲಾ ವಿಷಯಗಳನ್ನ ನಿನ್ನೆ ತಿಳಿದ್ವಿ ಅಂತ ನೋಡೋಣ. ಅದರಲ್ಲಿ ನಾವು ತಿಳಿದಿದ್ದು ಭಗವಂತನ ವೈಭವಗಳು. ಯಾವ್ದೆಲ್ಲ ಭಗವಂತನ ವೈಭವಗಳು ನೆನಪಿದ್ಯಾ? ಭಗವಂತ ಈ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಅವನ ಒಂದು 3 ಶಕ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವುದು ಆ 3 ಶಕ್ತಿಗಳು? ತಟಸ್ಥ ಶಕ್ತಿ, ಪರಾಶಕ್ತಿ, ಅಪರಾಶಕ್ತಿ. ನಿನ್ನೆ ನಾವು ಅವನ ಪರಾಶಕ್ತಿ ಅಪರಾಶಕ್ತಿ ಅಂದ್ರೆ ಅದು ಅವನ ಬಹಿರಂಗ ಶಕ್ತಿ ಮತ್ತೆ ಅಂತರಂಗ ಶಕ್ತಿ, ಮತ್ತೆ ನಾವೆಲ್ಲರೂ ಭಗವಂತನ ತಟಸ್ಥ ಶಕ್ತಿಗೆ ಸೇರಿದ್ದೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ. ನಂತರ ಆ ಒಂದು ಬಹಿರಂಗ ಶಕ್ತಿ, ಈ ಪ್ರಕೃತಿ ಯಾವ್ದ್ರಿಂದ ಆಗಿದೆ ಅಂತ ಆ ಶ್ಲೋಕದಲ್ಲಿ ನಾವು ಕೇಳಿದ್ವಿ. ನೆನಪಿದೆಯಾ? ಯಾವ್ದೆಲ್ಲ ಒಂದು ನಮ್ಮ ದೇಹ ಯಾವ್ದೆಲ್ಲ ಒಂದು ಧಾತುಗಳಿಂದ ಆಗಿದೆ ಅಂತ? ನಾವೇನದ್ರಿಂದ ಆಗಿದ್ದೀವಿ? ಪಂಚಭೂತಗಳು. ಯಾವ್ದೆಲ್ಲ ಮಾತಾಜಿ? ಪಂಚಭೂತಗಳಿಂದ ಮಾತಾಜಿ. ಅಗ್ನಿ, ಭೂಮಿ, ನೀರು, ಅಗ್ನಿ, ಭೂಮಿ, ನೀರು, ಅಗ್ನಿ, ಆಕಾಶ, ಆಕಾಶ, ವಾಯು. ವಾಯು, ಭಗವಂತ ಈ ಎಲ್ಲ
ಬುದ್ಧಿ ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರದ ಸೂಕ್ಷ್ಮ ಶರೀರ. ಮತ್ತೆ ಭಗವಂತ ಈ ಎಲ್ಲದರಲ್ಲೂ ಕೂಡ ಯಾವ ರೂಪದಲ್ಲಿ ಇದ್ದಾನೆ ಅಂತ ಅವನ ವೈಭವಗಳ ಬಗ್ಗೆ, ಕೆಲವೊಂದು ವೈಭವಗಳ ಬಗ್ಗೆ ಹೇಳಿದ. ಅವನು ನೀರಿನಲ್ಲಿ ಯಾವ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ರುಚಿ ರುಚಿ, ಓಂಕಾರವು ಮೂಲ ಹಾ, ಸುಗಂಧ ಬುದ್ಧಿವಂತಿಕೆ. ಬುದ್ಧಿವಂತಿಕೆ. ನಂತರ ಸೂರ್ಯಚಂದ್ರರಲ್ಲಿ ಸೂರ್ಯರಲ್ಲಿ ಬೆಳಕು, ಸೂರ್ಯನಲ್ಲಿ ಬೆಳಕು. ಭೂಮಿಯಲ್ಲಿ ವಾಸನೆ ವಾಸನೆ ಭೂಮಿಯಲ್ಲಿ ಗಂಧ. ನಂತರ ಇನ್ಯಾವುದೆಲ್ಲ ತಿಳಿದಿದ್ವಿ? ಓಕೆ, ಅನೇಕ ವೈಭವಗಳ ಬಗ್ಗೆ ಪರಮಾತ್ಮ ಹೇಳ್ತಾನೆ. ನಂತರ ಅವನಿಗೆ ಶರಣಾಗತಿ ಹೊಂದುವಂತವ್ರು ಮತ್ತೆ ಹೊಂದದಂತವ್ರು, ನಾಲ್ಕು ಜನರ ಬಗ್ಗೆ ತಿಳ್ಕೊಂಡಿದ್ವಿ. ಯಾರು ಆ 4 ಜನ ಅವನಿಗೆ ಶರಣಾಗತಿಯನ್ನು ಹೊಂದುತ್ತಾರೆ? ಪುಣ್ಯವಂತರು. ಯಾರು 4 ಜನ ಭಗವಂತನ ಹತ್ರ ಹೋಗ್ತಾರೆ ಅಂತ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ವಿ. ದುಃಖದಲ್ಲಿ ಇರುವಂತವ್ರು, ಯಾರಿಗೆ ಕಷ್ಟ ಬಂದಿದೆ ಅವರು ಭಗವಂತನ ಮೊರೆ ಹೋಗ್ತಾರೆ. ನಂತರ ಯಾರಿಗೆ ಹಣದ ಅಭಾವ ಇದೆ ಅವರು ಕೂಡ ಭಗವಂತನನ್ನ ಬೇಡಿ ಹೋಗ್ತಾರೆ. ನಂತರ ಯಾರಿಗೆ ಕುತೂಹಲ ಇದೆ, ಈಗ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನ ಕೇಳ್ತಾ ಇರುವಂತದ್ದು ಆ ಕುತೂಹಲದಿಂದ, ಏನಿದೆ ಭಗವದ್ಗೀತೆಯಲ್ಲಿ ತಿಳ್ಕೋಬೇಕು ಅನ್ನೋಂಥ ಕುತೂಹಲದಿಂದ ನೀವೆಲ್ಲ ಬಂದಿದ್ದೀರಾ. ನಂತರ ಭಗವಂತನ ಹತ್ರ ಜ್ಞಾನಿಗಳು ಹೋಗ್ತಾರೆ ಅಂತ, ಅಂದ್ರೆ ಜ್ಞಾನಿಗಳು ಭಗವಂತನನ್ನ ತಿಳಿದು ಅವನ ಆರಾಧನೆ, ಅವನ ಸೇವೆ ಮಾಡಕ್ಕೆ ಹೋಗ್ತಾರೆ ಅಂತ. ಈ 4 ಜನರಲ್ಲಿ ಭಗವಂತನಿಗೆ ಅತಿ ಪ್ರಿಯರಾದವರು ಯಾರು? ಜ್ಞಾನ ಉಳ್ಳವರು. ಜ್ಞಾನ ಉಳ್ಳವರು. ಯಾಕೆಂದ್ರೆ ಈ 3 ಜನ ಅವರ ಒಂದು ಅವಶ್ಯಕತೆ ಪೂರೈಸಿದ ಮೇಲೆ ಬರದೇ ಹೋಗ್ಬೋದು, ಆದ್ರೆ ಜ್ಞಾನಿ ತಿಳಿದು ಬರ್ತಾ ಇದ್ದಾನೆ ಭಗವಂತನ ಬಗ್ಗೆ, ಇನ್ನಷ್ಟು ಅವನ ಸೇವೆ ಮಾಡಕ್ಕಂತ ಬರ್ತಾ ಇದ್ದಾನೆ. ಅಂದ್ರೆ ಅವನು ಅನೇಕ ಜನ್ಮಗಳ ನಂತರ ಆ ಭಕ್ತರ ಸಂಘದಲ್ಲಿ ಅವನಿಗೆ ಆ ಭಕ್ತಿ ಲಭ್ಯ ಆದಾಗ, ಅಂತಹ ಒಂದು ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಸಾ ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾನೆ. ಅಂದ್ರೆ ವಾಸುದೇವ ಸರ್ವಮಿತಿ, ಅಂದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತಹ ಆ ಒಂದು ಜ್ಞಾನಿ, ಅಂತಹ ಜ್ಞಾನಿ ಅವನು ತುಂಬಾ ದುರ್ಲಭ ಅಂತ. ಮತ್ತೆ ನಾವು ನೋಡಿದ್ವಿ ನೆನ್ನೆ ಅಧ್ಯಾಯದಲ್ಲಿ ಇನ್ನೊಂದು ವಿಷಯ, ಯಾಕೆ ಹೆಚ್ಚು ಜನ ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ ಅಂತ. ಅದಕ್ಕೊಂದು ಶ್ಲೋಕ ತಿಳಿಸಿದ ಪರಮಾತ್ಮ. ಐಹಿಕ ಬೈಕೆಗಳು ಪರಮಾತ್ಮ. ಅಂದ್ರೆ ಯಾರಲ್ಲಿ ಈ ಒಂದು ಭಕ್ತಿ ಪುಣ್ಯ ಇಲ್ಲ ಅಂತವ್ರು ಇಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ರಜೋಗುಣ ತಮೋಗುಣದಲ್ಲಿ ಯಾರೆಲ್ಲ ಇದ್ದಾರೆ ಅವರು ಈ ಒಂದು ಭಗವಂತನ ಈ ಪರಾತ್ಪರ ಜ್ಞಾನವನ್ನ ತಿಳಿಯೋದಿಕ್ಕೆ ಅವರಲ್ಲಿ ಆಸಕ್ತಿ ಬರೋದಿಲ್ಲ. ಆದ ಕಾರಣ ಅವರು ಹೆಚ್ಚು ಭಗವದ್ಗೀತೆ ಅಥವಾ ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ. ಇಡೀ ಸಮಾಜದಲ್ಲಿ ಹೆಚ್ಚು ಜನ ಇರುವಂತದ್ದು ರಜೋಗುಣದಲ್ಲಿ, ತಮೋಗುಣದಲ್ಲಿ. ಆದ ಕಾರಣ ಅವರಿಗೆ ಇದರಲ್ಲಿ ರುಚಿಸಲ್ಲ. ನಂತರ ಯಾರು ಶರಣಾಗೋದಿಲ್ಲ 4 ಜನ? ತಾಮಸ ಗುಣದವರು. ಅಲ್ಲಿ ಒಂದು ಚಿತ್ರ ನೆನ್ಪು ಮಾಡ್ಕೊಳ್ಳಿ. ಒಂದು ಹೊರೆನ ಓರ್ತಾ ಇದ್ದಂತ ಕತ್ತೆಯ ಚಿತ್ರ ನೋಡಿದ್ರಿ, ಆಮೇಲೆ ಅಲ್ಲಿ ಒಬ್ಬ ರಾಕ್ಷಸನ ಚಿತ್ರ ನೋಡಿದ್ರಿ, ಇನ್ನ ಒಂದು ತುಂಬಾ ಓದಿ ತುಂಬಾ ಎತ್ತರಕ್ಕೆ ಭೌತಿಕವಾಗಿ ಬೆಳೆದಂತ ಮನುಷ್ಯನನ್ನ ನೋಡಿದ್ವಿ. ಇನ್ನೊಂದು ಯಾರನ್ನ ನೋಡಿದ್ವಿ? ಜಗಾಯಿ ಮದಾಯಿದು ಚಿತ್ರ ನೋಡಿದ್ರಿ. ಮೂಢ, ನರಾಧಮ, ಮಾಯಾ ಅಪಹೃತ ಜ್ಞಾನಿ, ಮತ್ತೆ ಇನ್ನೊಂದು ಆಸುರಿ ಭಾವ ಹೊಂದಿರುವಂಥದ್ದು. ರಾಕ್ಷಸರು ಭಗವಂತನ ಮೇಲೆ ಅಸೂಯೆಯಿಂದ ಅವನ ಹತ್ರಕ್ಕೆ ಹೋಗೋದಿಲ್ಲ, ಆದ್ರೆ ಅವನಿಗೆ ಶರಣಾಗೋದಿಲ್ಲ. ಮತ್ತೆ ಯಾರು ಮೂಢರು ಅಂತಂದ್ರೆ ಅವರು ಕತ್ತೆ ಹಾಗೆ ಪ್ರತಿದಿನ ದುಡಿತಾ ಇರ್ತಾರೆ, ಮತ್ತೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಒಂದು ಸೇವೆ ಮಾಡೋದಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತ ಹೇಳುವಂಥವ್ರು. ನಂತರ ಬರುವಂತದ್ದು ಯಾರು ತುಂಬಾ ಓದಿರುವಂತವ್ರು, ಅಂದ್ರೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಈಗಿನ ಕಾಲದ ಒಂದು ಶಾಲಾ ಕಾಲೇಜುಗಳು ಅದು ಫ್ಯಾಕ್ಟ್ರಿ ಅಂತೆ. ಏನು ಫ್ಯಾಕ್ಟ್ರಿ ಅಂದ್ರೆ ಅದರಲ್ಲಿ ಉತ್ಪತ್ತಿ ಮಾಡ್ತಾ ಇರುವಂತದ್ದು ಪ್ರಾಣಿಗಳನ್ನ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ? ಪ್ರಾಣಿಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ. ಆದ್ರೆ ಅವರು ಡಿಗ್ರಿ ಮುಗಿಸೋಷ್ಟರಲ್ಲಿ ಅವರಿಗೆ ಭಗವಂತನ ಮೇಲೆ ಎಳ್ಳಷ್ಟು ಒಂದು ನಂಬಿಕೆ ಅನ್ನೋದು ಇರೋದಿಲ್ಲ. ಅವರಲ್ಲಿ ಒಂದು ಅಹಂ ಇರುತ್ತೆ. ಅಂದ್ರೆ ಎಲ್ಲವೂ ಕೂಡ ವಿಜ್ಞಾನ ಅನ್ನೋದೇ ಹೆಚ್ಚು ಅಂತ ತಿಳಿತಾರೆ. ಆ ವಿಜ್ಞಾನದಲ್ಲಿ ಏನು ಅವರು ತಿಳಿದಿದ್ದಾರೆ ಅದು ಮಾತ್ರನೇ ಸತ್ಯ. ಇವು ವಿಜ್ಞಾನದಿಂದ ಯಾವ್ದೆಲ್ಲ ಅವ್ರಿಗೆ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ, ಅದ್ಯಾವುದು ವಾಸ್ತವದಲ್ಲಿ ಇಲ್ಲ ಅಂತ ಅವರು
ಭಾವಿಸ್ತಾರೆ. ಅಂದ್ರೆ ದೇವ್ರು ಅಂದ್ರೆ ಮೂಢನಂಬಿಕೆ ಅನ್ನೋ ಮಟ್ಟಕ್ಕೆ ಎಲ್ಲ ನಾಸ್ತಿಕರನ್ನ ಅಲ್ಲಿ ಹುಟ್ಟು ಹಾಕ್ತಾರೆ ಅಂತ. ಆದ ಕಾರಣ ಈ ಒಂದು ಆ ಶಿಕ್ಷಾ ಸಂಸ್ಥೆಗಳು ಅದು ಮಕ್ಕಳನ್ನ ಒಂದು ಪ್ರಜೆಗಳನ್ನ ನಾಸ್ತಿಕರನ್ನಾಗಿ ಮಾಡ್ತಾ ಇದೆ. ಅವರಿಗೆ ಭಗವಂತನಿಗೆ ಶರಣಾಗುವಂಥದ್ದು ಅಂತಹ ಒಂದು ಮನಸ್ಥಿತಿ ಅವರಿಗೆ ಬರುವುದಿಲ್ಲ. ನಂತರ ಇನ್ನೊಂದು ಆಸುರಿ ಗುಣ ಹೊಂದಿರುವಂತವ್ರು, ಮತ್ತೆ ಇವರು ನರಾಧಮರು, ಅಂದ್ರೆ ಮನುಷ್ಯರಲ್ಲೇ ಅಧಮರು, ಅಂದ್ರೆ ಅವರಿಗೆ ಎಲ್ಲ ಬೇಡದ ಹವ್ಯಾಸಗಳಿರುತ್ತೆ. ಅಂತವರು ಭಗವಂತನ ಹತ್ರಕ್ಕೆ ಹೋಗೋದಿಲ್ಲ. ಅಂದ್ರೆ ಮಾಂಸ ಭಕ್ಷಣೆ ಮಾಡುವಂತವ್ರು, ಧೂಮಪಾನ ಮಾಡುವಂತವ್ರು, ಅಥವಾ ಮಾದಕ ದ್ರವ್ಯ ತಗೊಳ್ಳುವಂತವ್ರು, ಮತ್ತೆ ಇನ್ನು ಅನೇಕ ಜನ ಅಂದ್ರೆ ಆ ಅನೈತಿಕ ಸಂಬಂಧ ಹೊಂದಿರುವಂತವ್ರು, ಜೂಜಾಟ ಆಡುವಂತವ್ರು, ಇವರೆಲ್ಲರೂ ಕೂಡ ಭಗವಂತನಿಗೆ ಶರಣಾಗೋದಿಲ್ಲ ಅನ್ನೋದನ್ನ ನೋಡಿದ್ವಿ. ನಂತರ ದೇವತಾ ಆರಾಧನೆ ಮತ್ತೆ ನಿರಾಕಾರತೆ, ಇದರ ಬಗ್ಗೆ ಯಾವುದು ಸ್ಲೈಡ್ಸ್ ಹೆಚ್ಚಾಗಿರ್ಲಿಲ್ಲ, ಆದ್ರೂ ಹೇಳೋಣ. ದೇವತಾ ಆರಾಧನೆ ಅಂದ್ರೆ ಯಾರೆಲ್ಲ ಆ ಭಗವಂತನ ಹತ್ರಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಅಂದ್ರೆ ಅಬುದ್ದಯ ಅಂತಾರೆ, ಅಥವಾ ಏನಂತ ಹೇಳ್ತಾರೆ, ಅವಿಧಿ ಪೂರ್ವಕವಾಗಿ, ಅಂದ್ರೆ ಭಗವಂತನನ್ನ ನೇರವಾಗಿ ನಾವು ಶರಣು ಹೋಗ್ಬೇಕು. ಆದ್ರೆ ಇವ್ರೇನ್ ಮಾಡ್ತಾರೆ, ದೇವತೆಗಳ ಶರಣು ಹೋಗ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂತಂದ್ರೆ, ಭಗವಂತನ ಹತ್ರ ನಾವ್ ಏನನ್ನಾದ್ರೂ ಬೇಡಿ ಹೋದ್ರೆ, ಕೃಷ್ಣನನ್ನ, ದೇವೋತ್ತಮ ಪರಮ ಪುರುಷನನ್ನ ಶರಣು ಹೋಗಿ ಅವನಿಂದ ಏನನ್ನಾದ್ರೂ ಕೇಳ್ಕೊಂಡ್ರೆ, ಅವನು ನಮಗೆ ಕೇಳಿದ ಕೂಡಲೇ ಆ ವರಗಳನ್ನ ಪೂರೈಸೋದಿಲ್ಲ. ನಮ್ಮನ್ನ ಆ ಕೇಳ್ತಾ ಇರುವಂತ ನಾವು ಬಯಕೆ ಏನಿದೆ ಅದಕ್ಕೆ ಅರ್ಹರನ್ನಾಗಿ ಮೊದಲು ನಮ್ಮನ್ನ ಮಾಡ್ತಾನೆ. ನಮ್ಮಲ್ಲಿ ಒಂದು ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ದೇವತೆಗಳ ಹತ್ರ ಹೋದ್ರೆ ಆ ರೀತಿ ಇಲ್ಲ. ದೇವತೆಗಳು ನಾವು ಕೇಳಿದ ಕೂಡಲೇ ನಮ್ಮ ಒಂದು ಬಯಕೆಗಳನ್ನ ಈಡೇರಿಸ್ತಾರೆ. ಅದಕ್ಕಾಗಿ ಅವರು ನೇರವಾಗಿ ದೇವತೆಗಳ ಹತ್ರ ಹೋಗ್ತಾರೆ. ನಂತರ ಬರುವಂತದ್ದು ನಿರಾಕಾರತೆ. ನಿರಾಕಾರತೆ ಅಂತಂದ್ರೆ ಭಗವಂತ ಅಂತಂದ್ರೆ ಅವತ್ತು ಆ ಒಂದು ಚಿತ್ರ ನಾವು ನೋಡಿದ್ವಿ, ಕಪ್ಪೆಯ ಒಂದು ಚಿತ್ರ, ಬಾವಿಯ ಕಪ್ಪೆ. ಅದಕ್ಕೆ ಹೆಚ್ಚು ಜ್ಞಾನ ಇಲ್ಲ. ಅದಕ್ಕೆ ಅದು ನೋಡಿರುವಂತ ಪ್ರಪಂಚ ತುಂಬಾ ಸಣ್ಣದು. ಅದ ಕಾರಣ ಅದೇನ್ ಅನ್ಕೊಳ್ಳುತ್ತೆ, ಇಷ್ಟೇ ಈ ಪ್ರಪಂಚ ಅಂದ್ರೆ ಅಂತ. ಅಂದ್ರೆ ಈಗಿನ ಆಧುನಿಕ ವಿಜ್ಞಾನಿಗಳೆಲ್ಲ ಅವರೆಲ್ಲ ಅಷ್ಟೇ, ಅವರ ಕಣ್ಣಿಗೆ ಎಲ್ಲಿವರೆಗೂ ಎಟುಕ್ತೋ ಅಷ್ಟೇ ಒಂದು ಸತ್ಯ, ಉಳಿದದ್ದೆಲ್ಲ ಸತ್ಯನೇ ಇಲ್ಲ ಅನ್ನುವಂತ ವಾದ ಮಾಡುವಂತವ್ರು. ಆ ರೀತಿ ಇರುವಂತವ್ರು ಭಗವಂತ ಅಂದ್ರೆ ಯಾರು ಅಂದ್ರೆ ಅವನೊಂದು ಶಕ್ತಿ, ಅವನೊಂದು ಬೆಳಕು ಅಷ್ಟೇ ಅಂತ ತಿಳಿತಾರೆ. ನಂತರ ಬರುವಂತದ್ದು ಭ್ರಮೆಯಿಂದ ಭಕ್ತಿಗೆ. ಇದು ನಾವು ನೋಡಿದ್ವಿ. ಒಂದು ಯಾರು ಭ್ರಮೆಯಿಂದ, ದ್ವಂದ್ವಗಳಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಮತ್ತೆ ಈಗಿನ ಈ ಜನ್ಮದಲ್ಲಿ ಯಾರ ಒಂದು ಪಾಪ ಕರ್ಮಗಳು ನಿಶ್ಶೇಷವಾಗಿದೆಯೋ ಅಂತವ್ರು ಮಾತ್ರ ಈ ಒಂದು ಭ್ರಮೆಯಿಂದ ಅವರು ನೇರವಾಗಿ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಭಕ್ತಿಗೆ ಬಂದ ಮೇಲೆ ಕೂಡ ಅವರು ದೃಢ ಮನಸ್ಸಿನಿಂದ ಅದರಲ್ಲಿ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನೆಲ್ಲ ನಾವು ನಿನ್ನೆಯ ಅಧ್ಯಾಯದಲ್ಲಿ ಕಂಡಿದ್ವಿ. ಇವತ್ತಿನ ಒಂದು ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮಯೋಗ ಅಥವಾ ಭಗವತ್ ಪ್ರಾಪ್ತಿ. ಕ್ಷರ ಅಂತಂದ್ರೆ ಕ್ಷೀಣಿಸುವಂಥದ್ದು, ಅಕ್ಷರ ಅಂತಂದ್ರೆ ಕ್ಷೀಣಿಸದೇ ಇರುವಂಥದ್ದು. ಭಗವಂತ ಅವನು ಕ್ಷೀಣಿಸುವುದಿಲ್ಲ, ಅವನನ್ನ ಪಡೆಯುವಂಥದ್ದು ಭಗವತ್ ಪ್ರಾಪ್ತಿ. ಭಗವಂತನನ್ನ ಹೇಗೆ ಹೊಂದುವಂಥದ್ದು ಅನ್ನೋದನ್ನ ಈ ಅಧ್ಯಾಯದ ಮೂಲಕ ನಾವು ತಿಳಿತಾ ಇದ್ದೀವಿ. ಭಗವಂತನನ್ನ ಹೇಗೆ ಪಡ್ಕೊಳ್ಳುವಂಥದ್ದು. ಈ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಮೊದಲ 4 ಶ್ಲೋಕಗಳು ಅರ್ಜುನನ ಪ್ರಶ್ನೆ ಆಗಿರುತ್ತೆ. ನಂತರ ಅವನ ಒಂದು ಮರಣದ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಹೇಗೆ, ಸಾವಿನ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡುವುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾನೆ. ಮತ್ತೆ ಬರುವಂತದ್ದು ಯೋಗ ಮಿಶ್ರಿತ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು, ಅಂದ್ರೆ ಅಷ್ಟಾಂಗ ಯೋಗ ನಾವು ನೋಡಿದ್ವಿ, ಆ ಮೂಲಕ ಕೃಷ್ಣನ ಸ್ಮರಣೆ ಮಾಡುವಂಥದ್ದು. ನಂತರ ಶುದ್ಧ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವುದು, ಭಕ್ತರು ಕೃಷ್ಣನನ್ನ ಸ್ಮರಣೆ ಮಾಡುವಂಥದ್ದು. ಅಂದ್ರೆ ಇಲ್ಲಿ 6 ಪ್ರಶ್ನೆಗಳನ್ನ ಅರ್ಜುನ ಮಾಡ್ತಾನೆ. ಅವನ 6 ಪ್ರಶ್ನೆಗಳಲ್ಲಿ ಅಂದ್ರೆ ನೋಡೋಣ ಎಷ್ಟು ಪ್ರಶ್ನೆ ಅಂತ. ಅದರಲ್ಲಿ ಕೊನೆಯ ಪ್ರಶ್ನೆಗೆ ಮಾತ್ರ ಅವನು ಭಗವಂತ ಇಡೀ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾನೆ. ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಇರುವಂತಹ ವ್ಯತ್ಯಾಸಗಳನ್ನ ತಿಳಿಸ್ಕೊಡ್ತಾರೆ. ನಂತರ ಕೃಷ್ಣನನ್ನು ಪಡೆಯುವಲ್ಲಿ ಶುದ್ಧ ಭಕ್ತಿಯ ಶ್ರೇಷ್ಠತೆ, ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗಿಗಳು ಭಗವಂತನನ್ನ ಹೊಂದೋದಿಕ್ಕೆ ಅವರು ಪಡುವ ಪ್ರಯತ್ನ, ಮತ್ತೆ ಭಕ್ತರು ಅವರಿಗೆ ಭಗವಂತನನ್ನ ಹೇಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಸಾವಿನ ಸಂದರ್ಭದಲ್ಲಿ ಹೇಗೆ ಸ್ಮರಣೆ ಮಾಡೋದಕ್ಕೆ ಆಗುತ್ತೆ. ಮತ್ತೆ ಅದೆರಡರಲ್ಲೂ ಈ ಒಂದು ಕೃಷ್ಣನನ್ನ ಪಡೆಯೋದಕ್ಕೆ ಶುದ್ಧ ಭಕ್ತಿ ಅದು ತುಂಬಾ ಸುಲಭವಾಗಿ ಮತ್ತೆ ಎಲ್ಲರೂ ಅಳವಡಿಸ್ಕೊಳ್ಳೋದಕ್ಕೆ, ಅನುಸರಣೆ ಮಾಡೋದಕ್ಕೆ ಸುಲಭವಾದ ಒಂದು ಮಾರ್ಗ ಅನ್ನೋದನ್ನ ಇಲ್ಲಿ ನಾವು ತಿಳಿತೀವಿ. ಅರ್ಜುನ ಉವಾಚ
ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಂ ಉಚ್ಯತೆ. ಅಂದ್ರೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಪ್ರಭುವೆ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಆದಿಯಜ್ಞ ಕಥಂ ಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ನೇಯೋ ಅಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಇದೆಲ್ಲ ಪ್ರಶ್ನೆಗಳು ಅರ್ಜುನ ಕೇಳ್ತಿರುವಂತದ್ದು. ಅದಕ್ಕೆ ಅಂದ್ರೆ ಅವನು ಎಲ್ಲಿಂದ ಈ ಒಂದು ಪ್ರಶ್ನೆಗಳನ್ನ ತಗೊಂಡ ಅಂತ, ಅರ್ಜುನ ಈ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನಲ್ಲ, ಆ ಒಂದು ಪ್ರಶ್ನೆಗಳು ಅವನಿಗೆ ಎಲ್ಲಿಂದ ಸಿಕ್ತು ಅಂತ ನಿನ್ನೆಯ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕಗಳಲ್ಲಿ ಭಗವಂತ ಈ ವಿಷಯದ ಬಗ್ಗೆ ತಿಳಿಸ್ತಾನೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ ವಿದು ಕೃಷ್ಣಂ ಆಧ್ಯಾತ್ಮ ಕರ್ಮ ಚಾಖಿಲಂ. ಈ ಶ್ಲೋಕದಿಂದ ಅವನು ತಿಳಿತಾನೆ ಈ ಆಧ್ಯಾತ್ಮ ಅನ್ನುವಂಥದ್ದು, ಮತ್ತೆ ಮರಣ ಕಾಲದಲ್ಲಿ ಭಗವಂತನನ್ನ ನೆನೆಯುವಂಥದ್ದು, ಇದೆಲ್ಲವೂ ಕೂಡ ಇದರಲ್ಲಿ ಬರುವಂಥದ್ದು. ಮತ್ತೆ ಆದಿದೈವ, ಆದಿಯಜ್ಞ, ಇದೆಲ್ಲವೂ ಕೂಡ ಈ ಶ್ಲೋಕದಿಂದ ಪರಮಾತ್ಮ ಹೇಳುವಂಥದ್ದು. ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಇದೆಲ್ಲ ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಆ ಒಂದು ಶ್ಲೋಕವನ್ನ ಅಂದ್ರೆ ಭಗವಂತನ ಆ ಒಂದು ವಿಷಯವನ್ನ ಕೇಳಿ ಅರ್ಜುನನಿಗೆ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಅದಕ್ಕಾಗಿ ಅವನು ಈ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾನೆ. 8 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಯಾವ್ದೆಲ್ಲ ಪ್ರಶ್ನೆಗಳು ಅಂತ ನೋಡೋಣ. ಅದಕ್ಕೆ ಭಗವಂತ ಕೊಟ್ಟ ಉತ್ತರ ಯಾವುದು ಅಂತಾನು ಇಲ್ಲಿ ಕೊಟ್ಟಿದ್ದಾರೆ. ಅವನು ಕೇಳ್ತಾ ಇದ್ದಾನೆ, ಬ್ರಹ್ಮನ್ ಅಂದ್ರೆ ಅಥವಾ ಆತ್ಮ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆತ್ಮ ಅಂತಂದ್ರೆ ಏನು? ಹರೇ ಕೃಷ್ಣ. ನಮ್ಮೆಲ್ಲರ ಒಳಗಿರುವಂತಹ ನಾಶವಿಲ್ಲದ ಜೀವಾತ್ಮ, ಅಂದ್ರೆ ಅದಕ್ಕೆ ಹುಟ್ಟು ಅನ್ನುವಂಥದ್ದು, ಸಾವು ಅನ್ನುವಂಥದ್ದು ಇಲ್ಲ, ಸಚ್ಚಿದಾನಂದ. ಅದನ್ನೇ ಇಲ್ಲಿ ಬ್ರಹ್ಮನ್ ಅಂತ ಹೇಳಿ ಕರಿತಾ ಇದ್ದಾರೆ. ಆಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಆತ್ಮದ ಜೀವಿಯ ಆದಿ, ಸ್ವರೂಪ. ಜೀವಿಯ ಸ್ವರೂಪ, ಆತ್ಮದ ಆದಿ. ಆದ್ರೆ ವಾಸ್ತವದಲ್ಲಿ ಆತ್ಮ ಏನಾಗಿದೆ ಅಂತ, ಜೀವಿಯ ಸ್ವರೂಪ, ಜೀವೇರೇ ಸ್ವರೂಪೋಯ್ ಕೃಷ್ಣೇರೇ ನಿತ್ಯದಾಸ್ ಅಂತ. ಅಂದ್ರೆ ಆತ್ಮದ ಒಂದು ಸ್ವರೂಪ ಏನು ಅಂದ್ರೆ ಅದು ಭಗವಂತನ ಸೇವೆ ಮಾಡುವಂಥದ್ದು. ಅದರ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಮತ್ತೆ ಕರ್ಮ ಅಂದ್ರೆ ಏನು ಅಂತ, ಕರ್ಮ ಅಂದ್ರೆ ಏನು ಅಂತಂದ್ರೆ ಕೆಲಸ ಅಥವಾ ಫಲಪ್ರದ ಚಟುವಟಿಕೆಗಳು. ಕರ್ಮ ಅಂತಂದ್ರೆ ಇಲ್ಲಿ ನಮಗೆ ಈ ಒಂದು ದೇಹ ಸಿಕ್ಕಿದೆ ಅಂದ್ರೆ ಅದಕ್ಕೆ ಹಿಂದೆ ನಾವು ಮಾಡಿರುವಂತ ಕರ್ಮ ಕಾರಣ. ಈ ಒಂದು ಭೌತಿಕ ದೇಹಕ್ಕೆ ಕಾರಣ ಆಗುವ ಕ್ರಿಯೆಗಳು, ಅದನ್ನೇ ಇಲ್ಲಿ ಕರ್ಮ ಅಂತ ಕರಿತಾ ಇದ್ದಾರೆ. ಆದಿಭೂತ ಅಂತ ಕೇಳ್ತಾ ಇದ್ದಾನೆ. ಆದಿಭೂತ ಅಂತಂದ್ರೆ ಅದು ಭೌತಿಕ ಪ್ರಕೃತಿ. ಈ ಪ್ರಕೃತಿಯ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಆದಿದೈವ ಅಂತಂದ್ರೆ ದೇವತೆಗಳನ್ನು ಒಳಗೊಂಡಿರುವ ವಿಶ್ವರೂಪ, ಅಂದ್ರೆ ಎಲ್ಲಾ ದೇವತೆಗಳ ಮೊತ್ತ, ಅದನ್ನೇ ಇಲ್ಲಿ ಆದಿದೈವ ಅಂತ ಕರೀತಾ ಇದ್ದಾರೆ. ನಂತರ ಬರುವಂತದ್ದು ಆದಿ ಯಜ್ಞ, ಅಂದ್ರೆ ಈ ಒಂದು ಯಜ್ಞದ ಭೋಕ್ತ, ಅಂದ್ರೆ ಪರಮಾತ್ಮ, ಭೋಕ್ತಾರ, ಯಜ್ಞದ ಭೋಕ್ತಾರ ಅವನು ಪರಮಾತ್ಮ. ಆದಿ ಯಜ್ಞ ಎಲ್ಲಿ ವಾಸಿಸುತ್ತಾನೆ? ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲರ ಹೃದಯದಲ್ಲಿ ಆತ್ಮನ ಜೊತೆ ಪರಮಾತ್ಮನಿದ್ದಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಅಂದ್ರೆ ನಾವು ಸಾವಿನ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತಾರೆ. ಆ ರೀತಿ ಸ್ಮರಣೆ ಬರಬೇಕು ಅಂತಂದ್ರೆ ಹೇಗೆ ಅದು ಬರ್ಲಿಕ್ಕೆ ಸಾಧ್ಯ? ಜೀವನದುದ್ದಕ್ಕೂ ಸ್ಮರಣೆ ಅಭ್ಯಾಸ ಮಾಡ್ಕೋಬೇಕು. ಜೀವನ ಪರ್ಯಂತ ನಾವು ಅಭ್ಯಾಸ ಮಾಡಿದರೆ ಮಾತ್ರನೇ ಭಗವಂತನನ್ನ ಸಾವಿನ ಸಂದರ್ಭದಲ್ಲಿ ನೆನೆಲಿಕ್ಕೆ ಸಾಧ್ಯ. ಆ ರೀತಿ ಅಭ್ಯಾಸ ಮಾಡಿಲ್ಲ ಅಂತಂದ್ರೆ ಸಾವಿನ ಸಂದರ್ಭದಲ್ಲಿ ಪರಮಾತ್ಮನನ್ನ ನೆನೆಸುವಂಥದ್ದು ಅಷ್ಟು ಸುಲಭ ಇಲ್ಲ. ಶ್ರೀ ಭಗವಾನ್ ಉವಾಚ ಅಕ್ಷರ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮಂ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮಿಕ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇದು ಅರ್ಜುನನ ಪ್ರಶ್ನೆಗೆ ಭಗವಂತ ಕೊಟ್ಟಿರುವಂತಹ ಉತ್ತರಗಳು. ಏನಂತ ಹೇಳ್ತಾ ಇದ್ದಾನೆ? ಬ್ರಹ್ಮನ್ ಅಂತ ಕೇಳ್ದ. ಬ್ರಹ್ಮನ್ ಅಂದ್ರೆ ಯಾರು? ಬ್ರಹ್ಮನ್ ಅಂದ್ರೆ ಒಂದು ಜೀವಿ,
ಅವಿನಾಶಿಯಾದ ಜೀವಿ. ಅವಿನಾಶಿಯಾದ ಜೀವಿ ಅಂದ್ರೆ ಅದು ದೇಹ ಅಲ್ಲ. ಅವನು ಹೇಳ್ತಾ ಇರುವಂತದ್ದು ಆತ್ಮನ ಕುರಿತಾಗಿ. ನಂತರ ಬರುವಂತದ್ದು ಅವನ ನಿತ್ಯ ಸ್ವಭಾವ ಅಥವಾ ಆತ್ಮದ ಆದಿ. ಅದು ಪ್ರಾರಂಭದಲ್ಲಿ ಆತ್ಮದ ನಿಜ ಸ್ವರೂಪ ಏನು ಅಂತ. ಆಧ್ಯಾತ್ಮ ಅಂತಂದ್ರೆ ಆತ್ಮದ ಆದಿ. ಅದರ ನಿಜ ಸ್ವರೂಪ ಭಗವಂತನ ಸೇವೆ ಮಾಡುವಂಥದ್ದು. ಆತ್ಮ ಇರುವಂತದ್ದು ಭಗವಂತನ ಸೇವೆಗಾಗಿ. ಜೀವಿಗಳ ಭೌತಿಕ ಶರೀರ. ಕರ್ಮ ಅಂದ್ರೆ ಏನು ಅಂತಂದ್ರೆ ಈ ಒಂದು ಕರ್ಮ ಅದು ನಮ್ಮ ಒಂದು ದೇಹ. ಈಗ ನಾವು ಎಂತಹ ಒಂದು ರೂಪವನ್ನ ಪಡೆದಿದ್ದೀವಿ ಅದಕ್ಕೆ ನಾವು ಹಿಂದೆ ಮಾಡಿರುವಂತಹ ಕರ್ಮ ಕಾರಣ. ಅಂದ್ರೆ ನಾವು ಮನುಷ್ಯ ಜನ್ಮ ಪಡೆಯುವಂತಹ ಪುಣ್ಯ ಕರ್ಮಗಳನ್ನ ಮಾಡಿದ್ರೆ ಮನುಷ್ಯ ಜನ್ಮ ಪಡಿತೀವಿ, ಅಥವಾ ಯಾವ್ದಾದ್ರು ಪಾಪ ಕಾರ್ಯಗಳನ್ನ ಮಾಡಿದ್ರೆ ಇತರ ಪ್ರಾಣಿ ಜನ್ಮಗಳನ್ನ ಪಡಿತೀವಿ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಹಿಂದಿನ ಕರ್ಮ. ಇಲ್ಲಿ ನಾವು ನೋಡ್ತಾ ಇದ್ವಿ, ಚಿತ್ರದಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ಎಂತೆಂತಹ ಒಂದು ದೇಹವನ್ನ ಪಡಿತಾರೆ, ಅದಕ್ಕೆ ಕಾರಣ ಏನು ಅಂತ. ಇಲ್ಲಿ ನಾವು ನೋಡ್ತಾ ಇದ್ವಿ ಯಾರು ದೇವತೆಗಳ ಆರಾಧನೆ ಮಾಡ್ತಾರೆ ಅವರು ಸ್ವರ್ಗ ಲೋಕಗಳಿಗೆ ಹೋಗ್ತಾರೆ. ಮತ್ತೆ ಯಾರು ಭಗವಂತನ ರಾಧಾಕೃಷ್ಣನನ್ನ ಆರಾಧನೆ ಮಾಡ್ತಾರೆ, ದೇವೋತ್ತಮ ಪರಮ ಪುರುಷನನ್ನ, ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ, ಅವರು ಸ್ವರ್ಗ ಲೋಕಗಳಿಗೆ ಹೋಗ್ತಾರೆ. ಯಾರು ಬೇಡದನ್ನ ತಿಂತಾರೆ ಅವರಿಗೆ ಅಂತದನ್ನ ತಿನ್ನೋದಕ್ಕೆ ತಕ್ಕಂತ ಒಂದು ದೇಹವನ್ನ ಕೊಡ್ತಾರೆ. ಅಂದ್ರೆ ಯಾರು ಬೇಡದನ್ನ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಹೋಲುವಂತಹ ಇನ್ನೊಂದು ದೇಹ ಅವರು ಮುಂದಿನ ಜನ್ಮದಲ್ಲಿ ಅವರೇ ಸೃಷ್ಟಿಸ್ಕೋತಾರೆ. ಅವರ ಕರ್ಮದ ಮೂಲಕ ಅವರು ಅವರ ಮುಂದಿನ ಭವಿಷ್ಯ, ಮುಂದಿನ ಜನ್ಮದ ಒಂದು ಯಾವ ಯೋನಿಯಲ್ಲಿ ಹುಟ್ಟಬೇಕು ಅಂತಿದೆ ಅದನ್ನ ಅವರು ಸೃಷ್ಟಿಸ್ಕೋತಾರೆ. ಹರೇ ಕೃಷ್ಣ ಮಾತಾಜಿ. 4ನೇ ಶ್ಲೋಕ ನಮ್ ಮೇಲೆ ಹೋಗಿದೆ, ಯಾರಾದ್ರೂ ಓದ್ತೀರಾ? ಜ್ಯೋತಿಶ್ರೀ ಮಾತಾಜಿ ಇದೆಯಾ ನಿಮ್ಮ ಹತ್ರ? ಎಸ್ ಮಾತಾಜಿ. ಅದು ಶ್ಲೋಕ ಓದಿ ಮಾತಾಜಿ. ಒಂದ್ ನಿಮಿಷ. ಅರ್ಧ ಇದೆಯಲ್ಲ. ಸ್ಲೈಡ್ ಪೂರ್ತಿ ಕಾಣಿಸ್ತಿಲ್ಲ ಮಾತಾಜಿ. ಹಾ ಮಾತಾಜಿ, ಓಕೆ, ನಾನು ನೋಡೋಣ ಎಲ್ಲ ಇದೆ, ಎಸ್ಕೇಪ್ ಮಾಡಿ ಆಗುತ್ತಾ? ಇಲ್ಲ, 2 ಲೈನ್ ಬರ್ತಾ ಇದೆ. ಮಾತಾಜಿ ನಾನು ಓದ್ಲಾ? ಹಾ ಮಾತಾಜಿ. ಶ್ಲೋಕ 4. ಆದಿಭೂತಂ ಕ್ಷರೋ ಭಾವ ಪುರಶ್ಚಾದಿದೈವತಂ ಆದಿಯಜ್ಞ ಹವಾಹಮೇವಾತ್ರ ದೇಹೇ ದೇಹಭೃತಾಂ ವರಹ. ಅನುವಾದ ಓದ್ಬೇಕು ಮಾತಾಜಿ. ಹಾ ಮಾತಾಜಿ. ಅನುವಾದ: ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮಪ್ರಭುವಿಗೆ ಅಧಿಯಜ್ಞ ಎಂದು ಹೆಸರು, ಯಜ್ಞದ ಪ್ರಭು ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅವನು ಇನ್ನ 3 ಪ್ರಶ್ನೆಗಳು, ನಂತರದ 3 ಪ್ರಶ್ನೆಗಳು ಅಂದ್ರೆ ಅವನು ಕೇಳುವಂತದ್ದು ಅಧಿಭೂತ ಅಂದ್ರೆ ಯಾರು, ಅಧಿದೈವ ಅಂದ್ರೆ ಯಾರು, ಯಜ್ಞ ಅಂದ್ರೆ ಯಾರು ಅಂತ. ಅದಕ್ಕೆ ಭಗವಂತ ಕೊಟ್ಟಂತ ಉತ್ತರ ಇದು. ಅಧಿಭೂತ ಅಂತಂದ್ರೆ ನಾವು ನೋಡ್ತಿರುವಂತಹ ಈ ಸುತ್ತಲೂ ಕಾಣ್ತಿರುವಂತಹ ಪ್ರಕೃತಿ. ಆ ಪ್ರಕೃತಿಯನ್ನ ಇಲ್ಲಿ ಅಧಿಭೂತ, ಅದು ಸದಾ ಬದಲಾಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಪ್ರಕೃತಿ ಅನ್ನುವಂಥದ್ದು ಒಂದೇ ರೀತಿ ಇರೋದಿಲ್ಲ. ನಾವು ನೋಡ್ತೀವಿ ಕಾಲಗಳು ಬದಲಾದಾಗ ಈ ಪ್ರಕೃತಿಯಲ್ಲಿ ಎಲ್ಲ ಬದಲಾವಣೆಗಳು ಆಗ್ತಾ ಇರುತ್ತೆ. ಮತ್ತೆ ಸೂರ್ಯ ಚಂದ್ರ ಇವರೆಲ್ಲರೂ ಕೂಡ ದೇವತೆಗಳಲ್ಲಿ ಬರ್ತಾರೆ. ನಂತರ ಎಲ್ಲ ದೇವತೆಗಳನ್ನು ಒಳಗೊಂಡಂತಹ ಭಗವಂತನ ವಿರಾಟ್ ರೂಪ. ಅಂದ್ರೆ ನಾವು 11ನೇ ಅಧ್ಯಾಯದಲ್ಲಿ ಭಗವಂತನ ವಿರಾಟ್ ರೂಪ ವಿಶ್ವರೂಪವನ್ನ ನೋಡ್ತೀವಿ. ಅದನ್ನೇ ಇಲ್ಲಿ ಅಧಿದೈವ ಅಂತ ಕರೀತಾ ಇದ್ದಾರೆ. ಮತ್ತೆ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಅವನನ್ನ ಯಜ್ಞದ ಪ್ರಭು ಅಂತೇಳಿ ಕರೀತಾರೆ ಅಂತೇಳಿ ಕೃಷ್ಣ ಅರ್ಜುನನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ನಾವೊಂದು ಚಿತ್ರ ಕಾಣ್ತಾ ಇದೀವಿ. ಆ ಚಿತ್ರ ಈ ಅಧ್ಯಾಯಕ್ಕೆ ತುಂಬಾ ಸಂಬಂಧಪಟ್ಟದ್ದು. ಅಂದ್ರೆ ಏನಂತ ನೋಡ್ತಾ ಇದೀವಿ, ಇಲ್ಲಿ ಏನ್ ಕಾಣ್ತಾ ಇದೆ ಎಲ್ಲರಿಗೂ? ಹರೇ ಕೃಷ್ಣ ಹೇಳ್ತೀರಾ? ಕಂಬಳಿಗಳು. ಮಾತಾಜಿ. ಚಿಟ್ಟೆ ಅಂದ್ರೆ ಇಲ್ಲಿ ಕಂಬಳಿ ಹುಳ ಚಿಟ್ಟೆ ಆಗುತ್ತೆ ಅಲ್ವಾ? ಎಸ್ ಮಾತಾಜಿ. ಹಾ ಮಾತಾಜಿ ಆಗ್ತದ. ಆಗತ್ತೆ. ಕಂಬಳಿ ಹುಳ ಚಿಟ್ಟೆ ಆಗುತ್ತೆ. ಅಂದ್ರೆ ಇಲ್ಲಿ ಕಂಬಳಿ ಹುಳ ಏನ್ ಮಾಡುತ್ತೆ ಅಂತಂದ್ರೆ ಅದು ಹಾರ್ಲಿಕ್ಕೆ ಆಗಲ್ಲ. ಕಂಬಳಿ ಹುಳಕ್ಕೆ ಹಾರ್ಲಿಕ್ಕೆ ಆಗಲ್ಲ. ಅದು ತನ್ನ ಸುತ್ತ ಒಂದು, ಇದನ್ನ ಇಂಗ್ಲಿಷ್ ಅಲ್ಲಿ ಕಕ್ಕೂನ್ ಅಂತಾರೆ, ಅಂದ್ರೆ ಇದನ್ನ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಒಂದು ಗೂಡು ರೀತಿ ಮಾಡ್ಕೊಳ್ಳುತ್ತೆ. ಅದ್ರೊಳಗಡೆ ಅದು ಸೇರ್ಕೊಂಡು, ಅಂದ್ರೆ ಈ ರೇಷ್ಮೆ ಹುಳ ಎಲ್ಲ ಅದಾಗುತ್ತೆ, ಅದು ಸುತ್ತ ದಾರವನ್ನ ಮಾಡಿ ಅದ್ರೊಳಗಡೆ ಕೂತ್ಕೊಳ್ಳುತ್ತೆ. ಅದು ಒಂದು ಮನೆಯ ಹಾಗೆ ಗೂಡಾಗಿ ಮಾಡ್ಕೊಳ್ಳುತ್ತೆ. ಆತರ ಇದು ಕಂಬಳಿ ಹುಳ, ಅಂದ್ರೆ ಅದು ಕೂಡ ಅದೇ ರೀತಿ
ಇರುತ್ತೆ. ಅದನ್ನ ಏನಂತಾರೆ ಅಂದ್ರೆ ಅದು ತಪಸ್ ಮಾಡ್ತಾ ಇದೆ ಅಂತ, ಅದ್ರೊಳಗಡೆ ಕೂತು ನಾನು ಹಾರ್ಬೇಕು ಅಂತ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಅದೇನ್ ಮಾಡುತ್ತೆ, ಅದೇ ಜನ್ಮದಲ್ಲಿ, ಅದು ಇನ್ನೊಂದು ಜನ್ಮ ಅಲ್ಲ, ಅದು ಅದೇ ಜನ್ಮದಲ್ಲಿ ಅದು ಅದರಿಂದ ಹೊರಗಡೆ ಬಂದಾಗ ಅದಕ್ಕೆ ಒಂದು ರೆಕ್ಕೆಗಳು ಬಂದಿರುತ್ತೆ. ಅದನ್ನ ಇಟ್ಕೊಂಡು ಅದು ಹಾರೋದಕ್ಕೆ ಚಿಟ್ಟೆ ಆಗುತ್ತೆ. ಕಂಬಳಿ ಹುಳ ಇರುವಾಗ ಅದು ಹಾರೋದಿಲ್ಲ, ಅದರ ಇಚ್ಛೆಯ ಪ್ರಕಾರ ಅದು ಚಿಟ್ಟೆ ಆದ್ಮೇಲೆ ಅದು ಹಾರುತ್ತೆ. ಹಾಗೆ ನಾವು ಕೂಡ ಅಂದ್ರೆ ಇದು ಆ ಒಂದು ದೇಹ ತ್ಯಾಗ ಮಾಡುತ್ತೆ. ಮೊದಲು ಆ ಒಂದು ಕಂಬಳಿ ಹುಳುವಿನ ದೇಹವನ್ನು ತ್ಯಾಗ ಮಾಡಿ ಚಿಟ್ಟೆಯ ದೇಹವನ್ನ ಪಡೆಯುತ್ತೆ. ಆದ್ರೆ ಅದನ್ನ ಪಡೆಯೋದಿಕ್ಕೆ ಅದು ಅಷ್ಟು ಸಮಯ ತಪಸ್ಸನ್ನ ಮಾಡುತ್ತೆ. ಹಾಗೆ ನಾವು ಕೂಡ ಇದೊಂದು ಸಾವಿನ ಅದ್ಭುತ ಸಂದ ದೃಶ್ಯ ಅಲ್ಲ ಮಾತಾಜಿ? ಮಾತಾಜಿ, ಇದು ಒಂದೇ ಜನ್ಮದಲ್ಲಿ ಮಾಡ್ಕೊಳ್ಳುತ್ತೆ. ಆದ್ರೆ ನಾವು ಅದೇ ರೀತಿ, ಅಂದ್ರೆ ನಾವು ಇಡೀ ಜೀವನ ಪರ್ಯಂತ ಏನಾಗ್ಬೇಕು ಅಂತ ಬಯಸ್ತೀವಿ, ಯಾವ್ದ್ರ ಬಗ್ಗೆ ಹೆಚ್ಚು ನಮ್ಮ ಮನಸ್ಥಿತಿನಲ್ಲಿ ತುಂಬಾ ಆಸಕ್ತಿಯಿಂದ ಇಟ್ಕೊಂಡಿರ್ತೀವಿ, ಅದೇ ಒಂದು ಮನಸ್ಥಿತಿಯಲ್ಲಿ ದೇಹ ತ್ಯಾಗ ಆಯ್ತು ಅಂತಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಅದೇ ಆಗ್ತೀವಿ ಅಂತ. ಇದು ಭಗವತ್ ಪ್ರಾಪ್ತಿ ಅನ್ನುವಂಥದ್ದು ಈ ಅಧ್ಯಾಯದ ಹೆಸರು. ನಾವು ಭಗವಂತನನ್ನ ಪಡ್ಕೋಬೇಕು ಅಂತಂದ್ರೆ ಈ ಜನ್ಮ ಪರ್ಯಂತ ಭಗವಂತನ ಬಗ್ಗೆ ಸ್ಮರಣೆ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಸಾವಿನ ಸಂದರ್ಭದಲ್ಲಿ ಅವನ ಒಂದು ನೆನಪಾಗುತ್ತೆ. ಸಾವಿನ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಯಾವ ರೀತಿಯದಾಗಿರುತ್ತೆ ಅದೇ ರೀತಿಯ ಒಂದು ದೇಹ ನಮಗೆ ಮುಂದೆ ಸಿಗುತ್ತೆ. ಇಲ್ಲಿ ಸಾವಿನ ಸಂದರ್ಭದಲ್ಲಿ ಮನಸ್ಥಿತಿ ಎಂತದ್ದಾಗಿರ್ಬೇಕು ಅಂದ್ರೆ ಆಸೆ ನಮ್ಮಲ್ಲಿ ಎಂತದ್ದಿರ್ಬೇಕು, ಅದೇ ಸಮಯದಲ್ಲಿ ಅದಕ್ಕೆ ತಕ್ಕಂತ ಕರ್ಮವನ್ನ ನಾವು ಮಾಡಿರ್ಬೇಕು. ಈ ಎರಡು ವಿಷಯಗಳು ತುಂಬಾ ಪ್ರಮುಖ. ಎರಡು ವಿಷಯಗಳು ನಮ್ಮ ಮುಂದಿನ ಒಂದು ಜನ್ಮಕ್ಕೆ ಕಾರಣ ಆಗುತ್ತೆ. ಒಂದು ನಾವು ಮಾಡ್ತಾ ಇರುವಂತ ಕರ್ಮ ಅಂದ್ರೆ ಸಾಧನೆ. ಅಂದ್ರೆ ನನಗೆ ಭಕ್ತನಾಗ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ನಾನು ಅದಕ್ಕೆ ಸಾಧನೆ ಮಾಡ್ಬೇಕು ಮತ್ತೆ ನನ್ನ ಮನಸ್ಸಿನಲ್ಲಿ ಸದಾ ಅವನ ಸ್ಮರಣೆ ಇರ್ಬೇಕು. ಅದೆರಡು ಮಾಡಿದ್ರೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ, ನಾವು ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ. ಹಾಗೊಂದ್ ವೇಳೆ ಆ ತರ ಇಲ್ದೆ ನಾವು ಬೇರೆ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ, ಅಂದ್ರೆ ನಮ್ಮ ಮನೆ ಪರಿವಾರ ಮಕ್ಕಳು ಇವರಲ್ಲಿ ತುಂಬಾ ಆಸಕ್ತಿ ಹಚ್ಕೊಂಡಿರ್ತೀವಿ, ಮತ್ತೆ ನಮ್ಗೆ ಅಂತಹದೇ ಒಂದು ಕರ್ಮ ಮಾಡಿರ್ತೀವಿ. ಆದ್ರೆ ಮುಂದೆ ಇದೊಂದು ಮನುಷ್ಯ ಜನ್ಮ ಪಡೆಯುವಂತಹ ಪುಣ್ಯ ಕಾರ್ಯ ಏನಾದ್ರು ಮಾಡಿದ್ವಿ ಅಂದ್ರೆ ಮತ್ತೆ ಅದೇ ಮನೆಯಲ್ಲಿ ನಾವು ಹುಟ್ಟಿ ಬರ್ತೀವಿ. ಅಥವಾ ನಾವು ಅದಕ್ಕೆ ಇನ್ನೊಂದು ಹೇಳ್ತಾರೆ, ನಮಗೆ ಆಸೆ ಇದೆ ಈ ಮನೆಯಲ್ಲಿ ಬರ್ಬೇಕು ಅಂತ, ಆದ್ರೆ ನಮ್ಮ ಕರ್ಮಗಳು ಅಂತದ್ದಲ್ಲ. ನಾವು ಮಾಡಿರುವಂತಹ ಕರ್ಮಗಳ ಪ್ರಕಾರ ಆ ಮನೆಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟುವಂತ ಯೋಗ್ಯತೆ ನಮಗಿಲ್ಲ. ಆಗೇನಾಗುತ್ತೆ, ಅದೇ ಮನೆಯಲ್ಲಿ ನಾವು ಕ್ರಿಮಿಕೀಟಗಳಾಗಿ ಹುಟ್ಟುತ್ತೀವಿ ಅಂತ ಹೇಳ್ತಾರೆ. ಹಲ್ಲಿಯಾಗಿಯೋ ಇಲಿಯಾಗಿಯೋ ಜಿರಳೆಯಾಗಿಯೋ ತಿಗಣೆ ಆಗಿಯೋ ನಾವಲ್ಲಿ ಹುಟ್ಟುತ್ತೀವಿ ಅಂತ. ಆದ್ರೆ ನಮಗೆ ಆಸೆನೂ ಇರ್ಬೇಕು, ಅದಕ್ಕೆ ತಕ್ಕಂತ ಒಂದು ಕರ್ಮನು ನಾವು ಪುಣ್ಯನು ನಾವು ಮಾಡಿರ್ಬೇಕು. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಯಾವ್ದೆಲ್ಲ ಜೀವಿಗೆ ಹಾರಬೇಕು ಅಂತ ಆಸೆ ಇದೆ ಅಥವಾ ದೇವತೆ ಆಗ್ಬೇಕು ಅಂತ ಆಸೆ ಇದೆ, ದೇವತೆಗಳು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆ ಒಂದು ಮನಸ್ಥಿತಿ ಇದೆ. ಆದ್ರೆ ಅಂತ ಪುಣ್ಯ ಅವನು ಮಾಡಿಲ್ಲ ಅಂತಂದ್ರೆ ಈ ನೊಣ ಸೊಳ್ಳೆಯಾಗಿ ಅವನು ಹಾರ್ತಾನೆ, ಅಥವಾ ಚಿಟ್ಟೆಯಾಗಿ ಅವನು ಹಾರ್ತಾನೆ, ಇಲ್ಲ ಅಂತಂದ್ರೆ ಒಂದು ಪಕ್ಷಿಯಾಗಿ ಅವನು ಹಾರ್ತಾನೆ. ಅದೇ ರೀತಿ ಪ್ರತಿಯೊಂದು ಕೂಡ ಯಾರಿಗೆ ತುಂಬಾ ಸ್ವಿಮ್ಮಿಂಗ್ ನೀರಲ್ಲಿ ಈಜೋದಕ್ಕೆ ಇಷ್ಟ ಇರುತ್ತೆ ಅಂತವರೆಲ್ಲ ನೀರಿನಲ್ಲಿ ಜಲಚರಗಳಾಗಿ ಹುಟ್ಟುತ್ತಾರೆ. ಇದೆಲ್ಲವೂ ಕೂಡ ನಮ್ಮ ಒಂದು ಇಚ್ಛೆಗೆ ಅನುಸಾರ, ಅದಕ್ಕೆ ತಕ್ಕಂತೆ ನಾವು ಮಾಡಿರುವ ಕರ್ಮಕ್ಕೆ ಅನುಸಾರ ನಮ್ಮ ಒಂದು ಮುಂದಿನ ಜನ್ಮ ಅನ್ನುವಂಥದ್ದು ಅದು ರೂಪ ಪಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆ. ಸಾವಿನ ಸಮಯದಲ್ಲಿ ನಾವು ಏನು ಮಾಡಬೇಕು? ಹರೇ ಕೃಷ್ಣ. ಸಾವಿನ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು? ಕೃಷ್ಣನನ್ನ ನೆನೆಬೇಕು ಮಾತಾಜಿ. ಕೃಷ್ಣನನ್ನ ನೆನೆಬೇಕು. ಕೃಷ್ಣನನ್ನ ನೆನೆದ್ರೆ ಮಾತ್ರನೇ ನಾವು ಅವನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ಆದ್ರೆ ಕೃಷ್ಣನನ್ನ ನೆನೆಯೋದಿಕ್ಕೆ ನಾವ್ ಏನ್ ಮಾಡ್ಬೇಕು? ಕೃಷ್ಣನನ್ನ ಪ್ರಾರ್ಥನೆಯಲ್ಲಿ ತೊಡಗಿರ್ಬೇಕು, ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಇದನ್ನ ಹೇಳ್ತಾರೆ, ನಾನು ಕೃಷ್ಣನನ್ನ ನೆನಿಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಸಾವು ಬಂತಂದಾಗ ನಾನು ಕೃಷ್ಣ ತಂತೀನಿ, ಕೃಷ್ಣನ ಹತ್ರ ಹೋಗ್ಬಿಡ್ತೀನಿ. ಆಗತ್ತಾ? ಆಗಲ್ಲ ಮಾತಾಜಿ. ಆ ಪುಣ್ಯನು ಮಾಡಿರ್ಬೇಕಲ್ಲ, ಆ ಒಂದು ಸಾಧನೆ ಮಾಡಿರ್ಬೇಕಲ್ಲ ಇಡೀ ಜೀವನ. ಮಾಡಿಲ್ಲ ಅಂತಂದ್ರೆ ನಾವು ಅಷ್ಟು ಸುಲಭವಾಗಿ ಅದನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ಇಡೀ ಜೀವನ ನೀನು ಅಭ್ಯಾಸ ಮಾಡ್ಬೇಕು ಅಂತ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ನಾನು ಸ್ಮರಿಸ್ತೇನೆ ಮಾತಾಜಿ. ಬಯಸುತ್ತಾ ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ಇದರಲ್ಲಿ ಸಂಶಯ ಇಲ್ಲ. ಹರೇ ಶ್ರೀನಿವಾಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಅವನ ಸ್ಮರಣೆ ಬರುವಂತದ್ದು ಅಷ್ಟು ಸುಲಭ ಇಲ್ಲ, ಅಷ್ಟು ಸುಲಭವಾಗಿ ನಾವು ಅವನನ್ನ ಸ್ಮರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಒಂದು ಸ್ಮರಣೆ ನಮಗೆ ಬಂತು ಅಂದ್ರೆ ಸಂಶಯ ಇಲ್ಲದೆ ಅವನು ನನ್ನ ಹತ್ರಗೆ ಬರ್ತಾನೆ ಅಂತ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ನಾವು ಈ ಚಿತ್ರದಲ್ಲಿ ನೋಡ್ತಾ ಇದೀವಿ,
ಭೀಷ್ಮಾಚಾರ್ಯರು ಅವರನ್ನ ಮಹಾಜನ ಅಂತ ಕರೀತಾರೆ. ಅಂದ್ರೆ ಭಗವಂತನ ಶುದ್ಧ ಭಕ್ತರು, ಅವನನ್ನ ಪರಿಪೂರ್ಣವಾಗಿ ಅರಿತವರು. ಯಾರು ಶುದ್ಧ ಭಕ್ತರಿರ್ತಾರೆ ಅವರ ದೇಹತ್ಯಾಗ ಆಗುವಾಗ ಭಗವಂತ ಅವನ ಭಕ್ತರು ಎಲ್ಲರೂ ಅಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲಾ ಸ್ವರ್ಗವಾಸಿಗಳು ಅಥವಾ ಎಲ್ಲ ಬೇರೆಲ್ಲ ದೇವತೆಗಳು ಅಲ್ಲಿ ಬಂದಿರ್ತಾರೆ. ಮತ್ತೆ ಸ್ವತಃ ಕೃಷ್ಣ ಕಣ್ಣೆದುರುಗಡೆ ನಿಂತಿದ್ದಾನೆ. ಇಲ್ಲಿ ಸ್ಮರಣೆ ಮಾಡೋದಲ್ಲ, ಅವನನ್ನ ನೋಡ್ತಾ ನೋಡ್ತಾ ಅವರ ಪ್ರಾಣ ತ್ಯಾಗ ಮಾಡ್ತಾರೆ. ಅಂದ್ರೆ ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣಿಗಳು, ಅವ್ರು ಯಾವಾಗ ಬಯಸ್ತಾರೆ ಅವಾಗ ಅವರು ಸಾವನ್ನ ಹೊಂದಬಹುದು ಅಂತ ಒಂದು ವರವನ್ನ ಅವರ ತಂದೆ ಅವರಿಗೆ ಕೊಟ್ಟಿರ್ತಾರೆ. ಈಗ ಅವರು ಆ ಯುದ್ಧದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರನ್ನ ಶರಶಯ್ಯ ಮೇಲೆ ಮಲಗಿಸ್ತಾರೆ. ಆದ್ರೆ ಅವರು ಸಾವನ್ನ ಅಪ್ಪೋದಿಲ್ಲ. ಅಂದ್ರೆ ಉತ್ತರಾಯಣಕ್ಕಾಗಿ ಕಾಯ್ತಾರೆ. ಉತ್ತರಾಯಣ ಸಮಯದಷ್ಟೊತ್ತಿಗೆ ಯುದ್ಧ ಮುಗ್ದಿರುತ್ತೆ. ನಂತರ ಅಲ್ಲಿಗೆ ಪಾಂಡವರು ಮತ್ತೆ ಎಲ್ಲ ಅಲ್ಲಿಗೆ ಭೀಷ್ಮಾಚಾರ್ಯರನ್ನ ಕಳಿಸ್ಕೊಡೋದಕ್ಕೆ ಬರ್ತಾರೆ. ಮತ್ತೆ ಅಲ್ಲಿಗೆ ಸ್ವತಃ ಕೃಷ್ಣ ಅವರ ಕಣ್ಣೆದುರುಗಡೆ ನಿಲ್ತಾನೆ. ಆ ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಅವನನ್ನ ನೋಡ್ತಾ ನೋಡ್ತಾ ಅವರ ದೇಹತ್ಯಾಗವನ್ನ ಮಾಡ್ತಾರೆ. ಯಾರು ಆ ರೀತಿ ದೇಹತ್ಯಾಗ ಮಾಡ್ತಾರೆ ಅವರು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ. ಅದನ್ನ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಯುಧಿಷ್ಠಿರ ಮಹಾರಾಜನು ಯಕ್ಷನಿಗೆ ಕೊಟ್ಟ ಉತ್ತರವೇನು? ಯಾರಿಗಾದ್ರೂ ನೆನಪಿದೆಯಾ? ಈ ಒಂದು ಯಕ್ಷನ ಕತೆ ಬರುತ್ತೆ. ಅಂದ್ರೆ ಇಲ್ಲಿ ಪಾಂಡವರು ಒಮ್ಮೆ ಕಾಡಿನಲ್ಲಿದ್ದಾಗ ಅವರು ಏನ್ ಮಾಡ್ತಾರೆ, ತುಂಬಾ ದಾಹ ಆಗುತ್ತೆ, ನೀರ್ ಕುಡಿಯೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಆ ನೀರಿನಲ್ಲಿ ಒಬ್ಬ ಯಕ್ಷ ಇರ್ತಾನೆ. ಅವನೇನ್ ಹೇಳ್ತಾನೆ, ಈ ನೀರನ್ನ ನೀವು ಕುಡಿಯೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನೀವು ನೀರು ಕುಡಿಯೋ ಹಾಗಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಲೆಕ್ಕಿಸೋದಿಲ್ಲ. ಉಳಿದ ಪಾಂಡವರು, ಯುಧಿಷ್ಠಿರನ ಹೊರತುಪಡಿಸಿ ಉಳಿದವರೆಲ್ಲ ಅವನ ಒಂದು ಮಾತಿಗೆ ಏನು ಮನ್ನಣೆ ಕೊಡದಿರ ಅವ್ರು ಏನ್ ಮಾಡ್ತಾರೆ, ನೀರನ್ನ ಕುಡಿತಾರೆ. ಮತ್ತಲ್ಲಿ ಮೂರ್ಛೆ ಹೋಗಿ ಮತಿ ತಪ್ಪಿ ಬೀಳ್ತಾರೆ. ನಂತರ ಅವರನ್ನ ಹುಡುಕ್ತಾ ಯುಧಿಷ್ಠಿರ ಅಲ್ಲಿಗೆ ಬರ್ತಾನೆ. ಅವನಿಗೆ ಈ ಸ್ವರ ಕೇಳುತ್ತೆ. ಯಕ್ಷ ಯುಧಿಷ್ಠಿರಿಗೂ ಹೇಳ್ತಾನೆ, ನೀನು ನೀರ್ ಕುಡಿಬೇಕು ಅಂತಂದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ತಮ್ಮಂದಿರ ಹಾಗೆ ನೀನು ಸಾಯ್ತೀಯ ಅಂತ ಹೇಳ್ತಾನೆ. ಆಗ ಯಕ್ಷ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಉತ್ತರಗಳನ್ನ ಕೊಡ್ತಾನೆ. ಇದರಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಕ್ಷ ಕೇಳ್ತಾನೆ, ತುಂಬಾ ಈ ಭೂಮಿ ಮೇಲೆ ತೀರಾ ಆಶ್ಚರ್ಯಕರವಾದ ವಿಚಾರ ಯಾವುದು, ತುಂಬಾ ಆಶ್ಚರ್ಯ ಪಡುವಂತ ವಿಷಯ ಯಾವುದು ಅಂತ. ಅದಕ್ಕೆ ಯುಧಿಷ್ಠಿರ ಏನ್ ಉತ್ತರ ಕೊಟ್ಟಿರ್ಬೋದು ಅಂತ ಹೇಳ್ತೀರಾ? ತುಂಬಾ ಆಶ್ಚರ್ಯಕರವಾದ ವಿಷಯ ಇದು. ಓಕೆ, ನೋಡೋಣ ಏನಂತ ಹೇಳ್ತಾನೆ. ಅಂದ್ರೆ ಯುಧಿಷ್ಠಿರ ತುಂಬಾ ಆಶ್ಚರ್ಯಕರವಾದ ವಿಷಯ ಏನು ಅಂತಂದ್ರೆ, ಎಲ್ಲರೂ ಕೂಡ ಭೂಮಿ ಮೇಲೆ ನೋಡ್ತಾ ಇರ್ತಾರಂತೆ. ಅವರ ಹಿರಿಯರು ಸತ್ತಿದ್ದಾರೆ ಅದನ್ನ ನೋಡ್ತಾರಂತೆ, ಅವರ ಅಕ್ಕಪಕ್ಕದವರು ಸಾಯ್ತಾ ಇದ್ದಾರೆ ಅದನ್ನ ನೋಡ್ತಾರಂತೆ, ಎಲ್ಲರ ಸಾವು ಸಂಭವಿಸ್ತಾ ಇದೆ, ಎಲ್ಲರೂ ಸಾಯ್ತಾರೆ ಅನ್ನೋದು ಗೊತ್ತಿದೆಯಂತೆ. ಆದ್ರೂ ಕೂಡ ಪ್ರತಿಯೊಂದು ಮನುಷ್ಯ ಯಾವ ರೀತಿ ಜೀವನ ನಡೆಸ್ತಾನೆ ಅಂದ್ರೆ, ನನಗೆ ಸಾವೇ ಬರೋದಿಲ್ವೇನೋ ಅನ್ನೋ ರೀತಿ ಅವನು ಸಿದ್ಧತೆ ಮಾಡ್ತಾನಂತೆ. ಅಂದ್ರೆ ನಾನ್ ಸಾಯೋದೇ ಇಲ್ಲ ಅನ್ನೋ ರೀತಿ ಅವನಿಗೆ ಮನಸ್ಸಿನಲ್ಲಿ ಇರೋ ರೀತಿ. ಅಂದ್ರೆ ಸಾಯ್ತಾ ಇರೋದನ್ನ ಕಣ್ಣಾರೆ ಕಂಡ್ರು ಕೂಡ ಅವ್ನು ಅನ್ಕೊಡ್ತಾರಂತೆ, ನಾನು ತುಂಬಾ ದಿನ ಬದುಕಿರ್ತೀನಿ, ನಾನಷ್ಟು ಬೇಗ ಸಾಯೋದಿಲ್ಲ ಅಂತ ಹೇಳಿ ಅವನು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಅವನಿಗೆ ಬೇಕಾಗಿರೋ ಅವಶ್ಯಕವಾದ ವಿಷಯಗಳನ್ನ ಸಂಗ್ರಹ ಮಾಡಿ ಅಂದ್ರೆ ಆಸ್ತಿ ಮಾಡುವಂಥದ್ದು, ದುಡ್ಡು ಮಾಡುವಂಥದ್ದು ಅದನ್ನ ಮಾಡ್ತಾ ಇರ್ತಾನಂತೆ. ಅಂದ್ರೆ ಅವನಿಗೆ ತಿಳಿದಿದೆಯಂತೆ ಎಲ್ಲರೂ ಸಾಯ್ತಾ ಇದ್ದಾರೆ, ನಾನು ಸಾಯ್ತೀನಿ ಅಂತ. ಆದ್ರೂ ಕೂಡ ಎಂತ ಆಶ್ಚರ್ಯ ಅಂದ್ರೆ, ತಾನು ಸಾಯೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಅವನು ಬದುಕ್ತಾ ಇದ್ದಾನೆ ಅಂತ. ಇದು ತುಂಬಾ ಆಶ್ಚರ್ಯಕರವಾದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಅಹನ್ಯಾಹನಿ ಭೂತಾನಿ ಗಚ್ಚಂತಿ ಹಾಯಮಾಲಯಂ ಶೇಷಾಸ್ತಾವರ ಇಚ್ಛಂತಿ. ಅಹನ್ಯಾಹನಿ ಭೂತಾನಿ ಗಚ್ಚಂತಿ ಹಾಯಮಾಲಯಂ ಶೇಷಾಸ್ತಾವರ ಇಚ್ಛಂತಿ ಕಿಮಾಶ್ಚರ್ಯಮಥಾ ಪರಂ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂದ್ರೆ ಇದೆ. ಅಂದ್ರೆ ಈಗ ನಾವೆಲ್ಲರೂ ಹೀಗೆ ಅಲ್ವಾ? ನಾವೇನ್ ಮಾಡ್ತೀವಿ ಅಂದ್ರೆ, ನಾಳೆ ನಮ್ಮ ಭವಿಷ್ಯ ಏನೋ, ನಾಳೆ ನಮ್ಗೆ ಏನು ಆಗುತ್ತೋ ಗೊತ್ತಿಲ್ಲ, ನಮ್ಗೆ ಏನ್ ಬೇಕೋ ಅದಕ್ಕೆ ಫ್ಯೂಚರ್ ಪ್ಲಾನ್ ಮಾಡುವಂಥದ್ದು. ಫ್ಯೂಚರ್ ಪ್ಲಾನ್ ಮಾಡಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಹೆಚ್ಚಿಸುವಂಥದ್ದು, ಸಂಪತ್ತು ಆಸ್ತಿ ಮಾಡುವಂಥದ್ದು, ಹಣ ಬಂಗಾರ ಸೇರಿಸುವಂಥದ್ದು ಮಾಡ್ತೀವಿ. ಆದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಫ್ಯೂಚರ್ ಇನ್ನೊಂದಿದೆ. ಅಂದ್ರೆ ಎಲ್ಲರೂ ಸಾಯ್ತೀವಿ, ಸತ್ ಮೇಲೆ ನಾವ್ ಏನಾಗ್ತೀವಿ ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ. ಆಗೊಂದ್ ವೇಳೆ ಗೊತ್ತಿದ್ರೆ ಅದಕ್ಕೆ ನಾವ್ ಯಾವ ರೀತಿ
ರೆಡಿ ಆಗ್ತಾ ಇದೀವಿ, ಅದಕ್ಕೆ ಯಾವ ರೀತಿ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಯಾರಾದ್ರೂ ಸಾವಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹರೇ ಕೃಷ್ಣ. ಅಷ್ಟು ಫ್ಯೂಚರ್ ಪ್ಲಾನ್ ಮಾಡಿದ್ದೀರಾ ಯಾರಾದ್ರೂ? ಇಲ್ಲ ಮಾತಾಜಿ. ಅದೇ ಬುದ್ಧಿವಂತರಾದವರು ಫ್ಯೂಚರ್ ಪ್ಲಾನ್ ಮಾಡ್ತಾರೆ. ಅಂದ್ರೆ ನಾಳೆ ಏನಾಗುತ್ತೆ ಅದಕ್ಕೆ ಇವತ್ತೇ ಪ್ರಿಪೇರ್ ಆಗ್ತಾರೆ. ಅಂದ್ರೆ ಅದನ್ನ ಬರೀ ಆ ಈ ರೀತಿ ಆಸ್ತಿ ಮಾಡೋದ್ರಲ್ಲಿ, ದುಡ್ಡು ಸೇರಿಸೋದ್ರಲ್ಲಿ ಮಾಡೋದಕ್ಕಿಂತ ಸಾವಿನ ನಂತರ ನನ್ನ ಪರಿಸ್ಥಿತಿ ಏನಾಗ್ಬೋದು ಆ ಜಿಜ್ಞಾಸೆ ಬರಬೇಕು, ಅದನ್ನ ಮಾಡ್ಬೇಕು. ಮತ್ತೆ ಅದಕ್ಕಾಗಿ ನಾವು ಸಿದ್ಧತೆಯನ್ನ ಮಾಡ್ಕೊಬೇಕು. ಅಂದ್ರೆ ನಾವು ಭಕ್ತಿ ಮಾಡ್ಬೇಕು, ನಾವು ಮುಂದೆ ಏನಾಗ್ತೀವಿ ಅನ್ನೋದನ್ನ ನಾವು ತಿಳಿಬೇಕು. ನಮ್ಮ ಕರ್ಮಾನುಸಾರ ಪ್ರಾಣಿ ಆಗ್ತೀವೋ, ಪಕ್ಷಿ ಆಗ್ತೀವೋ, ಅಥವಾ ಮನುಷ್ಯರಾಗ್ತೀವೋ, ಇನ್ನೆಂತ ಒಂದು ಜನ್ಮವನ್ನ ಪಡಿತೀವೋ, ಅಥವಾ ನಾವು ಏನಾಗ್ಬೇಕು ಅದಕ್ಕೆ ನಾವು ಏನ್ ಪ್ರಯತ್ನ ಪಡ್ಬೇಕು, ಅದನ್ನ ನಾವು ಸಿದ್ಧತೆಗೆ ಪ್ರಯತ್ನ ಪಡ್ಬೇಕು. ಈ ಒಂದು ಜನ್ಮವನ್ನ ಆ ಒಂದು ಏನಂತಾರೆ ಆ ಒಂದು ಗುರಿಯನ್ನ ತಲುಪೋದಕ್ಕೆ ನಾವು ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಆ ರೀತಿ ಯಾರು ಮಾಡ್ಕೋತಾ ಇಲ್ಲ, ಅದೇ ತುಂಬಾ ಆಶ್ಚರ್ಯಕರವಾದ ವಿಷಯ ಅಂತ ಇಲ್ಲಿ ಯಕ್ಷನಿಗೆ ಯುಧಿಷ್ಠಿರ ಮಹಾರಾಜ ಉತ್ತರ ಕೊಡ್ತಾನೆ. ಅಂದ್ರೆ ಇಲ್ಲಿ ಅವನು ಹೇಳ್ತಾನೆ, ಯಕ್ಷ ನೀನ್ ಕೊಡುವಂತಹ ಉತ್ತರಗಳು ಸರಿ ಇತ್ತಂದ್ರೆ ನಿನ್ನ ಎಲ್ಲ ತಮ್ಮಂದಿರು ಮತ್ತೆ ಜೀವವನ್ನ ಪಡ್ಕೋತಾರೆ ಅಂತ. ಕೊನೆಗೆ ಎಲ್ಲರೂ ಜೀವವನ್ನ ಹೊಂದುತ್ತಾರೆ. ಅಂದ್ರೆ ಎಲ್ಲರೂ ಉಳಿದ ಪಾಂಡವರು ಅವರು ಮತಿ ತಪ್ಪಿ ಬಿದ್ದವರು ಎದ್ದೊಳ್ತಾರೆ. ಕೃಷ್ಣನಲ್ಲದೆ ಮತ್ತೇನನ್ನೋ ಸ್ಮರಿಸುವುದರಿಂದ ಫಲವೇನು? ಕೃಷ್ಣನ ಸ್ಮರಣೆ ಮಾಡ್ದಿರಾ ನಾವು ಇನ್ನೇನೋ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ? ಏನಾಗುತ್ತೆ? ಹರೇ ಕೃಷ್ಣ. ಅಂದ್ರೆ ಮಾತಾಜಿ ಎಲ್ಲಾ ದೇವರಿಗೂ ಅವ್ರವ್ರದ್ದು ಲಿಮಿಟೆಡ್ ಪವರ್ ಇರುತ್ತೆ. ಸೊ ನಾವು ಬೇರೆ ಕೃಷ್ಣನ ಬಿಟ್ಟು ಬೇರೆಯವ್ರನ್ನ ನಾವು ಸ್ಮರಣೆ ಮಾಡಿದ್ರೆ ನಮ್ಗೆ ಒಂದು ಲಿಮಿಟೆಡ್ ಇದ್ ಸಿಗುತ್ತೆ. ಬಟ್ ಕೃಷ್ಣನ ಸ್ಮರಣೆ ಮಾಡಿದ್ರೆ ನಮ್ಗೆ ಅಲ್ಟಿಮೇಟ್ ಒಂದು ಫಲ ಸಿಗುತ್ತೆ. ಅಂದ್ರೆ ನಾವು ಸಾಯೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನ್ನ ನೆನೆಸ್ತೀವಿ ಅಂತ ಅನ್ಸುತ್ತೆ ನಿಮ್ಗೆ? ಎಲ್ಲರೂ ಸಾಧಾರಣವಾಗಿ ಯಾರ್ ಜೊತೆಲಿ ಇರ್ತೀವೋ ಅವ್ರನ್ನ ನೆನ್ಪ್ ಮಾಡ್ಕೋತೀವಿ ಮಾತಾಜಿ. ನಮ್ಮ ಅಮ್ಮನ್ನ ಅಥವಾ ಅಪ್ಪನ್ನ, ಮಕ್ಳನ್ನ, ನಮ್ಗೆ ಹತ್ರದಲ್ಲಿ ಇರೋರ್ನ ನೆನ್ಪ್ ಮಾಡ್ಕೋತೀವಿ ಮಾತಾಜಿ. ಯಾವತ್ತು ನಾವು ಜೀವನದುದ್ದಕ್ಕೂ ಮಾಡಿರೋ ಪಾಪ ಪುಣ್ಯಗಳನ್ನ ಲೆಕ್ಕಾಚಾರ ಆಗ್ತಾ ಇರ್ತೀವಿ ಅನ್ಸುತ್ತೆ. ಅಂದ್ರೆ ಮತ್ತೆ ನಾವು ಸಾಯೋ ಸಂದರ್ಭದಲ್ಲಿ ಅಯ್ಯೋ ನಾನ್ ಇಷ್ಟೆಲ್ಲ ಸೇರ್ಸಿಟ್ಟೆ ಅದನ್ನ ಬಿಟ್ಟು ಹೋಗ್ತಾ ಇದೀನಲ್ಲ, ಅಯ್ಯೋ ನನ್ ಮಕ್ಳು ನಾಳೆ ಏನಾಗ್ತಾರೋ, ನಾನಿಲ್ಲ ಅಂದ್ರೆ ನನ್ ಮೊಮ್ಮಕ್ಕಳ ಮದ್ವೆ ನಾನ್ ನೋಡ್ಲಿಲ್ಲ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅಂತ ಯೋಚನೆಗಳಿರುವಾಗ ನಾವೇನಾಗ್ತೀವಿ, ಪುಣ್ಯ ಮಾಡಿದ್ವಿ ಅಂದ್ರೆ ಅವ್ರ ಮನೆಯಲ್ಲೇ ಹುಟ್ತೀವಿ ಮನುಷ್ಯರಾಗಿ, ಅಷ್ಟು ಪುಣ್ಯ ಮಾಡಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಕ್ರಿಮಿಕೀಟಗಳಾಗಿ ಹುಟ್ಟುತ್ತೀವಿ. ಆಮೇಲೆ ಏನ್ ಮಾಡ್ತಾರೆ ನಮ್ಮ ಮಕ್ಳು ಮೊಮ್ಮಕ್ಳು, ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಅವ್ರ ಅಜ್ಜಿ ತಾತ ಅಂತಲ್ಲ, ಅವ್ರೇನ್ ಮಾಡ್ತಾರೆ ಹೊಡೆದು ಸಾಯಿಸಿ ಎತ್ತಿ ಆಚೆ ಬಿಸಾಡ್ತಾರೆ. ನಡೆಯುತ್ತೆ ಮತ್ತೆ ಅದೆಲ್ಲ ಆಗಿದೆ. ಹೌದಾ? ಹಾ ಮತ್ತೇಜಿ, ಒಂದು ಕತೆ ಇದೆ. ಏನಾಗ್ತಾನೆ ಅಂದ್ರೆ ಒಬ್ಬ ತುಂಬಾ ಆಸ್ತಿ ಸೇರ್ಸಿಟ್ಟಿರ್ತಾನೆ, ಮತ್ತೆ ಅವನು ಅದನ್ನ ಹೊಲದಲ್ಲಿ ಮುಚ್ಚಿಟ್ಟಿರ್ತಾನೆ. ಅವ್ನ ಮಕ್ಕಳಿಗೆ ಹೇಳೋದಿಲ್ಲ, ಅವ್ನ್ ಸತ್ತೋಗ್ತಾನೆ. ಆಮೇಲೆ ಆ ಒಂದು ಹೇಳಿಲ್ಲ ಅಲ್ಲಿದೆ ಅಂತ, ಮಕ್ಳಿಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಮಕ್ಳಿಗೆ ಅದನ್ನ ಎತ್ಕೊಳ್ಳೋದಕ್ಕೆ ತಿಳ್ಸಕ್ ಅವ್ನ್ಗೆ ಆಗ್ತಾ ಇಲ್ಲ. ಅವನು ಹಾವಾಗಿ ಬರ್ತಾನೆ. ಹಾವಾಗಿ ಬಂದು ಹೊಲದಲ್ಲಿ ಆ ಒಂದು ಏನೋ ಅವನು ಮುಚ್ಚಿಟ್ಟಿದ್ದ ಚಿನ್ನದ ಒಂದು ಮಡಿಕೆ ಅದನ್ನ ಕಾವಲ್ ಕಾಯ್ತಾ ಇರ್ತಾನೆ. ಕೊನೆಗೆ ಏನಾಗುತ್ತೆ, ಮಕ್ಳಿಗೆ ಗೊತ್ತಾಗುತ್ತೆ ಅಲ್ಲಿ ಏನೋ ಇದೆ, ಅಲ್ಲಿ ಒಂದು ಹಾವಿದೆ, ಅದೇನೇನೋ ನೋಡ್ಕೋತಾ ಇದೆ ಅಂತ. ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಏನೋ ಕುಡಿಕೆ ಇದೆ, ಅದ್ರಲ್ಲಿ ಏನೋ ಇದೆ ಅದ್ರಲ್ಲಿ ಅಂತ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಆ ಹಾವು ಅದಕ್ಕೆ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ಹಾವನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಅಲ್ಲಿ ಇದ್ದಿದ್ದ ಅವ್ರ ಅಪ್ಪನೇ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ರೀತಿ ಆಗುತ್ತೆ. ಹೌದು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಂ ಏವಂತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹರಿ ಕೃಷ್ಣ. ಯಾರಾದ್ರೂ ಓದ್ತೀರಾ? ಓದ್ತೀನಿ ಮಾತಾಜಿ. ಕುಂತಿಯ ಕುಂತಿ ಮಗನಾದ ಅರ್ಜುನನು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಧನ್ಯವಾದಗಳು ಮಾತಾಜಿ. ಜ್ಯೋತಿ ಮಾತಾಜಿ, ಅಟೆಂಡೆನ್ಸ್ ಲಿಂಕ್ ಇದೆಯಾ ನಿಮ್ಮ ಹತ್ರ? ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಇಲ್ಲ.
ಹರೇ ಕೃಷ್ಣ ಮಾತಾಜಿ. ಜ್ಯೋತಿ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಇದೆಯಾ ಮಾತಾಜಿ ನಿಮ್ಮ ಹತ್ರ? ಇದೆ ಮಾತಾಜಿ, ಹಾಕ್ತೇನೆ ಈಗ 8 ಗಂಟೆಗೆ ಹಾಕುವ ಅನ್ಕೊಂಡೆ. ಓಕೆ ಮಾತಾಜಿ. ಹಾಕ್ತೇನೆ ಮಾತಾಜಿ. ಇಲ್ಲಿ ಕುಂತಿಯ ಮಗನಾದ ಅರ್ಜುನನೇ ಭಗವಂತ ಹೇಳ್ತಾ ಇದ್ದಾನೆ, ವ್ಯಕ್ತಿಯು ತನ್ನ ದೇಹ ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುವನು. ಇಲ್ಲಿ ಚಿತ್ರದಲ್ಲಿ ನಾವು ಕಾಣ್ತಿರುವಂತದ್ದು ಭರತ ಮಹಾರಾಜ. ಈ ಕಥೆಯನ್ನು ನಾನು ಸುಮಾರು ಸತಿ ಹೇಳಿರ್ತೀನಿ. ಜಿಂಕೆ. ಭರತ ಮಹಾರಾಜ ಅವನು ರಾಜ. ಅವನು ಸಣ್ಣ ವಯಸ್ಸಿನಲ್ಲೇ ಭಕ್ತಿ ಮಾಡ್ಬೇಕು ಅಂತ ಹೇಳಿ ಹೆಂಡತಿ ಮಕ್ಕಳು ಅವನ ಒಂದು ಸಾಮ್ರಾಜ್ಯ ಎಲ್ಲವನ್ನು ಬಿಟ್ಟು ಬರ್ತಾನೆ, ಕಾಡಿಗೆ ಬರ್ತಾನೆ, ತಪಸ್ ಮಾಡ್ಲಿಕ್ಕೆ ಅಂತ ಬರ್ತಾನೆ. ಅಲ್ಲಿ ಬಂದಾಗ ಏನಾಗುತ್ತೆ, ಒಂದು ತಾಯಿ ಜಿಂಕೆ ಮರಿ ಜಿಂಕೆಗೆ ಜನ್ಮವನ್ನು ಕೊಟ್ಟು ಅದು ಅಲ್ಲಿ ಬಿಟ್ಟೊಟ್ಟೋಗುತ್ತೆ. ಅಂದ್ರೆ ಆ ಮರಿ ಜಿಂಕೆ ತಾಯಿನ ಕಳ್ಕೊಳ್ಳುತ್ತೆ. ನಂತರ ಪುಟ್ಟ ಮರಿಯನ ಮೇಲೆ ಅವನಿಗೆ ಒಂದು ಅನುಕಂಪ ಬರುತ್ತೆ. ನಂತರ ಏನ್ ಮಾಡ್ತಾನೆ, ಆ ಒಂದು ಜಿಂಕೆಯನ್ನ ಅವನು ತನ್ನ ಮಗುವಿನ ಹಾಗೆ ಸಾಕಿ ಸಲಹುತ್ತಾನೆ. ಅದು ದೊಡ್ಡದಾದ್ಮೇಲೆ ಕೂಡ ಅವನಿಗೆ ಅದರ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಅಂದ್ರೆ ಅದನ್ನ ಬಿಟ್ಟಿರೋದಕ್ಕೆ ಅವನಿಗೆ ಆಗೋದಿಲ್ಲ. ಆ ರೀತಿ ಅವನು ಎಲ್ಲಾ ಒಂದು ಸಾಧನೆಗಳನ್ನ ನಿಲ್ಲಿಸ್ಬಿಡ್ತಾನೆ. ಅಂದ್ರೆ ಭಗವಂತನ ಒಂದು ಭಗವಂತನ ಒಂದು ಸೇವೆ ಏನ್ ಮಾಡ್ತಾ ಇದ್ದ ಅದೆಲ್ಲವನ್ನು ನಿಲ್ಲಿಸ್ಬಿಡ್ತಾನೆ. ಸದಾ ಕಾಲ ಜಿಂಕೆಯ ಸೇವೆಯಲ್ಲಿ ತೊಡಗ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಒಂದು ದಿನ ಆ ಜಿಂಕೆ ಕಾಣಿಸೋದಿಲ್ಲ. ಅಂದ್ರೆ ಈ ಪ್ರಾಣಿಗಳು ಏನ್ ಮಾಡ್ತವೆ, ಅವುಗಳು ಅವುಗಳ ಆಹಾರ ಹುಡ್ಕೋಷ್ಟು ಶಕ್ತಿ ಬಂದ್ಮೇಲೆ ಅವು ತಮ್ಮ ಪಾಡಿಗೆ ಅವು ಹೊರಟೋಗ್ತವೆ, ಪ್ರಾಣಿಗಳು ಪಕ್ಷಿಗಳು. ಆ ರೀತಿ ಈ ಜಿಂಕೆನೂ ಹೊರಟೋಗುತ್ತೆ. ಆದ್ರೆ ಇವನು ಅದನ್ನ ಹುಡುಕ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಒಂದು ಪ್ರಪಾತದಿಂದ ಕೆಳಗೆ ಬಿದ್ದೋಗ್ತಾನೆ. ಬಿದ್ದಾಗ ಅವನ ಪ್ರಾಣ ಕಳ್ಕೊಳ್ಳೋ ಸಮಯದಲ್ಲಿ ಅಲ್ಲಿ ಅವನು ಜಿಂಕೆಯನ್ನ ಕಾಣ್ತಾನೆ. ಮತ್ತೆ ಆ ಜಿಂಕೆಯ ಸ್ಮರಣೆಯಲ್ಲೇ ಆ ದೇಹವನ್ನ ತ್ಯಾಗ ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಜನ್ಮವನ್ನು ಪಡಿತಾನೆ. ಅಂದ್ರೆ ಅವನು ಭಕ್ತಿಯಲ್ಲಿ ತುಂಬಾ ಮುಂದುವರೆದಿದ್ದ ಕಾರಣ ಅವನಿಗೆ ಆ ಹಿಂದಿನ ಜನ್ಮದ ಸ್ಮರಣೆ ಇರುತ್ತೆ. ಆ ಜಿಂಕೆಯಾಗಿ ಹುಟ್ಟಿದ ಮೇಲೆ ಕೂಡ ಅವನಿಗೆ ತಾನು ಭರತನಾಗಿದ್ದೆ, ಈ ಒಂದು ಜಿಂಕೆಯ ಮೋಹದಿಂದ ನಾನು ಈಗ ಈ ಜಿಂಕೆಯ ಒಂದು ದೇಹವನ್ನು ಪಡೆದಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಕೂಡ ಅವನೇನ್ ಮಾಡ್ತಾನೆ, ಆ ಜಿಂಕೆ ಸದಾ ಭಕ್ತರು, ಈ ಒಂದು ತಪಸ್ವಿಗಳು ಯಾರು ಯಾಗಯಜ್ಞಗಳನ್ನ ಮಾಡ್ತಾ ಇರ್ತಾರೆ ಅಂತಹ ಒಂದು ಜಾಗಗಳಲ್ಲಿ ಜಿಂಕೆ ಓಡಾಡ್ತಾ ಇರುತ್ತೆ. ಮತ್ತೆ ಅದು ಮತ್ತೆ ಆ ಒಂದು ಪುಣ್ಯವನ್ನ ಸಂಪಾದನೆ ಮಾಡಿ ಅದು ಮತ್ತೆ ಮುಂದಿನ ಜನ್ಮದಲ್ಲಿ ಜಡಭರತನಾಗಿ ಹುಟ್ಟುತ್ತಾನೆ. ಜಡಭರತನಾಗಿ ಹುಟ್ಟಿದಾಗ್ಲೂ ಕೂಡ ಅವನಿಗೆ ಹಿಂದಿನ 2 ಜನ್ಮದ ಒಂದು ನೆನಪಿರುತ್ತೆ. ನಂತರ ಅವನು ಆ ಜನ್ಮದಲ್ಲಿ ಸಾಧನೆಯನ್ನ ಮಾಡಿ ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ. ಅಂದ್ರೆ ನಾವು ಸಾವಿನ ಸಂದರ್ಭದಲ್ಲಿ ಏನನ್ನ ಮನಸ್ಸಿನಲ್ಲಿ ಅತಿಯಾಗಿ ನೆನೆಸ್ತೀವಿ ಅದೇ ರೂಪವನ್ನು ನಾವು ಪಡಿತೀವಿ. ಓಕೆ, ಇದು ನಾನು ಈಗ ಹೇಳಿದ ಕತೆ ಚಿತ್ರ. ಅಂದ್ರೆ ಇಲ್ಲಿ ಅವನು ಮರಿಜಿಂಕೆಯನ್ನ ಬಿಟ್ಟು ಹೋಗಿರುವಂತದ್ದು. ಅದನ್ನ ಅವನು ಈ ಒಂದು ಏನು ಯಾಗ ಯಜ್ಞ ತಪಸ್ಸು ಇದನ್ನೆಲ್ಲ ಮಾಡ್ತಾ ಇದ್ದ ಧ್ಯಾನ ಅದನ್ನೆಲ್ಲ ಮರ್ತು ಬಿಡ್ತಾನೆ. ಮರ್ತು ಬಿಟ್ಟು ಸದಾ ಕಾಲ ಜಿಂಕೆಯವನ್ನ ಸಲಹುವುದ್ರಲ್ಲಿ ಅವನು ಕಾಲ ಕಳೀತಾನೆ. ಆದ್ರೆ ಆ ಜಿಂಕೆ ತನ್ನ ಪಾಡಿಗೆ ತಾನು ಅದು ಹೊರಟೋಗುತ್ತೆ ತನ್ನ ಆಹಾರ ಹುಡುಕ್ತಾ. ಆದ್ರೆ ಅವನು ಅದನ್ನ ತುಂಬಾ ಹಚ್ಕೊಂಡಿದ್ದ ಕಾರಣ ಅವನು ಅದನ್ನ ಹುಡುಕ್ತಾ ಹೋಗ್ತಾ ಒಂದು ಪ್ರಪಾತದಲ್ಲಿ ಬಿದ್ದು ಬಿಡ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಮನುಸ್ಮರ ಯುದ್ಧ ಚ ಮಯಿ ಅರ್ಪಿತಾ ಮನೋಬುದ್ಧಿರ್ ಮಾಂ ಏವೈಷ್ಯಸಿ ಅಸಂಶಯ. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸನ್ನು ಮತ್ತು ಬುದ್ಧಿ ಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಏನ್ ಹೇಳ್ತಾ ಇದ್ದಾನೆ, ನೀನು ಈಗ ಯುದ್ಧ ಮಾಡೋ ಸಮಯ, ಯುದ್ಧ ಮಾಡ್ಬೇಕು. ಆದ್ರೆ ಯುದ್ಧ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ, ನೀನ್ ನನ್ನ ಸ್ಮರಣೆ ಮಾಡ್ತಾ ಯುದ್ಧ ಮಾಡು, ನನ್ನನ್ನ ನೆನೆಸ್ತಾ ನೀನು ಯುದ್ಧ ಮಾಡು. ಆಗೊಂದು ವೇಳೆ ಈ ಯುದ್ಧದಲ್ಲಿ ನೀನ್ ಸತ್ರು ಕೂಡ ನನ್ನ ಹತ್ರಕ್ಕೆ ಬರ್ತೀಯಾ, ಅದರಲ್ಲಿ ನಿನ್ಗೆ ಯಾವುದೇ ಅನುಮಾನ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಅಜಾಮಿಳನ ಕಥೆ ಏನು? ಯಾರಿಗಾದ್ರೂ ಗೊತ್ತಿದೆಯಾ ಅಜಾಮಿಳ ಯಾರು ಅಂತ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಗೊತ್ತಿಲ್ಲ. ಗೊತ್ತಿಲ್ಲ ಮಾತಾಜಿ. ಓಕೆ, ಇದು ಭಾಗವತದಲ್ಲಿ ಬರುವಂತಹ ಕಥೆ. ಅಜಾಮಿಳ ಅವನು ಏನಾಗಿರ್ತಾನೆ ಅಂತಂದ್ರೆ ಒಬ್ಬ ಬ್ರಾಹ್ಮಣ ಅಥವಾ ವೈಷ್ಣವನಾಗಿರ್ತಾನೆ. ಅವನಿಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಪರಿವಾರ ಎಲ್ಲ ಇರುತ್ತೆ. ಆದ್ರೆ ಅವನು ಸದಾ ಒಂದು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಒಂದು ಸಲ ಕಾಡಿಗೆ ಹೋಗಿ ಹೂವನ್ನ ತರಕ್ ಹೋಗ್ತಾನೆ ಆ ಒಂದು ಭಗವಂತನ ಪೂಜೆಗೆ ಅಂತ. ಆದ್ರೆ ಹೋದಂತ ಜಾಗದಲ್ಲಿ ಅವನು ಒಂದು ವೇಶ್ಯೆಯನ್ನ ನೋಡ್ತಾನೆ. ಆ ಒಂದು ವೇಶ್ಯೆನ ನೋಡಿದ ಮೇಲೆ ಅವನ ಮನಸ್ಸು ಅವಳ ಕಡೆಗೆ
ವಾಲುತ್ತೆ, ಮತ್ತೆ ಅವನು ಅಲ್ಲಿ ಜಾರಿ ಬೀಳ್ತಾನೆ. ಮತ್ತೆ ಅವನೇನಾಗ್ತಾನೆ, ಆ ವೇಶ್ಯೆಯನ್ನ ಮದುವೆ ಆಗ್ತಾನೆ. ಆ ವೇಶ್ಯನ ಅಂದ್ರೆ ಅವನು ಹೆಂಡತಿ ಮಕ್ಕಳು ಪರಿವಾರ ಎಲ್ಲವನ್ನು ಬಿಟ್ಟು ಆ ವೇಶ್ಯೆ ಜೊತೆ ಹೊರಟೋಗ್ತಾನೆ. ವೇಶ್ಯೆ ಜೊತೆ ಹೋಗಿ ಆಮೇಲೆ ಅವನು ಅಲ್ಲಿವರೆಗೂ ಅವನು ಎಲ್ಲ ಒಂದು ಭಕ್ತಿಯಲ್ಲಿ ಮುಂದುವರೆದಿರ್ತಾನೆ, ತುಂಬಾ ಸಾಧು ಅನ್ಸ್ಕೊಂಡಿರ್ತಾನೆ. ಆದ್ರೆ ಹೀಗ ಆ ವೇಶ್ಯ ಸಂಘದಿಂದ ಅವನೇನಾಗ್ತಾನೆ, ಅವನಿಗೆ ವೇಶ್ಯೆಯಿಂದ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಮತ್ತೆ ಆ ಒಂದು ಮಕ್ಕಳನ್ನ ಮತ್ತೆ ಪರಿವಾರವನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲ ಬೇಡದ ಕೆಲಸ ಮಾಡ್ತಾನೆ. ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಎಲ್ಲ ಕೆಟ್ಟ ಅಭ್ಯಾಸಗಳು ಅವನಲ್ಲಿ ಬರುತ್ತೆ. ಆಮೇಲೆ ಒಂದು ದಿನ ಏನಾಗುತ್ತೆ, ಅವನ ಒಂದು ಮಕ್ಕಳಲ್ಲಿ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಅಂದ್ರೆ ಆ ನಾರಾಯಣ ಅಂತ ಯಾವ ಮಗನಿಗೆ ಹೆಸರಿಟ್ಟಿದ್ದಾನೆ, ಕೊನೆಯ ಮಗನಾಗದ ಕಾರಣ ಅವನಿಗೆ ಅವನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಅವನು ಯಾವಾಗ್ಲೂ ಅವನನ್ನ ಕೂಗಿ ಕರೆಯುವ ಅಭ್ಯಾಸ ಇರುತ್ತೆ ಅವನಿಗೆ, ನಾರಾಯಣ ನಾರಾಯಣ ಅಂತ ಹೇಳಿ. ಸಾವಿನ ಸಂದರ್ಭದಲ್ಲಿ ಪ್ರಾಣ ಹೋಗುವಾಗ ಆ ನೋವಿನಲ್ಲಿ ಅವನು ತನ್ನ ಮಗನನ್ನ ಸ್ಮರಣೆ ಮಾಡ್ಕೋತಾನೆ, ನಾರಾಯಣ ಅಂತ ಕರೀತಾನೆ. ಕೂಡಲೇ ಏನಾಗುತ್ತೆ, ಅಲ್ಲಿ ಅವನು ಮಾಡಿದ ಎಲ್ಲ ಬೇಡದ ಕೆಲಸಗಳು, ಅದ ಕಾರಣ ಅಲ್ಲಿ ಯಮದೂತರು ಬಂದಿರ್ತಾರೆ ಅವನನ್ನ ಕರ್ಕೊಂಡು ಹೋಗೋದಕ್ಕೆ. ಅವನ ಬಾಯಿಂದ ಆ ಒಂದು ಕೊನೆಯ ಉಚ್ಚಾರಣೆ ನಾರಾಯಣ ಬಂದ ಕಾರಣ ಅಲ್ಲಿ ವಿಷ್ಣು ದೂತರು ಕೂಡ ಅಲ್ಲಿಗೆ ಬರ್ತಾರೆ. ಅವನು ಕಣ್ಣಾರೆ ಕಾಣ್ತಾನೆ, ಯಮದೂತರ ಮತ್ತು ವಿಷ್ಣು ದೂತರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಆದ್ರೆ ಯಮದೂತರು ಅವನನ್ನ ಕರ್ಕೊಂಡು ಹೋಗೋಕೆ ಬರ್ತಾರೆ, ಹೇಳ್ತಾರೆ ಇವನು ಎಲ್ಲ ಜೀವನ ಪರ್ಯಂತ ಎಲ್ಲ ಬೇಡದ ಕಾರ್ಯಗಳನ್ನ ಮಾಡಿದ್ದಾನೆ ಅಂತ. ಆದ್ರೆ ಈ ವಿಷ್ಣು ದೂತರು ಹೇಳ್ತಾರೆ, ಅವನು ನಾರಾಯಣ ಸ್ಮರಣೆ ಮಾಡಿದ್ದಾನೆ ಸಾವಿನ ಸಂದರ್ಭದಲ್ಲಿ, ಹಾಗಿರುವಾಗ ನೀವು ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಗೆ ವಿಷ್ಣು ದೂತರು ಅಂದ್ರೆ ಯಮದೂತರು ವಿಷ್ಣು ದೂತರ ಒಂದು ಮಾತಿಗೆ ಒಪ್ಪಿ ಅವರು ಬಿಟ್ಟು ಹೋಗ್ತಾರೆ. ಆದ್ರೆ ಅವನು ಪುಣ್ಯ ಮಾಡಿಲ್ಲ, ಭಗವಂತನ ಸ್ಮರಣೆ ಮಾಡಿದ್ದಾನೆ ಕೊನೆಯ ಸಮಯದಲ್ಲಿ, ಆದ್ರೆ ಅಂತಹ ಒಂದು ಪುಣ್ಯವನ್ನ ಮಾಡಿಲ್ಲ. ಆಗ ವಿಷ್ಣು ದೂತರು ಅವನಿಗೆ ಇನ್ನೊಂದು ಅವಕಾಶ ಕೊಟ್ಟು ಬಿಟ್ಟು ಹೋಗ್ತಾರೆ. ಆಗ ಅವನು ಉಳಿದ ಜೀವನವನ್ನ, ಅಂದ್ರೆ ಅವನಿಗೆ ತಿಳಿಯುತ್ತೆ ನಾನು ಮಾಡಿದ ತಪ್ಪು, ಅವನಿಗೆ ಅರಿವಾಗುತ್ತೆ. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ಹರಿದ್ವಾರ ಆ ಕಡೆ ಎಲ್ಲ ಅವನು ಪುಣ್ಯಕ್ಷೇತ್ರಗಳಲ್ಲಿ ಸದಾ ಭಗವಂತನ ಸ್ಮರಣೆ ಮಾಡ್ತಾ ಒಂದು ಉಳಿದ ಜೀವನವನ್ನ ಅವನು ಪುಣ್ಯ ಕಾರ್ಯಗಳಲ್ಲಿ ತೊಡಗ್ತಾನೆ. ಆಗ ಮತ್ತೆ ಅವನು ಪ್ರಾಣತ್ಯಾಗ ಮಾಡುವಾಗ ವಿಷ್ಣು ದೂತರು ಅವನನ್ನ ಕರ್ಕೊಂಡು ಹೋಗ್ತಾರೆ ಭಗವಂತನ ಧಾಮಕ್ಕೆ. ಅಂದ್ರೆ ನಾವು ಸ್ಮರಣೆ ಮಾಡಿದ್ರೆ ಸಾಲದು, ಅಷ್ಟು ಸಾಧನೆ ಕೂಡ ಮಾಡಬೇಕು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನ್ಯಾನ್ಯಗಾಮಿನ ಪರಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪ್ರಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸನ್ನು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಅಂದ್ರೆ ಭಗವಂತ ಹೇಳ್ತಿರುವಂತದ್ದು ಅಭ್ಯಾಸ ಯೋಗ ಯುಕ್ತೇನ, ಅಂದ್ರೆ ಅವನು ಭಗವಂತನನ್ನ ಇಡೀ ಜೀವನ ಪರ್ಯಂತ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ದಲ್ಲ, ಪರಮಾತ್ಮನನ್ನ ಧ್ಯಾನಿಸಬೇಕು ಅಂತ. ಅದನ್ನ ಯಾರು ಮಾಡ್ತಾ ಇದ್ದಾನೆ ಅಂತವನು ಯಾವಾಗ್ಲೂ ತನ್ನ ಮನಸ್ಸನ್ನ ಭಗವಂತನಲ್ಲಿಯೇ ಅಂದ್ರೆ ಇಟ್ಟಿರ್ತಾನೆ. ಭಗವಂತನ ಸ್ಮರಣೆ ಬಿಟ್ಟು ಅವನಿಗೆ ಬೇರೆ ಯಾವ ಒಂದು ಮನಸ್ಸಿನಲ್ಲಿ ಆಸೆಗಳು ಇರೋದಿಲ್ಲ. ಅಂತವರು ಭಗವಂತನ ಹತ್ರಕ್ಕೆ ಬರ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಭಗವಂತನನ್ನ ಹೇಗೆ ಸ್ಮರಿಸಬೇಕು? ಇಲ್ಲಿ ನಾವು ನೋಡಿದ್ವಿ, ಅಭ್ಯಾಸ ಮಾಡಿ ಅಂತ ಹೇಳ್ದ, ನನ್ನ ಸ್ಮರಣೆ ಮಾಡಿ ಅಂತ ಹೇಳ್ದ. ಆದ್ರೆ ಈಗ ಯಾವ ರೀತಿ ಸ್ಮರಣೆ ಮಾಡುವಂಥದ್ದು? ಜಪ ಮಾಡುವುದರ ಮೂಲಕ ಪ್ರಭುಜಿ, ಜಪ ಜಪ ಮಾಡುವುದರ ಮಾಡುವ ಮೂಲಕ. ಮೂಲಕ ಆ ಜಪ ಮಾಡುವ ಮೂಲಕ ನಮ್ಗೆ ಸ್ಮರಣೆ ಬರುತ್ತೆ. ಆದ್ರೆ ಅವನನ್ನ ಏನಂತ ಸ್ಮರಣೆ ಮಾಡ್ತಾರೆ ಅಂದ್ರೆ, ಕಣ್ಮುಚ್ಚಿದ್ದಾರೆ, ಆ ಸಾವು ಸಂದರ್ಭ ಬಂದಿದೆ, ಅವನ ಕಣ್ಮುಂದೆ ಯಾವ ರೂಪದಲ್ಲಿ, ಅಂದ್ರೆ ಯಾವ ರೀತಿ ಅವನನ್ನ ಕಾಣ್ತಾರೆ ಅಂತ, ಯಾವ ರೀತಿ ಅವನನ್ನ ನೆನೆಸ್ತಾರೆ ಅಂತ ಭಕ್ತಿಯಿಂದ ಸ್ಮರಿಸ್ಬೇಕು ಮಾತಾಜಿ. ಇಲ್ಲಿ ಅದಕ್ಕೊಂದು ಶ್ಲೋಕವನ್ನ ಕೊಡ್ತಾ ಇದ್ದಾನೆ, ಅವನನ್ನ ಯಾವ ರೀತಿ ನೀವು ಸ್ಮರಣೆ ಮಾಡ್ಬೇಕು ಅಂತ. ಈ ಶ್ಲೋಕಗಳನ್ನ ನಾವು ಕಂಠಸ್ಥ ಮಾಡ್ಬೇಕು. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಂ ಸಂ ಅನುಸ್ಮರೇದ್ಯಃ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಾ ಪರಸ್ತತ್. ಅಂದ್ರೆ ಇಲ್ಲಿ ಪರಮ ಪುರುಷನು ಎಲ್ಲ ಬಲ್ಲವನು, ಅವನನ್ನ ಯಾವ ರೀತಿ ಸ್ಮರಣೆ ಮಾಡ್ಬೇಕು ಈ ಚಿತ್ರಣವನ್ನು ಕೂಡ ಕೊಟ್ಟಿದ್ದಾರೆ. ಅವನು ಶ್ಯಾಮ ಸುಂದರ, ಅವನನ್ನ ಆ ರೀತಿಯಲ್ಲೇ ಸ್ಮರಣೆ ಮಾಡ್ಬೇಕು. ಆದ್ರೆ ಅವನನ್ನ ಈ ಎಲ್ಲರೂ ಕೂಡ, ಈ ಭೀಷ್ಮಾಚಾರ್ಯರು ಕೂಡ ಸಾವಿನ ಸಂದರ್ಭದಲ್ಲಿ ಅವನನ್ನ ಸ್ತುತಿಸ್ತಾರೆ. ಅಂದ್ರೆ ಅವನನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಅವನನ್ನ ವರ್ಣಿಸ್ತಾರೆ. ಈ ಒಂದು ವರ್ಣನೆ ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕು ಅಂತ ಹೇಳ್ತಾರೆ. ಸಾವಿನ ಸಂದರ್ಭದಲ್ಲಿ ಯಾವ ರೀತಿ ಹೇಳ್ಬೇಕು ಅಂತಾರೆ ಅಂದ್ರೆ, ಪರಮ ಪುರುಷನು ಎಲ್ಲವನು ಬಲ್ಲವನು. ಕವಿಂ ಅಂತಂದ್ರೆ
ಸಂಸ್ಕೃತದಲ್ಲಿ ಎಲ್ಲವನ್ನು ತಿಳಿದವನು, ಎಲ್ಲವೂ ಅವನಿಗೆ ಗೊತ್ತಿದೆ. ಮತ್ತೆ ಪುರಾಣಂ ಅಂದ್ರೆ ಅವನು ಅತಿ ಪುರಾತನನು, ಅಂದ್ರೆ ಎಲ್ಲರಿಗಿಂತ ಮೊದಲು ಬಂದವನು ಅವನು, ಅವನಿಂದಲೇ ಈ ಎಲ್ಲ ಸೃಷ್ಟಿ ಆದದ್ದು. ಆದ ಕಾರಣ ಅವನು ಪುರಾಣಂ ಅಂದ್ರೆ ಅತಿ ಪುರಾತನನು. ಮತ್ತೆ ಅನುಶಾಸಿತಾರಂ ಅಂದ್ರೆ ನಿಯಂತ್ರಕನು, ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವ ಶಕ್ತಿ ಅವನು. ಮತ್ತೆ ಅತ್ಯಂತ ಸಣ್ಣದಕ್ಕಿಂತ ಸಣ್ಣದಾಗಿ ಇರುವವನು. ಅಣೋರಣೀಯಂ ಅಂತಂದ್ರೆ ಎಲ್ಲದಕ್ಕಿಂತ ಸಣ್ಣದಾಗಿ ಇರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲವನ್ನು ಪಾಲಿಸುವವನು. ಅನುಶಾಸಿರಂ ಮತ್ತೆ ಅವನು ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು. ಅವನನ್ನ ಅಚಿಂತ್ಯ ರೂಪಂ ಅಂತಾರೆ. ಅಂದ್ರೆ ಅವನನ್ನ ನಾವು ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನಾವು ಹೇಳಿದ್ವಿ ಅಣೋರಣೀಯಂ ಅಂದ್ರೆ ಪ್ರತಿಯೊಂದು ಅಣುವಿನಲ್ಲೂ, ಅದು ಜಡವಸ್ತು ಇರ್ಬೋದು ಅಥವಾ ಅದು ಜೀವಿಯಾಗಿರ್ಬೋದು. ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮ ಇದ್ದಾನೆ, ಅಂದ್ರೆ ಅವನು ಎಷ್ಟು ಸಣ್ಣದಾಗಿದ್ದಾನೆ ಅಂತ. ಮತ್ತೆ ಅವನು ಅದೇ ಸಮಯದಲ್ಲಿ ಅವನು ವಿಶ್ವರೂಪವನ್ನ, ವಿರಾಟ್ ರೂಪವನ್ನ ತೋರಿಸ್ತಾನೆ. ಆ ಒಂದು ವಿರಾಟ್ ರೂಪದಲ್ಲಿ ಇಡೀ ಬ್ರಹ್ಮಾಂಡ ಅವನು ಆವರಿಸ್ತಾನೆ. ಹಾಗಾದ್ರೆ ಅವನನ್ನ ಅಚಿಂತ್ಯ ಅಂತಾರೆ. ಅಚಿಂತ್ಯ ಅಂದ್ರೆ ಅವನು ನಮ್ಮ ಊಹೆಗೆ ನಿಲುಕದವನು ಅಂತ, ನಾವು ಅವನನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ, ಅಚಿಂತ್ಯ. ಮತ್ತೆ ಅವನು ಸದಾ ಒಬ್ಬ ಪುರುಷನು. ಪುರುಷ ಅಂತಂದ್ರೆ ಎಲ್ಲವನ್ನು ಕೂಡ ಮುಗಿಸುವವನು, ಎಲ್ಲದರ ಒಡೆಯನು, ಎಲ್ಲದರ ನಿಯಂತ್ರಕನು ಅಂತವನು ಅಂತ ಇಲ್ಲಿ ದೇವೋತ್ತಮ ಪರಮ ಪುರುಷ, ಪುರುಷರಲ್ಲಿಯೇ ಉತ್ತಮ ಪುರುಷ ಎಂದು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುತ್ತಾನೆ, ಮತ್ತೆ ದಿವ್ಯನಾಗಿದ್ದಾನೆ. ಐಹಿಕ ಪ್ರಕೃತಿಗೆ ಅತೀತನು, ಅಂದ್ರೆ ಅವನು ಈ ಒಂದು ಭೌತಿಕ ಪ್ರಕೃತಿಯ ಅಧೀನದಲ್ಲಿಲ್ಲ. ಅವನು ಆಧ್ಯಾತ್ಮಿಕ ಅಂದ್ರೆ ಅವನು ಈ ಒಂದು ಅತೀತ, ಈ ಗುಣಾತೀತ ಅಂತ ಹೇಳ್ತಾರೆ. ಅಂದ್ರೆ ಈ ತ್ರಿಗುಣಗಳಿಂದ ಅವನು ಹೊರಗಡೆ ಇದ್ದಾನೆ. ಆದ ಕಾರಣ ಅವನನ್ನ ಗುಣಾತೀತ ಅಂತ ಕರೀತಾರೆ. ಈ ರೀತಿ ಅವನನ್ನ ಸ್ಮರಣೆ ಮಾಡಬೇಕು. ಸಾವಿನ ಸಂದರ್ಭದಲ್ಲಿ ನಮಗೆ ಈ ಒಂದು ಶ್ಲೋಕದಲ್ಲಿ ಹೇಳಿರುವ ಆ ರೀತಿಯಲ್ಲಿ ನಮ್ಗೆ ಅವನ ಸ್ಮರಣೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಅನನ್ಯ ಚಿತ್ತ ಅಂತಂದ್ರೆ ಬೇರೆ ಯಾವುದೇ ಅನ್ಯ ಚಿಂತನೆಗಳು ಇಲ್ಲ, ಬೇರೆ ಯಾವುದೇ ಅವನಿಗೆ ಮನಸ್ಸಿನಲ್ಲಿ ಬೇರೆ ಯಾವುದೇ ಒಂದು ಅನ್ಯ ಯೋಚನೆಗಳು ಇಲ್ಲ. ಸದಾ ಭಗವಂತನೇ ಸ್ಮರಣೆ ಮಾಡ್ತಾ ಇರ್ತಾನೆ. ಅಂತವನಿಗೆ ನಾನು ತುಂಬಾ ಸುಲಭ ಅಂತ, ಅಂದ್ರೆ ಭಗವಂತನನ್ನ ಪಡೆಯುವಂಥದ್ದು ಅದು ದುರ್ಲಭ. ಆದ್ರೆ ಯಾರು ಭಗವಂತನನ್ನ ಪ್ರತಿನಿತ್ಯ ಪ್ರತಿ ಕ್ಷಣ ಸ್ಮರಣೆ ಮಾಡ್ತಾನೆ ಅಂತವನಿಗೆ ನಾನು ಸುಲಭವಾಗಿ ಸಿಗ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅವನಿಗೆ ಸುಲಭವಾಗಿ ಸಿಗ್ತಾ ಇದ್ದಾನೆ ಅಂದ್ರೆ ಅವನು ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ. ಆದ ಕಾರಣ ಅವನು ಭಗವಂತನನ್ನ ಸುಲಭವಾಗಿ ಪಡ್ಕೋತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು, ಇವುಗಳ ನಡುವಿನ ವ್ಯತ್ಯಾಸವೇನು? ಯಾರಿಗಾದ್ರೂ ಗೊತ್ತಿದೆಯಾ? ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನು ವ್ಯತ್ಯಾಸ ಇದೆ ಅಂತ? ಭೌತಿಕ ಜಗತ್ತು ಅಂದ್ರೆ ಇವತ್ತು ನಾವೇನ್ ಕಾಣ್ತಾ ಇದೀವಿ ಇದೇ ಸತ್ಯ ಅಂತ ಅನ್ಕೊಂಡು ಬದುಕ್ತಾ ಇರೋಂಥದ್ದು. ಗೊತ್ತಿರೋ ಹಾಗೆ ಇವತ್ತು ಏನು ಲೋಭದ ಪ್ರಪಂಚ, ಇದನ್ನ ನಾವು ಭೌತಿಕ ಜಗತ್ತು ಅಂತ ಅನ್ಕೊಂಡಿದೀನಿ. ಆಧ್ಯಾತ್ಮಿಕ ಜಗತ್ತು ಅಂದ್ರೆ ದೇವ್ರು, ಪರಮಾತ್ಮ, ಭಕ್ತಿ, ಅವನ ಒಂದು ಕೃಪೆಗೆ ಪಾತ್ರ ಆಗೋದು, ಅಥವಾ ಅವನ ಸೇವೆ ಮಾಡೋದು, ನಮ್ಮನ್ನ ಅವನಲ್ಲಿ ಒಂದು ಲೀನ ಮಾಡ್ಕೊಳ್ಳೋದಿಕ್ಕೆ ನಾವು ಯಾವ ಪ್ರಯತ್ನ ಮಾಡ್ಬೇಕೋ ಆ ರೀತಿಯಾದಂತ ಪ್ರಯತ್ನ ಮಾಡೋದು, ಇದು ಆಧ್ಯಾತ್ಮಿಕ ಜಗತ್ತು ಅಂತ ನಾನ್ ಭಾವಿಸ್ತೀನಿ ಮಾತಾಜಿ. ಈಗ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಇರುವ ವ್ಯತ್ಯಾಸವನ್ನ ಮುಂದೆ ನಾವು ನೋಡ್ತೀವಿ. ಏನಂತಂದ್ರೆ ಭೌತಿಕ ಜಗತ್ತು ಅನ್ನುವಂಥದ್ದು, ನಾವು ಈಗಾಗ್ಲೇ ನಾವು ಬ್ರಹ್ಮನ ಒಂದು ಕಲ್ಪ ಅಂತ, ಅವನ ಒಂದು ಆಯಸ್ಸು, ಅದನ್ನೆಲ್ಲ 4ನೇ ಅಧ್ಯಾಯದಲ್ಲಿ ಆ ಜ್ಞಾನ ಯುಗದಲ್ಲಿ ತಿಳ್ಕೊಂಡಿದೀವಿ, ಹೌದಲ್ವಾ? ಅಂದ್ರೆ ಅವನ ಒಂದು ಕಲ್ಪ ಅಂತಂದ್ರೆ ಎಷ್ಟು, ಈ ಒಂದು ಕಲಿಯುಗವನ್ನ ಮತ್ತೆ 10 ಪಟ್ಟು ಅಂತಂದ್ರೆ ಅದನ್ನ ದಿವ್ಯ ಯುಗ ಅಂತ ಹೇಳ್ತಾರೆ. ಅಂದ್ರೆ 4 ಯುಗಗಳು ಸೇರಿ ಒಂದು ದಿವ್ಯ ಯುಗ. ಅಂತಹ 1000 ದಿವ್ಯ ಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ದಿನ, ಒಂದು ಕಲ್ಪ. ಈ ಕಲ್ಪ ಅನ್ನುವಂಥದ್ದು ಬ್ರಹ್ಮನ ಕಲ್ಪ ಅಂತ್ಯ ಆಗುತ್ತೆ, ಮತ್ತೆ ರಾತ್ರಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ದಿನ ಕಳೆದು ರಾತ್ರಿ ಸ್ಟಾರ್ಟ್ ಆಗೋ ಸಮಯದಲ್ಲಿ ಒಂದು ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಪ್ರಳಯ ಅಂತಂದ್ರೆ ಅದು ಪಾರ್ಷಿಯಲ್ ಡಿವಾಸ್ಟಿಯೇಷನ್ ಅಂತಾರೆ. ಅಂದ್ರೆ ಅಲ್ಪ ಪ್ರಮಾಣದ ಪ್ರಳಯ. ಅಂದ್ರೆ ಯಾವ್ದೆಲ್ಲ ಅಧೋಲೋಕಗಳಿದೆ ಅವೆಲ್ಲವೂ ಕೂಡ ಅದರಲ್ಲಿ ನಾಶ ಹೊಂದುತ್ತವೆ. ನಂತರ ಈ ಒಂದು ಊರ್ಧ್ವ ಲೋಕಗಳು ಮಾತ್ರ ಉಳಿಯುತ್ತವೆ. ಆ ಒಂದು ಅಧೋಲೋಕಗಳಲ್ಲಿ ಭೂಮಿ ಕೂಡ ಬರುತ್ತೆ, ಇದೆಲ್ಲವೂ ಕೂಡ ನಾಶ ಆಗುತ್ತೆ. ಅಂದ್ರೆ ಪ್ರತಿ ಸತಿ ಬ್ರಹ್ಮನ ಒಂದು ದಿನ ಕಳೆದು ರಾತ್ರಿ ಪ್ರಾರಂಭ ಆಗುವಾಗ
ಅಂದ್ರೆ ಹೇಗೆ ಒಂದು ನಾವಿವಾಗ ಯಾರಾದ್ರೂ ಒಂದು ಅಂಗಡಿ ಇಟ್ಟಿದ್ದಾರೆ ಅಂತಂದ್ರೆ ಸಂಜೆ ಆಗೋಷ್ಟರಲ್ಲಿ ಅಂಗಡಿನ ಮುಚ್ಚಿ ಅವ್ರ ಮನೆಗೆ ಹೋಗಿ ಮಲಗ್ತಾರೆ. ಹಾಗೆ ಬ್ರಹ್ಮ ಕೂಡ ಅವನ ಕೆಲಸವನ್ನೆಲ್ಲ ನಿಲ್ಲಿಸಿ ಅವನು ಮಲಗಕ್ಕೆ ಹೋಗ್ತಾನೆ. ಅಂದ್ರೆ ಅವನು ಎಷ್ಟು ದಿನ ಆ ಕಳೆದಿದ್ದಾನೆ ಕಲ್ಪ, ಅಷ್ಟೇ ಕಲ್ಪ ಸಮಯ ಅವನು ನಿದ್ದೆನೂ ಮಾಡ್ತಾನೆ. ಆ ಸಮಯದಲ್ಲಿ ಇವರೆಲ್ಲರೂ ಕೂಡ ನಾಶ ಹೊಂದುತ್ತಾರೆ. ಅಂದ್ರೆ ಈ ಜೀವಿಗಳೆಲ್ಲ ನಾಶ ಹೊಂದುತ್ತಾರೆ. ನಂತರ ಅವನು ಮತ್ತೆ ಬೆಳಗಾದ್ಮೇಲೆ ಮತ್ತೆ ಅವನು ಸೃಷ್ಟಿ ಪ್ರಾರಂಭ ಮಾಡ್ತಾನೆ. ಆಗ ಮತ್ತೆ ಎಲ್ಲರೂ ಕೂಡ ಒಂದು ಆ ಗರ್ಭೋದಕಶಾಹಿ ವಿಷ್ಣುವಿನ ದೇಹದಲ್ಲಿ ಸೇರ್ಕೋತಾರೆ ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ಅವನು ಆ ಎಲ್ಲಾ ಜೀವಾತ್ಮಗಳಿಗೂ ಅವರವರಿಗೆ ಆದಂತಹ ಒಂದು ದೇಹವನ್ನ ಅವರ ಕರ್ಮಾನುಸಾರ ಅವರ ಇಚ್ಛಾನುಸಾರ ಅವನು ಕೊಡ್ತಾನೆ. ಹೀಗೆ ಈ ಸೃಷ್ಟಿ ಅನ್ನುವಂಥದ್ದು ಮತ್ತೆ ನಾಶ ಅನ್ನುವಂಥದ್ದು ಅವನ ಒಂದು ಕಲ್ಪಾಂತ್ಯದಲ್ಲಿ, ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲೂ ನಡೆಯುತ್ತೆ. ಮತ್ತೆ ಅವನ ಆಯಸ್ಸು 100 ವರ್ಷ. ಆ 100 ವರ್ಷ ಆದ್ಮೇಲೆ ಪೂರ್ಣ ಪ್ರಮಾಣದ ಈ ಒಂದು ಪ್ರಳಯ ಅನ್ನುವಂಥದ್ದು ಆಗುತ್ತೆ. ಆಗ ಊರ್ಧ್ವ ಲೋಕಗಳು ಕೂಡ ನಾಶ ಆಗುತ್ತೆ. ಹೀಗೆ ಈ ಒಂದು ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತಿಗೆ ಇರುವ ವ್ಯತ್ಯಾಸ ಏನು ಅಂದ್ರೆ, ಭೌತಿಕ ಜಗತ್ತಿನಲ್ಲಿ ಈ ನಾಶ ಅನ್ನುವಂಥದ್ದು ಸದಾ ಇರುತ್ತೆ, ಇದು ಅಶಾಶ್ವತ. ಅಂದ್ರೆ ಇಲ್ಲಿ ಯಾವುದು ಶಾಶ್ವತವಾಗಿ ಸದಾಕಾಲ ಇರುವುದಿಲ್ಲ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಅದು ಶಾಶ್ವತವಾಗಿ ಇರುವಂಥದ್ದು. ಅಲ್ಲಿ ಯಾವುದೇ ಪ್ರಳಯ ಅನ್ನುವಂಥದ್ದು ಇಲ್ಲ, ಮತ್ತೆ ಅಲ್ಲಿ ಕಾಲ ಅನ್ನುವಂಥದ್ದು ಇಲ್ಲ, ಅಲ್ಲಿ ರಾತ್ರಿ ಹಗಲು ಅನ್ನುವಂಥದ್ದಿಲ್ಲ. ಅದು ಸದಾ ಬೆಳಕಿನಿಂದ ಪ್ರಭೆಯಿಂದ ತುಂಬಿರುತ್ತೆ. ಇಲ್ಲಿ ನಮ್ಗೆ ರಾತ್ರಿ ಹೊತ್ತು ಬೆಳಕು ಸಿಗೋದಿಲ್ಲ, ಸೂರ್ಯನ ಬೆಳಕು ಸಿಗೋದಿಲ್ಲ. ಮತ್ತೆ ನಾವು ಏನು ದೀಪಗಳನ್ನ ಇಟ್ಕೊಂಡಿದೀವಿ ಆ ಬೆಳಕಿನಲ್ಲಿ ನಾವು ಇರ್ತೀವಿ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಬೆಳಕು ಯಾವುದೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅದು ಸ್ವಯಂ ಪ್ರಭೆಯನ್ನ ಹೊಂದಿದೆ. ಆ ಆಧ್ಯಾತ್ಮಿಕ ಜಗತ್ತು ಸದಾ ಬೆಳಕಿನಿಂದ ತುಂಬಿರುತ್ತೆ. ಮತ್ತೆ ಅಲ್ಲಿ ಕಾಲ ಇಲ್ಲ. ಮತ್ತೆ ಅಲ್ಲಿ ಏನಂತಾರೆ, ಅಲ್ಲಿ ಇರುವಂತಹ ಜೀವಿಗಳು ಅವು ಹುಟ್ಟೋದು ಸಾಯೋದು ಅವರಲ್ಲಿ ಯಾವ ವ್ಯತ್ಯಾಸಗಳು ಅಂತ ರೀತಿಯ ಒಂದು ಬದಲಾವಣೆಗಳು ಆಗೋದಿಲ್ಲ. ಅವರು ಕ್ಷೀಣಿಸೋದಿಲ್ಲ ಅಥವಾ ಅವರು ನಾಶ ಆಗೋದಿಲ್ಲ. ಅಲ್ಲಿರುವಂತಹ ಜೀವಾತ್ಮರು ಅವರು ಸದಾ ಭಗವಂತನ ಹಾಗೆ ಸಚ್ಚಿದಾನಂದ ಸ್ವರೂಪಿಗಳಾಗಿರ್ತಾರೆ. ಈ ಒಂದು ವ್ಯತ್ಯಾಸ ಎರಡೂ ಜಗತ್ತಿಗೆ ಇರುವಂತದ್ದು ಅದನ್ನ ಇಲ್ಲಿ ಶ್ಲೋಕಗಳ ಮೂಲಕ ತಿಳಿಸ್ಕೊಡ್ತಾರೆ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿ ಪರಮಾಂ ಗತಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಅಂದ್ರೆ ಯಾರು ಈ ಒಂದು ಪರಿಪೂರ್ಣತೆಯನ್ನ ಸಾಧಿಸ್ತಾರೆ, ಯಾರು ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಲೋಕಕ್ಕೆ ಹೋಗ್ತಾರೆ, ಅವರು ಈ ಭೌತಿಕ ಜಗತ್ತಿನ ಈ ಒಂದು ದುಃಖಾಲಯ ಅಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಇದು ಅಶಾಶ್ವತ ಅಂದ್ರೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಮತ್ತೆ ಇಲ್ಲಿ ದುಃಖಾಲಯ, ಯಾವಾಗ ನಮ್ಗೆ ಸಾವು ನೋವು ಅದೆಲ್ಲ ಬರುತ್ತೆ ಆಗ ನಮ್ಗೆ ದುಃಖ ಆಗುತ್ತೆ. ಈ ದುಃಖಗಳ ತವರು ಅಂತ ಇಲ್ಲಿ ಕರೀತಾ ಇದ್ದಾನೆ. ಇಂತಹ ಒಂದು ಲೋಕಕ್ಕೆ ಮತ್ತೆ ಅವರು ಹಿಂದಿರುಗೋದಿಲ್ಲ. ಒಮ್ಮೆ ಅಲ್ಲಿಗೆ ಹೋದ್ರು ಅಂದ್ರೆ ಅವರು ಮತ್ತೆ ಇಲ್ಲಿಗೆ ಬರೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯಂತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಈ ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣ ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಅಂದ್ರೆ ಇಲ್ಲಿ ಆ ಬ್ರಹ್ಮ ಭುವನ ಲೋಕ ಅಂದ್ರೆ ಈ ಒಂದು ಬ್ರಹ್ಮಾಂಡ ಏನಿದೆ ಅದರಲ್ಲಿ 7 ಊರ್ಧ್ವ ಲೋಕಗಳು 7 ಅಧೋಲೋಕಗಳು ಅಂತ ಕರೀತಾರೆ. ಅದರಲ್ಲಿ ಉನ್ನತವಾದ ಲೋಕ ಅದು ಬ್ರಹ್ಮನ ಲೋಕ. ಅಂದ್ರೆ ಬ್ರಹ್ಮನಿಗೂ ಕೂಡ ನಾವು ನೋಡಿದ್ವಿ ಆಯಸ್ಸು ಅನ್ನೋದು ಇದೆ ಅಂತ. ಅಂದ್ರೆ ಅವನಿಗೂ ಕೂಡ ಜನ್ಮ ಅನ್ನುವಂಥದ್ದು, ವಯಸ್ಸಾಗುವಂಥದ್ದು, ಅವನು ಸಾಯುವಂಥದ್ದು ಇದೆಲ್ಲವೂ ಕೂಡ ಅವನಿಗೂ ಆಗುತ್ತೆ. ಆದ ಕಾರಣ ಈ ಭೌತಿಕ ಜಗತ್ತು ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಅವರು ಸಾಗ್ತಾನೆ ಇರ್ತಾರೆ. ಆದ್ರೆ ಅದನ್ನ ದಾಟಿ ಯಾರು ಹೋಗ್ತಾರೆ, ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಈ ರೀತಿಯ ಒಂದು ಬದಲಾವಣೆಗಳು ಇಲ್ಲ, ನಾಶ ಅನ್ನೋದು ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಸಹಸ್ರಯುಗ ಪರ್ಯಂತಂ ಅಹರ್ ಯದ್ ಬ್ರಹ್ಮಣೋ ವಿದು ರಾತ್ರಿಯುಗ ಸಹಸ್ರಾಂತಂ ತೇ ಅಹೋ ಯಾತ್ ರಾತ್ರ ವಿದೋ ಜನಃ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ. ಅಂದ್ರೆ 1,000 ಯುಗಗಳು ಅಂತಂದ್ರೆ ಅದು 1,000 ದಿವ್ಯ ಯುಗಗಳು. ಅಂದ್ರೆ ಆ ಒಂದು ನಾವು ಕ್ಯಾಲ್ಕುಲೇಷನ್ ಅಲ್ಲಿ ನೋಡಿದ್ವಿ. ಅಂದ್ರೆ ಕಲಿಯುಗ 4,32,000. ಅದೇ ರೀತಿ 2ರಷ್ಟು ದ್ವಾಪರ, 3ರಷ್ಟು ತ್ರೇತ, 4ರಷ್ಟು ಸತ್ಯಯುಗ. ಇನ್ನ 4 ಯುಗಗಳು ಸೇರಿ ಒಂದು ದಿವ್ಯ ಯುಗ. ಅಂದ್ರೆ ಕಲಿಯುಗದ 10 ಪಟ್ಟು. ಅಂತಹ 1000 ಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ಕಲ್ಪ ದಿನ. ಅವನ ರಾತ್ರಿ ಕೂಡ ಅಷ್ಟೇ ಅವಧಿ ಇರುತ್ತೆ. ಮತ್ತೆ ಅದನ್ನೇ ಇಲ್ಲಿ ಶ್ಲೋಕದಲ್ಲಿ ತಿಳಿಸಿರುವಂತದ್ದು. ಅವ್ಯಕ್ತಾದ್ವ್ಯಕ್ತಯ ಸರ್ವ
ಪ್ರಭವಂತಿ ಅಹರ್ ಆಗಮೆ ರಾತ್ರಿ ಆಗಮೆ ಪ್ರಲೀಯಂತೆ ತತ್ರೈವ ತತ್ರೈವ್ ಅವ್ಯಕ್ತ ಸಂಗಕೆ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗ್ತಾರೆ. ಅಂದ್ರೆ ಇಲ್ಲಿ ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾರೆ. ಅಂದ್ರೆ ಜೀವಿಗಳ ಸೃಷ್ಟಿ ಅವನು ಮಾಡ್ತಾನೆ, ಎಲ್ಲರೂ ರೂಪಗಳನ್ನ ಹೊಂದಿರ್ತಾರೆ. ಮತ್ತೆ ಅವರು ರಾತ್ರಿ ಆದ ಸಮಯದಲ್ಲಿ ಏನಾಗ್ತಾರೆ, ಅವರೆಲ್ಲರೂ ನಾಶ ಹೊಂದುತ್ತಾರೆ. ಅಂದ್ರೆ ಅವರ ಒಂದು ದೇಹವನ್ನ ಕಳ್ಕೊಳ್ತಾರೆ. ಮತ್ತೆ ಅವರೆಲ್ಲರೂ ಕೂಡ ಅವ್ಯಕ್ತ ಸ್ಥಿತಿಗೆ, ಅಂದ್ರೆ ಅವರು ಆ ಒಂದು ಮಹಾವಿಷ್ಣುವಿನ ದೇಹದಲ್ಲಿ ಹೋಗಿ ಸೇರ್ಕೋತಾರೆ. ಮತ್ತೆ ಭೂತಗ್ರಾಮ ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರಿ ಆಗಮೆ ಅವಶಃ ಪಾರ್ಥ ಪ್ರಭವತಿ ಅಹರ್ ಆಗಮೆ. ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಇದು ಈ ಒಂದು ಭೌತಿಕ ಜಗತ್ತಿನ ಒಂದು ಪರಿಸ್ಥಿತಿ. ಇದು ಒಂದು ಕಾಣಿಸ್ತಿಲ್ಲ. ಮಾತಾಜಿ 20ನೇ ಶ್ಲೋಕ ಓದಿ ಮಾತಾಜಿ. ಎಷ್ಟೊಂದು 25 ಮಂದಿ ಇದ್ದೀರಾ? ಏನ್ ಮಾಡಿದ್ರು ಇಲ್ಲಿ ಏನ್ ಕೊಟ್ರೇನ? ಓಕೆ, ಬೇರೆ ಯಾರಾದ್ರೂ ಓದ್ತೀರಾ? ಸ್ಮಸ್ತಾನ್ಯೋ ವ್ಯಕ್ತೋಕ್ತ್ಯ ವ್ಯಕ್ತ ಸ್ಥಾನನಾತಃ ಯಾ ಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಅನುವಾದ: ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ತ್ರಿಪಾದ ಮತ್ತೆ ಏಕಪಾದ ಅಂತ ವ್ಯತ್ಯಾಸ ಹೇಳ್ತಾರೆ. ಏಕಪಾದ ಅಂದ್ರೆ ಕಾಲು ಭಾಗ. ಭಗವಂತನ ಸೃಷ್ಟಿ, ಪರಿಪೂರ್ಣ ಸೃಷ್ಟಿಯಲ್ಲಿ ಕಾಲು ಭಾಗ ಬಂದು ಈ ಭೌತಿಕ ಜಗತ್ತಾದ್ರೆ ಮುಕ್ಕಾಲು ಭಾಗ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತು. ಅಂದ್ರೆ ಇಲ್ಲಿ ಒಂದು ದೇಶದಲ್ಲಿ ಹೇಗೆ ಜೈಲನ್ನ ಮಾಡ್ತಾರೆ, ಜೈಲಿನಲ್ಲಿ ಅಂದ್ರೆ ಜನ ಜಾಸ್ತಿ ಇರ್ತಾರ ಅಥವಾ ದೇಶದಲ್ಲಿ ಜನ ಜಾಸ್ತಿ ಇರ್ತಾರ? ಹಾಗೆ ಭಗವಂತನ ಸಾಮ್ರಾಜ್ಯದಲ್ಲಿ ಅವನ ಒಂದು ಭಕ್ತರು ಯಾರಿದ್ದಾರೆ ಅವರ ಸಂಖ್ಯೆ ಹೆಚ್ಚಿರುತ್ತೆ. ಮತ್ತೆ ಯಾರು ಭಗವಂತನಿಗೆ ವಿರುದ್ಧವಾಗಿ ಹೋಗಿದ್ದಾರೆ ಅವರನ್ನೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಹಾಕಿದ್ದಾನೆ, ಜೈಲಿದ್ದ ಹಾಗೆ. ಇದು ಆದ ಕಾರಣ ಇದು ಒಂದು ಕಾಲು ಭಾಗ ಇದೆ, ಅವ್ರದ್ದು ಮುಕ್ಕಾಲು ಭಾಗ ಇದೆ. ಆ ಒಂದು ಜಗತ್ತಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅಂದ್ರೆ ಅಲ್ಲಿ ಇನ್ನೊಂದು ಪ್ರಕೃತಿ ಯಾವುದು ಅಂತ ಹೇಳ್ತಾ ಇದ್ದಾರೆ. ಅದು ನಿತ್ಯವಾದದ್ದು, ಅಂದ್ರೆ ಅಲ್ಲಿ ಈ ಒಂದು ಶಾಶ್ವತವಾಗಿ ಇರುವಂತದ್ದು, ಅಲ್ಲಿ ನಮ್ಮ ಹಾಗೆ ನಾಶ ಅನ್ನುವಂಥದ್ದು ಇಲ್ಲ. ಮತ್ತೆ ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು, ಅಂದ್ರೆ ಜಡವಸ್ತುವಿಂದ ಆದದ್ದು ಅಲ್ಲ. ಅಲ್ಲಿರುವಂತದ್ದು ಎಲ್ಲವೂ ಕೂಡ ಸಚ್ಚಿದಾನಂದ ಸ್ವರೂಪದಲ್ಲಿ ಇರುತ್ತೆ. ಮತ್ತೆ ಅದು ಪರಮೋನ್ನತವಾದದ್ದು, ಅದು ಎಂದಿಗೂ ನಾಶ ಆಗೋದಿಲ್ಲ. ಆ ಜಗತ್ತು ಮತ್ತೆ ಆ ಜಗತ್ತಿನಲ್ಲಿರುವಂತಹ ಯಾವುದೇ ಒಂದು ಜೀವಿಗಳಾಗ್ಲಿ, ಅಲ್ಲಿರುವಂತವ್ರಾಗ್ಲಿ ಯಾರಿಗೂ ನಾಶ ಅನ್ನುವಂಥದ್ದು ಇಲ್ಲ. ಅವರು ಈ ಒಂದು ಕಾಲು ಭಾಗ ಅದು ನಾಶವಾದಾಗ ಆ ಮುಕ್ಕಾಲು ಭಾಗ ಅದಕ್ಕೆ ಯಾವುದೇ ಒಂದು ವ್ಯತ್ಯಾಸ ಆಗುದಿಲ್ಲ. ಅಲ್ಲಿ ಇರುವಂತವರು, ಅಲ್ಲಿ ಇರುವಂತಹ ಒಂದು ಜಗತ್ತು ಅದು ಸದಾ ಕಾಲ ಇರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅವ್ಯಕ್ತೋ ಅಕ್ಷರ ಇತಿ ಉಕ್ತಸ್ ತಮ್ ಆಹು ಪರಮಂ ಗತಿಂ ಯಂ ಪ್ರಾಪ್ಯನ ನಿವರ್ತಂತೆ ತದ್ದಾಮ ಪರಮಂ ಮಮ. ಆ ಚಿತ್ರಣವನ್ನ ನಾವು ನೋಡ್ತಾ ಇದ್ವಿ. ಒಂದು ಆಧ್ಯಾತ್ಮಿಕ ಜಗತ್ತು ಯಾವ ರೀತಿ ಇದೆ ಅನ್ನುವಂಥದ್ದನ್ನ, ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದಿಗೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಭಗವಂತನಿಗೆ ಅವನದೇ ಆದ ಒಂದು ಅಡ್ರೆಸ್ ಇದೆ, ಅವನದೇ ಆದ ಒಂದು ಮನೆ ಇದೆ, ಅವನದೇ ಒಂದು ಜಾಗ ಇದೆ. ಅದು ಯಾವ ರೀತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ವೇದಾಂತಿಗಳು ಹೇಳ್ತಾ ಇದ್ದಾರೆ ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೆ. ಅಂದ್ರೆ ಅಲ್ಲಿ ನಾಶ ಅನ್ನುವಂಥದ್ದು ಆಗೋದಿಲ್ಲ. ಮತ್ತೆ ಅದು ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೆ. ಪರಮಗತಿ ಅಂತಂದ್ರೆ ಅದಕ್ಕಿಂತ ಉನ್ನತವಾದ ಇನ್ನೊಂದಿಲ್ಲ. ಮತ್ತೆ ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಮತ್ತೆ ಹಿಂದಿರುಗೋದಿಲ್ಲ, ಅವ್ರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವುದಿಲ್ಲ. ಅದನ್ನೇ ಇಲ್ಲಿ ಭಗವಂತನ ಪರಮ ನಿವಾಸ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದೀವಿ ಅವನ ಧಾಮ ಅನ್ನುವಂಥದ್ದು, ಗೋಲೋಕ ವೃಂದಾವನ ಅವನ ಧಾಮ, ಅವನ ಒಂದು ಅಡ್ರೆಸ್. ಅವನು ಎಲ್ಲಿರ್ತಾನೆ ಕೃಷ್ಣ ಅಂತಂದ್ರೆ ಅವನು ಗೋಲೋಕ ವೃಂದಾವನದಲ್ಲಿ ಇರ್ತಾನೆ. ಆ ಜಾಗ ಸ್ವಯಂ ಪ್ರಭೆಯಿಂದ ಕೂಡಿರುತ್ತೆ. ಅಲ್ಲಿ ರಾತ್ರಿ ಹಗಲು ಅನ್ನುವಂಥ ವ್ಯತ್ಯಾಸಗಳು ಇಲ್ಲ.
ಮತ್ತೆ ಅಲ್ಲಿ ಕಾಲ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾರೆ. ಇದು ಆ ಗೋಲೋಕ ಬೃಂದಾವನದ ಒಂದು ಚಾರ್ಟ್ ಹೇಗಿದೆ ಅಂತ ಇಲ್ಲಿ ನಾವು ನೋಡ್ತಾ ಇದೀವಿ. ಮಧ್ಯದಲ್ಲಿ ಬರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಧ್ಯ ಭಾಗದಲ್ಲಿ ಬರುವಂತದ್ದು ಈ ಗೋಲೋಕ ಬೃಂದಾವನ. ಉಳಿದೆಲ್ಲ ಸಣ್ಣ ಸಣ್ಣ ಒಂದು ನಾವು ನೋಡ್ತಾ ಇರುವಂತದ್ದು ಅವೆಲ್ಲವೂ ಕೂಡ ವೈಕುಂಠ ಲೋಕಗಳು ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಆ ಅವತಾರಗಳಲ್ಲಿ ಅವನ ಭಕ್ತರ ಜೊತೆಯಲ್ಲಿ ಅವನು ಅವನದೇ ಆದ ಒಂದೊಂದು ಲೋಕಗಳು, ವೈಕುಂಠ ಲೋಕಗಳು ಅಲ್ಲಿ ಸದಾ ಲೀಲೆಯಲ್ಲಿ ತೊಡಗಿರ್ತಾನೆ. ಆದ್ರೆ ಅವನು ಇರುವಂತಹದ್ದು ಮಧ್ಯದ ಭಾಗದಲ್ಲಿ ಇರುವಂತಹ ಒಂದು ಗೋಲೋಕ ವೃಂದಾವನದಲ್ಲಿ. ಅದು ಒಂದು ತಾವರೆನ ಹೋಲುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮ ಬ್ರಹ್ಮಾಂಡ ಅದು ಹೇಗಿದೆ ಅಂತ ಇದು ಇಲ್ಲಿ ನಾವು ನೋಡ್ತಾ ಇದೀವಿ. ಈ ಬೆಳಕು ತುಂಬಿರುವಂತ ಇಷ್ಟು ಜಾಗ ಅನ್ನೋದು ಆಧ್ಯಾತ್ಮಿಕ ಜಗತ್ತು. ಇಲ್ಲಿ ಚಿಕ್ಕದಾಗಿ ಒಂದು ಕಾಣ್ತಾ ಇದೀವಿ. ಎಲ್ಲರಿಗೂ ನಾನು ಆರೋ ಮಾಡ್ತಾ ಇರೋದು ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ ಮಾತಾಜಿ. ಓಕೆ, ಈ ಜಾಗ ಏನಿದೆ ಇಲ್ಲಿ ಕಾಣ್ತಾ ಇರುವಂತದ್ದು ಅರ್ಧ ಭಾಗ ಬೆಳಕಿನಲ್ಲಿದೆ, ಇನ್ನು ಅರ್ಧ ಭಾಗ ಕತ್ತಲೆಯಲ್ಲಿದೆ. ಇದನ್ನ ಸದಾಶಿವಲೋಕ ಅಂತ ಕರೀತಾರೆ. ನಂತರ ಬರುವಂತದ್ದು ಇಲ್ಲಿ ಇದು ಕಾರಣೋದಕ ಶಾಯಿ ವಿಷ್ಣು. ಕಾರಣ ಉದಕದಲ್ಲಿ ಅವನು ಮಲಗಿರ್ತಾನೆ. ಅವನ ಒಂದು ರೋಮಕೂಪಗಳಿಂದ ಅನೇಕ ಇಲ್ಲಿ ಸಣ್ಣ ಪುಟ್ಟ ಒಂದು ಚಿನ್ನದ ಬಾಲ್ಗಳ ತರ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಒಂದೊಂದು ಬ್ರಹ್ಮಾಂಡ. ಅವನ ಒಂದು ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಬೀಜ ರೂಪದಲ್ಲಿ ಬರುತ್ತೆ, ಮತ್ತೆ ಅದು ಗಾತ್ರದಲ್ಲಿ ಬೆಳೆಯುತ್ತೆ. ನಂತರ ಅದ್ರೊಳಗಡೆ ಈ ಒಂದು ಎಲ್ಲ ಜೀವಿಗಳು ಮತ್ತೆ ಆ ಒಂದು ಪ್ರಕೃತಿ ಎಲ್ಲವೂ ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತೆ. ನಂತರ ಇದನ್ನ ಅವನು ಸೃಷ್ಟಿ ಏನು ಅವನಿಂದ ಆಗ್ತಾ ಇದೆ ಅದನ್ನ ಸರ್ಗ ಅಂತ ಕರೀತಾರೆ, ಮೊದಲ ಒಂದು ಸೃಷ್ಟಿ. ನಂತರ ಇದ್ರೊಳಗಡೆ ಗರ್ಭೋದಕ ಶಾಯಿ ವಿಷ್ಣುವಾಗಿ ಅವನು ವಿಸ್ತರಣೆ ಆಗ್ತಾನೆ. ಕಾರಣೋದಕ ಶಾಯಿ ವಿಷ್ಣು ಅವನು ಗರ್ಭೋದಕ ಶಾಯಿ ವಿಷ್ಣುವಾಗಿ ಆ ಬ್ರಹ್ಮಾಂಡಗಳನ್ನ ಪ್ರವೇಶ ಮಾಡ್ತಾನೆ. ನಂತರ ಅವನ ಒಂದು ಹೊಕ್ಕಳ ಬಳ್ಳಿಯಿಂದ ಬ್ರಹ್ಮನ ಸೃಷ್ಟಿ ಆಗುತ್ತೆ. ಆ ಬ್ರಹ್ಮ ಏನ್ ಮಾಡ್ತಾನೆ, ಎರಡನೇ ಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾನೆ. ಆ ಎರಡನೇ ಸೃಷ್ಟಿ ಅವನು ಪ್ರಾರಂಭ ಮಾಡುವಂತದ್ದು ಏನು ಅಂದ್ರೆ, ಇಲ್ಲಿ ಯಾವ್ದೆಲ್ಲ ಪ್ರಕೃತಿ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಒಂದು ಭಗವಂತನ ವಿಭಿನ್ನ ಅಂಶಗಳಾದಂತಹ ಜೀವಿಗಳಿದ್ದಾರೆ, ಅವರನ್ನೆಲ್ಲ ಅವನು ವ್ಯಕ್ತ ರೂಪಕ್ಕೆ ತರ್ತಾನೆ. ಅಂದ್ರೆ ಅವರನ್ನೆಲ್ಲ ಅವರಿಗೆ ಒಂದು ರೂಪವನ್ನ ಕೊಡ್ತಾನೆ. ಆ ರೂಪವನ್ನ ಯಾವ ರೀತಿ ಕೊಡ್ತಾನೆ, ಹೇಗೆ ಕೊಡ್ತಾನೆ, ಅವರ ಒಂದು ಕರ್ಮಕ್ಕೆ ಅನುಗುಣವಾಗಿ, ಅವರ ಒಂದು ಇಚ್ಛೆಗೆ ಅನುಗುಣವಾಗಿ ಅವನು ಅವರಿಗೆ ಒಂದೊಂದು ರೂಪವನ್ನು ಕೊಡ್ತಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ ಆ ಹೊಕ್ಕಳ ಬಳ್ಳಿಯಿಂದ ಬಂದಂತಹ ಒಂದು ದಂಟು ಹೇಗಿದೆ ಅಂತ ನೋಡ್ತಾ ಇದೀವಿ. ಇಲ್ಲಿ ಇದು 14 ಫೋಲ್ಡ್ ತೋರಿಸ್ತಾ ಇದ್ದಾರೆ. ಆ ರೀತಿ 7 ಊರ್ಧ್ವ ಲೋಕಗಳು ಮತ್ತೆ 7 ಅಧೋ ಲೋಕಗಳು ಇಲ್ಲಿಗೆ ಬರುತ್ತೆ. ಮತ್ತೆ ಈ ಒಂದು ಬ್ರಹ್ಮಾಂಡದ ಒಂದು ನಿರ್ವಹಣೆಯನ್ನ ಪಾರ್ವತಿ ಮತ್ತೆ ಪರಮೇಶ್ವರನಿಗೆ ಕೊಟ್ಟಿದ್ದಾರೆ. ಇವರು ಈ ಒಂದು ಜಗತ್ತಿನ ಪಾಲನೆಯನ್ನ ಮಾಡ್ತಾರೆ. ಆದ್ರೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಗೋಲೋಕ ವೃಂದಾವನ ಅಲ್ಲಿ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ, ಅವನು ಈ ಒಂದು ಭೌತಿಕ ಜಗತ್ತಿನಲ್ಲಿ ಅವನ ಲೋಕದ ಒಂದು ಛಾಯೆಯನ್ನ ನಮಗೆ ತೋರಿಸ್ತಾನೆ. ನನ್ನ ಲೋಕ ಹೇಗಿದೆ ಅಂತ ತೋರಿಸ್ತಾನೆ. ಅವನ ಲೋಕ ವಾಸ್ತವದಲ್ಲಿ ಹೇಗಿದೆ ಅಂತಂದ್ರೆ, ಅವನು ಈ ಒಂದು ಗೋಕುಲದಲ್ಲಿ ಏನೆಲ್ಲ ಲೀಲೆಗಳನ್ನ ಮಾಡ್ದ ಅದೇ ಅಲ್ಲಿ ನಡೀತಾ ಇರುವಂತಹ ಪ್ರಸಂಗಗಳು. ಅದನ್ನ ಅವನು ಈ ಒಂದು ಕೃಷ್ಣನು ಅವತರಿಸಿದಾಗ ಗೋಕುಲದಲ್ಲಿ ಮಾಡಿ ತೋರಿಸ್ತಾನೆ ಅವನ ಲೀಲೆಗಳನ್ನ. ಅವನದು ಲೋಕದಲ್ಲಿ ಏನ್ ನಡೀತಿದೆ ಅದನ್ನ ಭೂಲೋಕದಲ್ಲಿ ಕೂಡ ಅವನು ಮಾಡಿ ತೋರಿಸಿ ಭಕ್ತರನ್ನ ಆಕರ್ಷಿಸ್ತಾನೆ. ನನ್ನ ಒಂದು ಲೀಲೆ ಯಾರು ನೋಡ್ತಾರೆ ಅವರಿಗೆ ಆಕರ್ಷಣೆ ಆದಾಗ ಅವರು ನನ್ನ ಧಾಮಕ್ಕೆ ಬರೋಕೆ ಇಚ್ಛಿಸ್ತಾರೆ ಅಂತ. ಹೀಗೆ ಅವನು ಎಲ್ಲ ಒಂದು ಪ್ರಕೃತಿ ಏನಿದೆ ಅಂದ್ರೆ ಇವರೆಲ್ಲರೂ ಕೂಡ ಭಕ್ತರೇ ಭಗವಂತನ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಹಸುಗಳು, ಹಂಸಗಳು, ಈ ಒಂದು ಪ್ರಾಣಿಗಳು, ಪಕ್ಷಿಗಳು ಮಾತ್ರ ಅಲ್ಲ, ಅವನ ಧರಿಸಿರುವಂತಹ ಒಂದೊಂದು ಆಭರಣಗಳು ಕೂಡ ಒಂದೊಂದು ಜೀವಿಗಳೇ. ಆ ಜೀವಾತ್ಮಗಳು ಅಂದ್ರೆ ಅವನ ಶಾಂತ ರೂಪದಲ್ಲಿ ಅವನ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಅಂದ್ರೆ ಅಲ್ಲಿ ಯಶೋದೆಯ ಜೊತೆ ಗೋಕುಲದಲ್ಲಿ ಈ ಒಂದು ಲೀಲೆಗಳಲ್ಲಿ ಅವನು ಸದಾ ಆನಂದದಿಂದ ಅವನ ಒಂದು ಧಾಮದಲ್ಲಿ ಅವನು ಇದ್ದಾನೆ. ಆದ್ರೆ ಅವನ ಕೆಲಸಗಳನ್ನ ಅವನು ಇತರ ದೇವತೆಗಳಿಗೆ ಒಪ್ಪಿಸಿದ್ದಾನೆ. ಇಲ್ಲಿ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಆದ್ಯಂ ವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೇ ಕಂಠಾವರೋಧನ ವಿಧಾಂ ಸ್ಮರಣಂ ಕುತಸ್ತೆ. ಇದು ಮುಕುಂದ ಮಾಲ ಸ್ತೋತ್ರ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಗವಂತ ಅವನ ಹತ್ರ ಒಂದು ಕೌಸ್ತುಭ ಮಣಿ ಇದೆ ಅಂತ ಹೇಳ್ತಾರೆ. ಅದನ್ನ ಅವನು ಧರಿಸ್ತಾನೆ. ಆ ಕೌಸ್ತುಭ ಮಣಿ ಅಂದ್ರೆ ನಾ ಹೇಳ್ದೆ, ಅವನೊಂದು ಧರಿಸಿರುವ ಒಂದು ಆಭರಣಗಳು ಕೂಡ ಒಂದೊಂದು ಜೀವಾತ್ಮಗಳು, ಅವು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರ್ತವೆ ಅಂತ. ಆ ಕೌಸ್ತುಭ ಮಣಿ ಅವನು ಕೂಡ ಒಂದು ಸಲಿ ಭೂಮಿಯ ಮೇಲೆ ಅವತರಿಸ್ತಾನೆ. ಅಂದ್ರೆ ಅವನು ಯಾವ ರೂಪದಲ್ಲಿ ಅವತರಿಸ್ತಾನೆ ಅಂದ್ರೆ ರಾಜ ಕುಲಶೇಖರನಾಗಿ ಬರ್ತಾನೆ.
ಆಗ ಅವನು ಹೇಳುವಂತಹ ಒಂದು ಪ್ರಾರ್ಥನೆ ಇದು, ಭಗವಂತನಿಗೆ ಹೇಳುವಂತ ಪ್ರಾರ್ಥನೆ. ಅವನು ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, ರಾಜಕುಲಶೇಖರನಿಗೆ ವಯಸ್ಸಾಗಿರೋದಿಲ್ಲ, ಅವನು ಕೂಡ ಯುವಕನಾಗಿರ್ತಾನೆ. ಯೌವನದಲ್ಲಿರುವಾಗ್ಲೇ ಅವನಿಗೆ ಹೇಳಿರುವಂತಹ ಒಂದು ಶ್ಲೋಕ ಇದು. ನನ್ನ ಪ್ರಭು ಕೃಷ್ಣನೇ, ನನ್ನ ಮಾನಸ ಹಂಸವು ತತ್ಕ್ಷಣವೇ ನಿನ್ನ ಪಾದಕಮಲಗಳ ದೇಟುಗಳಲ್ಲಿ ಮುಳುಗಿ ಅಲ್ಲಿನ ಬಳ್ಳಿಯಲ್ಲಿಯೇ ಸಿಲುಕಿಕೊಳ್ಳಲಿ. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳೆಯುವಾಗ ನನ್ನ ಗಂಟಲು ಕೆಮ್ಮಿನಿಂದ ಕಟ್ಟಿ ಹೋಗಿರುವಾಗ ನಿನ್ನನ್ನು ಕುರಿತು ಚಿಂತಿಸಲು ನನಗೆ ಸಾಧ್ಯವಾದೀತು. ಹೇಗೆ ಸಾಧ್ಯವಾದೀತು ಅಂದ್ರೆ ಹೇಳ್ತಾ ಇದ್ದಾನೆ, ನನಗೆ ಈಗಲೇ ಸಾವನ್ನ ಕೊಟ್ಟು ಬಿಡು. ನಾನೀಗ ಯುವಕನಾಗಿದ್ದೀನಿ, ನಾನು ನನಗೆ ಶಕ್ತಿ ಇದೆ, ಅಂದ್ರೆ ನಿನ್ನ ಸ್ಮರಣೆ ಮಾಡುವ ಶಕ್ತಿ ಇದೆ. ಆದ್ರೆ ನನಗೆ ವಯಸ್ಸಾದ ಮೇಲೆ ಕಫವಾತ ಕೆಮ್ಮು ಬಂದು ನಾನು ನಿನ್ನ ಹೆಸರನ್ನ ಕೂಗ್ಲಿಕ್ಕೆ ಆಗ್ದಿರ ಹೋಗ್ಬೋದು. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ಯಾವ ರೀತಿ ನನಗೆ ಸಾವು ಕೊಡು ಅಂತಂದ್ರೆ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣ ಪಕ್ಷಿ ಹಂಸ ಅನ್ನುವಂತಹ ಪಕ್ಷಿ, ನನ್ನ ಮಾನಸ ಪಕ್ಷಿ ಅಂದ್ರೆ ನನ್ನ ಪ್ರಾಣ ಅನ್ನುವಂಥದ್ದು, ಈ ಹಂಸ ಏನ್ ಮಾಡುತ್ತೆ ಅಂತಂದ್ರೆ ಒಂದು ತಾವರಿಯ ದಂಟಿದೆಯಲ್ಲ, ಅದಕ್ಕೆ ಅದರ ಕುತ್ತಿಗೆನ ಸಿಕ್ಕಿಕೊಂಡ್ರೆ ಅದು ಸಾವನ್ನಪ್ಪುತ್ತೆ ಅಂತ. ಹಾಗೆ ಈಗಲೇ ನಿನ್ನ ಒಂದು ಪಾದಕಮಲ ಅನ್ನುವಂತಹ ದೇಟು, ಆ ಒಂದು ದಂಟಿಗೆ ನನ್ನ ಮನಸ್ಸು ಅಂದ್ರೆ ನನ್ನ ಒಂದು ಮನಸ್ಸು ಅನ್ನುವಂತಹ ಹಂಸ ಅಲ್ಲಿ ಸಿಕ್ಕಾಕೊಳ್ಳಿ, ಈಗಲೇ ನನಗೆ ಸಾವು ಬರ್ಲಿ. ಯಾಕಂದ್ರೆ ನಿನ್ನ ಸ್ಮರಣೆ ಮಾಡುವಂತಹ ಶಕ್ತಿ ನನಗೀಗ ಇದೆ, ಆದ್ರೆ ನನಗೆ ತುಂಬಾ ವಯಸ್ಸಾದ್ಮೇಲೆ ನನಗೆ ಸಾವು ಕೊಡಬೇಡ ಪರಮಾತ್ಮ. ಆಗ ನಾನು ನಿನ್ನ ಹೆಸರನ್ನ ಕೂಗ್ಲಿಕ್ಕೆ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಪುರುಷಃ ಸಾ ಪರಾಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನನ್ಯಯ ಯಾಸ್ಯಾಂತಹ ಸ್ಥಾನಿ ಭೂತಾನಿ ಏನಾ ಸರ್ವಂ ಇದಂ ತತಂ. ಪ್ರಾರ್ಥನೆ: ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗೆ ಇವೆ. ಅಂದ್ರೆ ಭಗವಂತ ಅವನನ್ನ ಪಡಿಬೇಕು ಅಂತಂದ್ರೆ ನಮ್ಮಲ್ಲಿ ಶುದ್ಧ ಭಕ್ತಿ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಅವನು ಎಲ್ಲಿದ್ದಾನೆ? ಹರೇ ಕೃಷ್ಣ. ಭಗವಂತನ ಅಡ್ರೆಸ್ ಯಾವುದು? ದೇವಲೋಕ. ಗೋಲೋಕ ಮಾತಾಜಿ. ಗೋಲೋಕ ವೃಂದಾವನದಲ್ಲಿ ಭಗವಂತ ಇದ್ದಾನೆ. ಅಷ್ಟು ದೂರದಲ್ಲಿದ್ದಾನೆ. ಅಂದ್ರೆ ಈ ಭೌತಿಕ ಜಗತ್ತನ್ನ ತೋರಿಸಿದೆ, ಅದಕ್ಕಿಂತ ಆಧ್ಯಾತ್ಮಿಕ ಜಗತ್ತು ಇನ್ನೂ ದೊಡ್ಡದು, ಅದ್ರ ಮಧ್ಯದಲ್ಲಿ ಅವನು ಎಲ್ಲೋ ದೂರದಲ್ಲಿದ್ದಾನೆ. ಅಷ್ಟು ದೂರದಲ್ಲಿ ಮಾತ್ರ ಅವನಿಲ್ಲ, ಸರ್ವಾಂತರ್ಯಾಮಿಯಾಗಿ ಅವನು ಎಲ್ಲಾ ವಸ್ತುಗಳ ಒಳಗೂ ಕೂಡ ಇದ್ದಾನೆ. ಅದು ಅಚಿಂತ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಊಹೆಗೆ ನಿಲುಕದ್ದು. ಅವನು ಕ್ಷಣ ಮಾತ್ರದಲ್ಲಿ ಅವನು ಎಲ್ಲಿ ಬೇಕಾದ್ರೂ ಅವನು ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಅವನು ಎಲ್ಲದರಲ್ಲೂ ಇದ್ದಾನೆ, ಅಣುರೇಣು ತೃಣಕಾಷ್ಟದಲ್ಲೂ ಇದ್ದಾನೆ. ಆದ್ರೆ ಅವನು ವಾಸ್ತವದಲ್ಲಿ ಇರುವಂತದ್ದು ಗೋಲೋಕದಲ್ಲಿ ಅಂತ. ಈ ಪ್ರಪಂಚವು ದುಃಖಾಲಯವೋ ಸುಖಾಲಯವೋ ಎಂದು ನಿಮಗೆ ಮನವರಿಕೆಯಾಗಿದೆಯಾ? ಹರಿಕೃಷ್ಣ, ನಿಮಗೆ ಪ್ರಶ್ನೆ ಇದೆ. ಈ ಲೋಕ ದುಃಖಾಲಯನ ಸುಖಾಲಯನ? ದುಃಖಾಲಯನೇ ಮಾತಾಜಿ, ಇದು ದುಃಖಾಲಯ. ಅಂದ್ರೆ ಇಲ್ಲಿ 3 ರೀತಿ ಸಾವು ಬರುತ್ತೆ ಅಂತ ಹೇಳ್ತಾರೆ. 3ಕ್ಕಿಂತ ಜಾಸ್ತಿನೇ ಬರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಈಗ ಹೇಳಿದ್ದು ಬ್ರಹ್ಮನ ದಿನ ಕಳೆದ ಮೇಲೆ ನಡೆಯುವಂತಹ ಒಂದು ಪ್ರಳಯ. ಆದ್ರೆ ಈ ಪ್ರತಿ ಯುಗದ ಅಂತ್ಯದಲ್ಲೂ ಒಂದು ಪ್ರಳಯ ಆಗುತ್ತೆ. ಕಲಿಯುಗ ಆಗಿ ದ್ವಾಪರ ಯುಗ, ಆ ರೀತಿ ಯುಗ ಅಂತ್ಯದಲ್ಲೂ ಕೂಡ ಒಂದು ಪ್ರಳಯ ಆಗುತ್ತೆ. ಮನ್ವಂತರಗಳು ಬಂದಾಗ್ಲೂ ಆ ಮನ್ವಂತರದ ಕೊನೆಯಲ್ಲಿ ಪ್ರಳಯ ಆಗುತ್ತೆ. ನಂತರ ಕಲ್ಪದಲ್ಲಿಯೂ ಪ್ರಳಯ ಆಗುತ್ತೆ. ಬ್ರಹ್ಮನ ಒಂದು ಸಾವಾದಾಗ್ಲೂ ಇವ್ರಿಗೆ ಪ್ರಳಯ ಆಗುತ್ತೆ. ನಮಗೂ ಕೂಡ ಆಯಸ್ಸು ಮುಗಿಯುವಾಗ ಒಂದು ಸಾವಾಗುತ್ತೆ. ಹೀಗೆ ನಾವು ಸಾಯ್ತಾ ಇರ್ತೀವಿ, ಹುಟ್ಟುತ್ತಾ ಇರ್ತೀವಿ. ಇಲ್ಲಿ ನಮಗೆ ಎಲ್ಲಿ ನಿಜವಾಗ್ಲೂ ಸಂತೋಷ ಇರ್ಲಿಕ್ಕೆ ಸಾಧ್ಯ ಅಂತ? ಶಾಶ್ವತವಾಗಿ ನಾವಿಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ನಾವೇನನ್ನೇ ಮಾಡಿರ್ಲಿ, ಎಷ್ಟೇ ಪ್ರೀತಿಯಿಂದ ಎಲ್ಲವನ್ನು ಅಂದ್ರೆ ಸಂಸಾರವನ್ನು ಮಾಡಿರ್ಲಿ, ಎಲ್ಲರನ್ನು ನಾವು ಕಳ್ಕೊಳ್ಳೇಬೇಕಾಗಿ ಬರುತ್ತೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟ್ವಾ ಅತೀತಿ ತತ್ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೈತಿ ಚಾದ್ಯ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಅಂದ್ರೆ ಭಕ್ತಿಗೆ ಇರುವ ಶಕ್ತಿಯ ಬಗ್ಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನೀನು ವೇದಗಳನ್ನ ಓದ್ಬೇಕು ಅಂತೇನಿಲ್ಲಪ್ಪ, ಮತ್ತೆ ನೀನು ಯಜ್ಞಗಳನ್ನ ಮಾಡ್ಬೇಕು ಅಂತಾನೂ ಇಲ್ಲ, ದಾನಗಳನ್ನ ಮಾಡುವಂತಾನೂ ನಿನ್ಗೆ ಹೇಳ್ತಿಲ್ಲ, ಅಥವಾ ಕಾಮ್ಯ ಕರ್ಮಗಳಿಂದ ಬರುವಂತಹ ಫಲಗಳು ಅಂದ್ರೆ ದೇವತೆಗಳನ್ನ ಆರಾಧನೆ ಮಾಡಿ ನಿನಗೆ ಏನು ವರಗಳು ಸಿಗುತ್ತೆ ಅದನ್ನೆಲ್ಲ ನೀನ್ ಕಳ್ಕೊಳ್ಬೇಕಾಗಿಲ್ಲ.
ನೀನ್ ಭಕ್ತಿ ಒಂದನ್ನ ಮಾಡಿದ್ರೆ ಸಾಕು, ಆ ಒಂದು ಉಳಿದ ಜ್ಞಾನ ಬೆಳೆಸ್ಕೊಳ್ಳೋದ್ರಿಂದ ಅಥವಾ ಯಜ್ಞ ಮಾಡೋದ್ರಿಂದ, ದಾನ ಮಾಡೋದ್ರಿಂದ ಅಥವಾ ದೇವತೆಗಳ ಆರಾಧನೆ ಮಾಡೋದ್ರಿಂದ ನಿನಗೆ ಏನು ಫಲಗಳು ಬರುತ್ತೋ ಅದೆಲ್ಲವನ್ನು ಕೂಡ ಭಕ್ತಿ ಮಾಡುವ ಮೂಲಕ ನೀನ್ ಸಾಧಿಸೋದಕ್ಕೆ ಸಾಧ್ಯ ಇದೆ. ಸುಲಭವಾಗಿ ಯಾರು ಭಕ್ತರಿದ್ದಾರೆ ಇದೆಲ್ಲವನ್ನು ಕೂಡ ಅವರು ಪಡಿತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಕೊನೆಗೆ ಅಂತವರು ಭಗವಂತನನ್ನು ಕೂಡ, ಅವನ ಧಾಮವನ್ನು ಕೂಡ ಸೇರ್ತಾರೆ ಅಂತ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿತಾ ಇದೆ. ಈ ಅಧ್ಯಾಯದಲ್ಲಿ ಇದ್ದಂತಹ ಪ್ರಶ್ನೆಗಳು, ಅರ್ಜುನನ 8 ಪ್ರಶ್ನೆಗಳು. ಏನೆಲ್ಲ ಪ್ರಶ್ನೆಗಳು? ಬ್ರಹ್ಮ ಅಂದ್ರೆ ಏನು, ಅಂದ್ರೆ ಆತ್ಮ ಅಂದ್ರೇನು, ಆಧ್ಯಾತ್ಮ ಅಂದ್ರೆ ಆತ್ಮದ ಸ್ವರೂಪ ಏನು, ಮತ್ತೆ ಆದಿಭೂತ, ಆದಿದೈವ, ಆದಿಯಜ್ಞ, ನಂತರ ಇದೇನ್ ಕೇಳ್ತಾನೆ, ಕರ್ಮ ಅಂದ್ರೆ ಏನು, ಇನ್ನೊಂದು ಸಾವಿನ ಸಂದರ್ಭದಲ್ಲಿ ಭಗವಂತನನ್ನ ಹೇಗೆ ಸ್ಮರಣೆ ಮಾಡುವಂಥದ್ದು, ಆದಿಯಜ್ಞ ಅವನು ದೇಹದಲ್ಲಿ ಎಲ್ಲಿದ್ದಾನೆ ಅನ್ನುವಂಥದ್ದು. ಈ 8 ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಭಗವಂತ ಒಂದೆರಡೇ ಶ್ಲೋಕಗಳಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಬಿಡ್ತಾನೆ. ಆದ್ರೆ ಕೊನೆಯ ಒಂದು ಪ್ರಶ್ನೆ ಅವ್ನು ಕೇಳ್ತಾನಲ್ಲ, ಸಾವಿನ ಸಂದರ್ಭದಲ್ಲಿ ಪರಮಾತ್ಮನನ್ನ ನೆನೆಯುವುದು ಹೇಗೆ ಅಂತ, ಅದಕ್ಕೆ ಈ ಇಡೀ ಅಧ್ಯಾಯ ಪೂರ್ತಿ ಅವನು ಎಲ್ಲಾ ಶ್ಲೋಕಗಳಲ್ಲೂ ಉತ್ತರವನ್ನು ಕೊಡ್ತಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸುವುದು ಅಂದ್ರೆ ಅದಕ್ಕೆ ನಾವು ಇಡೀ ಜೀವನ ಪರ್ಯಂತ ಅಭ್ಯಾಸ ಮಾಡಿರ್ಬೇಕು, ಸಾಧನೆ ಮಾಡಿರ್ಬೇಕು. ಈ ಯೋಗ ಮಿಶ್ರಿತ ಭಕ್ತಿಯ ಬಗ್ಗೆ ಹೆಚ್ಚು ನಾವು ಯಾವುದೇ ಸ್ಲೈಡ್ ಗಳನ್ನ ನೋಡಿಲ್ಲ. ಅಂದ್ರೆ ಯೋಗ ಮಿಶ್ರಿತ ಭಕ್ತಿ ಅಂತಂದ್ರೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಅಷ್ಟಾಂಗ ಯೋಗಿಗಳು ಅವರು ಅಷ್ಟಾಂಗ ಯೋಗ ಮಾಡುವಾಗ ನಾವು ನೋಡಿದ್ವಿ ಅಂಗಗಳು ಇದೆ ಅಂತ, ಅದೆಲ್ಲವನ್ನು ಅವ್ರು ಮಾಡ್ತಾರೆ. ಮಾಡ್ತಾ ಅವರು ಅವರ ಒಂದು ದೇಹ ತ್ಯಾಗವನ್ನ ಅವ್ರ ಇಚ್ಛಾನುಸಾರ ಮಾಡ್ತಾರೆ. ಅದನ್ನ ಮಾಡುವಾಗ ಇಲ್ಲಿ ದೇಹದಲ್ಲಿ ಒಂದು ಏನಂತ ಹೇಳ್ತಾರೆ, ಚಕ್ರಗಳು ಇದೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಿದೆಯಾ ಯಾವ್ದೆಲ್ಲ ಚಕ್ರಗಳು ಅಂತ? ಮಣಿಪುರ, ಸಹಸ್ರ, ಯಾವ್ದೆಲ್ಲ ಚಕ್ರಗಳಿದೆ? ಹರೇ ಕೃಷ್ಣ. ಸ್ವಾದಿಷ್ಠಾನ, ವಿಶುದ್ಧ, ಆಗ್ನೇಯ, ಸಹಸ್ರಾರ ಚಕ್ರ, ಈ ರೀತಿ ಅನೇಕ ಚಕ್ರಗಳಿದೆ. 8 ಚಕ್ರಗಳು. ಮೂಲಾಧಾರ, ಇವೆಲ್ಲವೂ ಕೂಡ 8 ಚಕ್ರಗಳಿದೆ ಅಂತ ಹೇಳ್ತಾರೆ. ಆ ಒಂದು ಪ್ರಾಣವನ್ನ ಆ ಚಕ್ರಗಳ ಮೂಲಕ ಅವರು ತಗೊಂಡೋಗಿ, ಅಂದ್ರೆ ಯಾವ ಅಂದ್ರೆ ಈಗ ನಾವು ನೋಡ್ತೀವಿ ಸಾಯೋ ಸಂದರ್ಭದಲ್ಲಿ ಕೆಲವೊಬ್ರು ಕಣ್ಣನ್ನ ಹರಳಿಸ್ತಾ ಸಾಯ್ತಾರೆ. ಅಂದ್ರೆ ಪ್ರಾಣ ಶಕ್ತಿ ಅನ್ನುವಂಥದ್ದು ಕಣ್ಣಿನ ಮೂಲಕ ಹೋಯ್ತು ಅಂತಾರೆ. ಕೆಲವೊಬ್ರು ಬಾಯಿನ ತೆಗೆದು ಪ್ರಾಣ ಶಕ್ತಿನ ಹೊರಗಡೆ ಬಿಡ್ತಾರೆ. ಕೆಲವೊಬ್ಬರಿಗೆ ಗುದದ್ವಾರದ ಮೂಲಕ ಹೋಗುತ್ತೆ, ಅವರು ಮೋಷನ್ಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಅಷ್ಟಾಂಗ ಯೋಗಿಗಳು ಏನ್ ಮಾಡ್ತಾರೆ, ಆ ಒಂದು ಪ್ರಾಣ ಶಕ್ತಿಯನ್ನು ಅವರು ನೆತ್ತಿಗೆ ತಗೊಂಡೋಗಿ ಸಹಸ್ರಾರ ಚಕ್ರ ಅಂತಾರೆ. ಆ ಒಂದು ಸಹಸ್ರಾರ ಚಕ್ರ ಅಂದ್ರೆ ಆ ಕಪಾಲದಿಂದ ಆ ಪ್ರಾಣ ಅವರು ಅಲ್ಲಿ ಅದು ಏನಂತಾರೆ, ತಲೆ ಬುರುಡೆ, ಅಲ್ಲಿಂದ ಆ ಮೂಲಕ ಅದು ಪ್ರಾಣ ಶಕ್ತಿ ಹೋಗುತ್ತೆ. ಆ ರೀತಿ ಹೋದಾಗ ಅವರು ಸಮಯಕ್ಕೆ ಕಾಯ್ತಾರೆ. ಅಂದ್ರೆ ಅದಕ್ಕೆ ಪ್ರಶಸ್ತವಾದ ಸಮಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ಉತ್ತರಾಯಣ, ದಕ್ಷಿಣಾಯನ ಅಂತಿದೆ, ಮತ್ತೆ ಹುಣ್ಣಿಮೆ ಸಮಯ, ಅಮಾವಾಸ್ಯೆ ಸಮಯ ಅಂತ ಬರುತ್ತೆ. ನಂತರ ಅದರಲ್ಲೂ ಹಗಲಿನ ಸಮಯ, ರಾತ್ರಿಯ ಸಮಯ ಅಂತ ಬರುತ್ತೆ. ಈ ಎಲ್ಲಾ ಸಮಯಗಳನ್ನೆಲ್ಲ ನೋಡಿ ಅವರು ಅದಕ್ಕೆ ತಕ್ಕ ಹಾಗೆ ಅವರ ಒಂದು ಯೋಗ ಶಕ್ತಿಯಿಂದ ಆ ಪ್ರಾಣವನ್ನ ಅಲ್ಲಿಗೆ ತಗೊಂಡು ಹೋಗಿ ಅವರು ಆ ದೇಹದಿಂದ ಆತ್ಮವನ್ನ ಹೊರಗಡೆ ಕಳಿಸೋವಾಗ ಅವರು ಹೇಳ್ತಾರೆ, ಅಂದ್ರೆ ಅವ್ರು ಇಚ್ಛೆ ಪಡ್ತಾರೆ, ಯಾವ ಲೋಕಕ್ಕೆ ಆತ್ಮ ಹೋಗ್ಬೇಕು ಅಂತ ಬಯಸ್ತಾರೆ ಆ ಲೋಕಕ್ಕೆ ಅದು ಹೋಗುತ್ತೆ ಅಂತ. ಆದ್ರೆ ಅಷ್ಟು ಸುಲಭ ಇಲ್ಲ ಆ ಎಲ್ಲಾ ಸಾಧನೆಗಳನ್ನ ಮಾಡುವಂಥದ್ದು. ಆದ್ರೆ ಯಾರು ಕೃಷ್ಣನ ಭಕ್ತನಿದ್ದಾನೆ, ಭಗವಂತ ಹೇಳ್ತಾನೆ, ಅವನಿಂದ ನನ್ನ ಸ್ಮರಣೆ ಕೂಡ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಅಂದ್ರೆ ಕೆಲವೊಬ್ರು ಕೋಮಾಗೆ ಹೊಟ್ಟೋಗಿರ್ತಾರೆ, ಅವರೆಲ್ಲರೂ ಹೇಗೆ ಸ್ಮರಣೆ ಮಾಡ್ತಾರೆ ಸಾವಿನ ಸಂದರ್ಭದಲ್ಲಿ? ಪರಮಾತ್ಮ ಹೇಳ್ತಾನೆ, ಇಡೀ ಜೀವನ ಭಕ್ತಿ ಮಾಡಿದ್ದಾನೆ, ನನ್ನ ಸೇವೆ ಮಾಡಿದ್ದಾನೆ ಅಂದ್ರೆ ಅವನು ಎಂತದೇ ಸಾವು ಬರ್ಲಿ, ಅವನಿಗೆ ಆಕ್ಸಿಡೆಂಟೇ ಆಗ್ಬಿಡ್ಲಿ, ಅವನಿಗೆ ಆ ಸ್ಮರಣೆಯನ್ನ ನಾನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಭಕ್ತನ ಒಂದು ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ. ಅಂದ್ರೆ ಅವನು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾಗಿಲ್ಲ. ಅಂದ್ರೆ ಅವನ ದೇಹದ ಒಂದು ಉಸಿರನ್ನ ನಿಯಂತ್ರಣ ಮಾಡಿ ಆತ್ಮವನ್ನ ಸಹಸ್ರಾರ ಚಕ್ರಕ್ಕೆ ತಗೊಂಡೋಗಿ ಕಾಲ ನೋಡಿ, ಸಮಯ ನೋಡಿ ಅವನು ಸಾಯ್ಬೇಕು ಅಂತ ಏನಿಲ್ಲ. ಎಂತದೇ ಸಮಯದಲ್ಲಿ ಅವನು ಸಾಯ್ಲಿ, ಅವನಿಗೆ ಎಂತದೇ ಸಾವು ಅವನಿಗೆ ಬರ್ಲಿ, ಅವನಿಗೆ ಸ್ಮರಣೆ ನಂದು ಬರುವಂತೆ ನಾ ಮಾಡ್ತೀನಿ, ಮತ್ತೆ ಅವನನ್ನ ನಾನು ನನ್ನ ಹತ್ರಕ್ಕೆ ಕರೆಸ್ಕೊಂತೀನಿ ಅಂತ ಹೇಳ್ತಾನೆ. ಇಲ್ಲಿ ಯೋಗ ಮಿಶ್ರ ಭಕ್ತಿ ಅಂತಂದ್ರೆ ಅದು, ಅಂದ್ರೆ ಅಷ್ಟಾಂಗ ಯೋಗಿಗಳು ಮಾಡುವಂಥದ್ದು. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವುದು. ಯಾರು ಶುದ್ಧ ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಾರೆ ಅವರು ಮತ್ತೆ ಈ ದುಃಖಾಲಯಕ್ಕೆ ಮತ್ತೆ ವಾಪಸ್ಸರು ಬರುವುದಿಲ್ಲ. ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಅದೆರಡರ ವ್ಯತ್ಯಾಸವನ್ನ ನಾವು ನೋಡಿದ್ವಿ. ಶುದ್ಧ ಭಕ್ತಿಯಿಂದ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. ಭಕ್ತಿಯಿಂದ ಮಾತ್ರನೇ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಭಕ್ತಿ ಇಲ್ಲ ಅಂತಂದ್ರೆ ಭಗವಂತನನ್ನ ತಿಳಿಲಿಕ್ಕೂ ಸಾಧ್ಯ ಇಲ್ಲ, ಅವನನ್ನ ಪಡಿಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಅನಂತ ಕೋಟಿ ವೈಷ್ಣವೃದ್ಧಿ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು, ಇಲ್ಲಾಂದ್ರೆ ನಾವು ಕ್ವಿಜ್ ಮಾಡೋಣ. ಪ್ರಶ್ನೆಗಳಿದ್ಯಾ? ಕೃಷ್ಣಾರ್ಪಣ ಮಸ್ತು ಅಂದ್ರೆ ಅರ್ಥ ಏನು ಮಾತಾಜಿ? ಕೃಷ್ಣಾರ್ಪಣ ಮಸ್ತು ಅಂತಂದ್ರೆ, ಈಗ ನಾವು ಈ ಭಗವದ್ಗೀತೆ ಏನು ಭಗವಂತನ ಕಾರ್ಯವನ್ನ ಮಾಡಿದ್ವಿ, ಅದೆಲ್ಲವನ್ನು ಕೂಡ ಪರಮಾತ್ಮ ಅದು ನಿನಗೆ ಅರ್ಪಿಸ್ತೀನಿ. ಅಂದ್ರೆ ಈಗ ಡೆಡಿಕೇಟ್ ಮಾಡ್ತೀನಿ ಅಂತ, ನಾನು ಏನೇನೋ ಒಂದು ಸುಂದರವಾದದನ್ನ ಮಾಡಿದೀನಿ, ನಾನು ಅದನ್ನ ನಿನಗೆ ಕೊಡ್ತಾ ಇದ್ದೀನಿ, ಅದು ನಿನಗೆ ಸೇರ್ಲಿ ಅಂತ. ಅಂದ್ರೆ ಧನ್ಯವಾದಗಳು ಮಾತಾಜಿ. ಯಾರು ಭಕ್ತರಿರ್ತಾರೆ ಅವರು ಕಷ್ಟಪಟ್ಟು ಏನೇನೋ ಒಂದು ತುಂಬಾ ಶ್ರದ್ಧೆಯಿಂದ ಮಾಡಿರ್ತಾರೆ. ಒಂದು ತಪಸ್ಸಿರ್ಬೋದು, ಧ್ಯಾನ ಇರ್ಬೋದು, ಯಜ್ಞ ಇರ್ಬೋದು, ದಾನ ಇರ್ಬೋದು, ಅದನ್ನ ಅವ್ರು ಏನ್ ಮಾಡ್ತಾರೆ, ಭಗವಂತನಿಗೆ ಅರ್ಪಿಸ್ತಾರೆ. ಅಂದ್ರೆ ಪ್ರೀತಿಯಿಂದ ಕೊಡುವಂಥದ್ದು, ಪರಮಾತ್ಮ ಇದು ನಿನಗೋಸ್ಕರ ಮಾಡಿದೆ ಅಂತ. ಯಾರಿಗಾದ್ರೂ ಮೇಲೆ ಪ್ರಶ್ನೆಗಳಿದೆಯಾ ಅಥವಾ ಕ್ವಿಜ್ ಹೋಗೋಣ? ಹರೇ ಕೃಷ್ಣ. ಕೇಳ ಕ್ವೆಶನ್ಸ್? ಹೇಳಿ ಮಾತಾಜಿ. ಓಕೆ. ಬ್ರಹ್ಮನ ಜೀವನವು ಕೊನೆಗೊಂಡಾಗ ಜೀವಿಗಳಿಗೆ ಏನಾಗುತ್ತೆ? ಅವರೆಲ್ಲರೂ ನಾಶವಾಗಿದ್ದಾರೆ. ಲಕ್ಷಾಂತರ ವರ್ಷಗಳವರೆಗೆ ಅವು ಅವ್ಯಕ್ತವಾಗಿರುತ್ತವೆ. ಬ್ರಹ್ಮನು ಇನ್ನೊಂದು ಸಹಸ್ರಮಾನದಲ್ಲಿ ಮತ್ತೆ ಜನಿಸಿದಾಗ ಅವು ಮತ್ತೆ ಪ್ರಕಟವಾಗುತ್ತವೆ. ಅಥವಾ ಮೇಲಿನ ಎಲ್ಲವೂ? ಮೇಲಿನ ಎಲ್ಲವೂ ಮಾತಾಜಿ. ಮೇಲಿನ ಎಲ್ಲವೂ. ಓಕೆ. ಮಾನವ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಒಂದು ದಿನ ಯಾವುದು, ಎಷ್ಟು ಅಂತ? 4 ಯುಗಗಳು ಭೂಮಿಯ ವರ್ಷಗಳ ಮಿಲಿಯನ್ ಬಾರಿ ತಿರುಗುತ್ತವೆ. 4 ಯುಗಗಳು ಭೂಮಿಯ ವರ್ಷಗಳ ಶತಕೋಟಿ ಬಾರಿ ತಿರುಗುತ್ತವೆ. 4 ಯುಗಗಳು ಭೂಮಿಯ ವರ್ಷಗಳ 100 ಬಾರಿ ತಿರುಗುತ್ತವೆ. 4 ಯುಗಗಳು ಭೂಮಿಯ ವರ್ಷಗಳ 1000 ಬಾರಿ ತಿರುಗುತ್ತದೆ. ಮೇಲಿನ ಎಲ್ಲವೂ ಮಾತಾಜಿ. ಇದ್ರಲ್ಲಿ ಮೇಲಿನ ಎಲ್ಲವೂ ಇಲ್ಲ ಮಾತಾಜಿ. 100 ಬಾರಿ ಲಾಸ್ಟ್ ಆಪ್ಷನ್ ಅಲ್ವಾ ಮಾತಾಜಿ? 1000 ಬಾರಿ, 1000 ಬಾರಿ. ಅಂದ್ರೆ ನಾನು Last ಹೇಳಿದೆ ದಿವ್ಯ ಯುಗಗಳು, ಅಂದ್ರೆ 10 ಹಾ, ಯುಗಗಳು ಸೇರಿದ್ರೆ ಒಂದು 1000 ದಿವ್ಯ ದಿವ್ಯ ಯುಗ. ಯುಗಗಳು ಮಾತಾಜಿ. 1000 ದಿವ್ಯ 1000 ಯುಗಗಳು. ದಿವ್ಯ. ಕೃಷ್ಣನು ಅರ್ಜುನನಿಗೆ ತನ್ನ ಮನಸ್ಸನ್ನು ಹೊಂದಲು ಯಾವ ಸೂಚನೆ ನೀಡುತ್ತಾನೆ? ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚಿಸು, ಕೃಷ್ಣನಿಗೆ ಸಮರ್ಪಿಸಿ ಯುದ್ಧದ ನಿಗದಿತ ಕರ್ತವ್ಯವನ್ನು ನಿರ್ವಹಿಸು. ಮೊದಲ 2 ಅಥವಾ ಇವೆರಡು ಯಾವುದು ಅಲ್ಲ? ಮೊದಲ 2. ಕೃಷ್ಣ ಹೇಳ್ತಾನೆ, ನೀನ್ ನನ್ನನ್ನ ಸದಾ ನೆನಪಿನಲ್ಲಿ ಇಟ್ಕೋ ಮತ್ತೆ ಯುದ್ಧವನ್ನ ಮಾಡು. ಕೃಷ್ಣನು ಅರ್ಜುನನಿಗೆ ಈ ಭೌತಿಕ ಪ್ರಪಂಚವನ್ನು ಹೇಗೆ ವಿವರಿಸುತ್ತಾನೆ? ತಾತ್ಕಾಲಿಕ ಪ್ರಪಂಚ ದುಃಖದಿಂದ ತುಂಬಿದೆ. ಮೊದಲ 2 ಅಥವಾ ಇದೆರಡು ಅಲ್ಲ? ಈ ಭೌತಿಕ ಜಗತ್ತು ಮೊದಲ 2. ಮೊದಲ 2 ತಾತ್ಕಾಲಿಕ ಮತ್ತೆ ದುಃಖಾಲಯ ಅಶಾಶ್ವತ, ಅದೆರಡು ಹೇಳ್ತಾನೆ. ಮತ್ತೆ 1000 ಕ್ಷಣದಲ್ಲಿ ಒಬ್ಬರ ಮೇಲೆ ಏನು ಪರಿಣಾಮ ಬೀರುತ್ತದೆ? ಒಬ್ಬರ ಜೀವನದ ಆಲೋಚನೆಗಳು, ಒಬ್ಬರ ಜೀವನದ ಕ್ರಿಯೆಗಳು, ಅಥವಾ ಅವೆರಡು ಅಥವಾ ಎರಡೂ ಅಲ್ಲ? ಎರಡೂ ಅಲ್ಲ ಮಾತಾಜಿ. ಆಲೋಚನೆ ಮತ್ತು ಕ್ರಿಯೆ. ಎರಡು ಕೂಡ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಮರಣದ ಸಮಯದಲ್ಲಿ ಒಬ್ಬರ ದೇಹವನ್ನು ತ್ಯಜಿಸುವುದು. ಒಬ್ಬನು ಕೃಷ್ಣನ ಅತೀಂದ್ರಿಯ ನಿವಾಸಕ್ಕೆ ಹೋಗುತ್ತಾನೆ, ಎಲ್ಲಾ ಸಂದರ್ಭಗಳಲ್ಲಿ ಒಂದನ್ನು ನಿವಾರಿಸುತ್ತಾನೆ. ಒಬ್ಬನನ್ನು ಈ ಪ್ರಪಂಚದಿಂದ ದೂರ ಕೊಂಡೊಯ್ಯುತ್ತದೆ. ಇವುಗಳಲ್ಲಿ ಯಾವುದೂ ಇಲ್ಲ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಪ್ರಾಣತ್ಯಾಗ ಆದ್ರೆ ಕೃಷ್ಣನ ಅತೀಂದ್ರಿಯ ಆಪ್ಷನ್ 1 ನಿವಾಸಕ್ಕೆ ಕೊಂಡೊಯ್ಯುತ್ತೆ, ವರ್ಗಾಯಿಸುತ್ತೆ. ಅತ್ಯುನ್ನತ ಭೌತಿಕ ಗ್ರಹಗಳ ನಡುವೆ ಕೆಳಮಟ್ಟದವರೆಗೆ ಸಾಮಾನ್ಯವಾದದ್ದು ಯಾವುದು? ಅಂದ್ರೆ ಈ ಒಂದು ಭೌತಿಕ ಗ್ರಹಗಳು ಅಂದ್ರೆ ಊರ್ಧ್ವಲೋಕಗಳು, ಅಧೋಲೋಕಗಳು, ಅದರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ವಿಷಯ ಏನು? ಸಂಯಮ, ಪುನರಾವರ್ತಿತ ಜನನ ಮತ್ತು ಮರಣ, ಎತ್ತರ, ಶಾಶ್ವತ ಪ್ರಗತಿ. ಆ ಬ್ರಹ್ಮ ಭುವನ ಲೋಕ ಅಷ್ಟರಲ್ಲೂ ಏನ್ ನಡೆಯುತ್ತೆ ಅಂತ ಹೇಳ್ದ? ಜನನ. ಜನ್ಮ, ಮೃತಿ, ಜರಾವ್ಯಾಧಿ ಅನ್ನುವಂಥದ್ದು ಈ 14 ಲೋಕಗಳಲ್ಲೂ ಸದಾ ನಡೆಯುವಂಥದ್ದು. ಭೌತಿಕ ಸ್ವಭಾವವನ್ನು ಏನೆಂದು ಕರೆಯುತ್ತಾರೆ? ಅಂದ್ರೆ ಭೌತಿಕ ಸ್ವಭಾವ ಅಂತ ಅಂದ್ರೆ ಈ ಭೌತಿಕ ಪ್ರಕೃತಿಯನ್ನ ಏನಂತ ಕರೀತಾರೆ? ಆದಿದೈವ, ಆದಿಭೂತ, ಅನಾದಿ, ಆದಿಯಜ್ಞ. ಭೌತಿಕ ಪ್ರಕೃತಿಯನ್ನ ಮೇಡಮ್ ಇನ್ನೊಂದ್ಸತಿ ಹೇಳಿ ಮಾತಾಜಿ. ಆದಿಕ ಸ್ವಭಾವವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಆದ್ರೆ ಅದು ಪ್ರಶ್ನೆ ಈಗಿರ್ಬೇಕಾಗಿತ್ತು. ಆ ಭೌತಿಕ ಪ್ರಕೃತಿಯನ್ನ ಏನೆಂದು ಕರೀತಾರೆ ಅಂತ. ಆದಿದೈವ, ಆದಿಭೂತ, ಅನಾದಿ, ಆದಿಯಜ್ಞ.
ಆದಿಯಜ್ಞ. ಅಧಿಭೂತ. ಆದಿಭೂತ. ಆದಿಯಜ್ಞ ಅಂದ್ರೆ ಪರಮಾತ್ಮ, ಯಜ್ಞದ ಪ್ರಭು. ಅರ್ಜುನನು ಕೃಷ್ಣನನ್ನು ಪುರುಷೋತ್ತಮ ಎಂದು ಏಕೆ ಸಂಬೋಧಿಸುತ್ತಾನೆ? ಏಕೆಂದರೆ ಕೃಷ್ಣನನ್ನು ಬೇರೆ ಯಾವುದೇ ಪ್ರಾಸಂಗಿಕ ಹೆಸರಿನಿಂದ ಕರೆಯುವುದು ಆಕ್ಷೇಪಾರ್ಹ. ಇನ್ನೊಂದು, ಏಕೆಂದರೆ ರಥಚಾಲಕನನ್ನು ಹಾಗೆ ಸಂಬೋಧಿಸಬೇಕು. ಮೂರನೇದು, ಏಕೆಂದರೆ ಕೃಷ್ಣನು ತನ್ನ ಪ್ರಶ್ನೆಗಳಿಗೆ ನಿರ್ಣಾಯಕ ಉತ್ತರಗಳನ್ನು ನೀಡಲು ಸಮರ್ಥನಾದ ಸರ್ವೋಚ್ಚ ಅಧಿಕಾರ ಎಂದು ಅರ್ಜುನನಿಗೆ ತಿಳಿದಿತ್ತು. ಅಥವಾ ಮೇಲಿನ ಎಲ್ಲವೂ. ಎರಡನೇ ಆಪ್ಷನ್. ಅಂದ್ರೆ ಅವನು ರಥಚಾಲಕ ಅಂದ್ರೆ ಅವನ ಸಾರಥಿ ಅಂತಾರೆ ಮಾತಾಜಿ. ಇಲ್ಲಿ ಪುರುಷೋತ್ತಮ ಅಂತ ಇದ್ದಾರೆ. ಆಪ್ಷನ್ 3 ಮಾತಾಜಿ. ಕೃಷ್ಣ ಅವನ ಅರ್ಜುನನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಸರ್ವೋಚ್ಚ ಅಧಿಕಾರ, ಅಂದ್ರೆ ಅವನಿಗೆ ಎಲ್ಲ ತಿಳಿದವನು ಅಂತ. ಭೌತಿಕ ವಿಶ್ವದಲ್ಲಿ ಅತಿ ಎತ್ತರದ ಗ್ರಹ ಯಾವುದು? ಇಂದ್ರಲೋಕ, ಚಂದ್ರಲೋಕ, ಮಹರ್ಲೋಕ, ಬ್ರಹ್ಮಲೋಕ. ಬ್ರಹ್ಮಲೋಕ. ಡ್ಯಾಶ್ ಮೂಲಕ ಭೌತಿಕ ಪ್ರಕೃತಿಯ ಬಂಧನದಿಂದ ಮುಕ್ತರಾಗಬಹುದು. ಯೋಗಾಭ್ಯಾಸ, ಉಸಿರಾಟದ ವ್ಯಾಯಾಮಗಳು, ಮನೆಯಲ್ಲಿ ಬೇಯಿಸಿದ ಊಟವನ್ನು ತಿನ್ನುವುದು, ಭಕ್ತಿ ಸೇವೆ ಮತ್ತು ಕೃಷ್ಣ ಪ್ರಜ್ಞೆ. ಭಕ್ತಿ ಸೇವೆ ಮತ್ತೆ ಕೃಷ್ಣ ಭಕ್ತಿ ಪ್ರಜ್ಞೆ. ಸೇವೆ. ಕೃಷ್ಣ ಪ್ರಜ್ಞೆ. ಎಷ್ಟು ವಿಧದ ಅದೃಷ್ಟವಂತರು ಕೃಷ್ಣನಿಗೆ ಅಂಟಿಕೊಂಡಿದ್ದಾರೆ? ಅಂದ್ರೆ ಯಾರೆಲ್ಲ ಭಗವಂತನಿಗೆ ಶರಣಾಗ್ತಾರೆ? 10, 1, 4 ಯಾವುದು? 4. ಒಳ್ಳೆತನ, ಉತ್ಸಾಹ ಮತ್ತು ಅಜ್ಞಾನ. ಹರೇ ಕೃಷ್ಣ. ಇದು ಹಳೇದ? ಹೌದು ಮಾತಾಜಿ, ಇದು ಹಿಂದೆ ಕೊಟ್ಟದ್ನ ನಾನು? ಹೌದು, ನೆನ್ನೆದು ಕೊಟ್ಟೋಗಿದ್ದೀನಿ. ಅಧ್ಯಾಯ 7. ಅದು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಎಲ್ಲರೂ ಆನ್ಸರ್ ಮಾಡಿದ್ದೀರಾ? ಅಂದ್ರೆ ಎಲ್ಲರೂ ಗಮನ ಕೊಟ್ಟು ಕೇಳಿದ್ದೀರಾ? ಖುಷಿ ಆಗುತ್ತೆ ಕೇಳಿದ್ರೆ. ಮತ್ತೆ ಎಲ್ಲರೂ ಅಟೆಂಡೆನ್ಸ್ ದಯವಿಟ್ಟು ಹಾಕಿ. ಗೊತ್ತಿಲ್ಲದೆ ಇರೋರು ನಿಮ್ ಫೋನ್ ನಂಬರ್ ಹಾಕಿ. ಮತ್ತೆ ತಪ್ಪದೆ ಎಲ್ಲರೂ ಬನ್ನಿ, ಯಾರು ಮಿಸ್ ಮಾಡಬೇಡಿ. ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಎಲ್ಲರೂ ಬನ್ನಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲಂದ್ರೆ ಎಂಡ್ ಮಾಡೋಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ತುಂಬಾ ತುಂಬಾ ಥ್ಯಾಂಕ್ಸ್ ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ ನಿಮ್ಗೂನು. ಹರೇ ಕೃಷ್ಣ.